ಓಕೆ ಮಾತಾಜಿ. ಹರೇ ಮುಗೀತಾ ಮಾತಾಜಿ? ಮುಗಿದಿದೆ ಮಾತಾಜಿ. ನಾನು ಅದಕ್ಕೆ ನಿಮ್ಗೆ ಹೋಸ್ಟ್ ಮಾಡಿದೆ. ಸ್ಕ್ರೀನ್ ಹೋಯ್ತು ನಾನು. ಹರೇ ಕೃಷ್ಣ ಮಾತಾಜಿ. 2 ನಿಮಿಷ ಜಾಯಿನ್ ಆಗ್ತೀನಿ ಮಾತಾಜಿ. ಹರೇ ಕೃಷ್ಣ. ಅದ್ರಲ್ಲಿ ಶಿಷ್ಟಾಷ್ಟಕಂ ನೀವೊಮ್ಮೆ ಹೇಳ್ತೀರಾ ಪ್ರಭುಜಿ? ಪುಸ್ತಕ ಇದೆಯಾ ನಿಮ್ಮ ಹತ್ರ? ನಾನು ಹೇಳ ಮಾತಾಜಿ. ಹಾ, ಹೇಳ ಹೇಳಿ ಮಾತಾಜಿ. ಹೇಳಿ. ಶ್ರೀ ಶ್ರೀ ಶಿಷ್ಟಾಷ್ಟಕ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ರಚಿಸಲ್ಪಟ್ಟಿದ್ದು. ಚೇತೋದರ್ಪಣ ಮಾರ್ಜನಂ ಬಹ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವಾನ್ ಮಮಾಪಿ ದುರ್ದೈವಂ ನೀದೃಶಂ ಇಹ ಜಾನಿನಾನುರಾಗಃ ತೃಣಾದಪಿ ಸುನಿಚೇನ ಕರೋರಪಿ ಸಹಿಷ್ಣುನಾ ಅಮಾನಿನಾ ಮಾನದೇನ ಕೀರ್ತನೀಯ ಸದಾ ಹರಿಃ ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರಹೈತುಕೀ ತ್ವಯಿ ಅಹಿನಂದ ತನುಜ ಕಿಂಕರಂ ಪತಿತಂ ಮಾವಿಶ ಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ ನಯನಂ ಗಲದಶ್ರುಧಾರಯ ವದನಂ ಗದ್ಗದರುದ್ದಯಾ ಗಿರಾ पुलकैर्निशितं वपु कदा तव नाम ग्रहणे भविष्यति युगायितं निमिषेण चक्षुषा प्रावृषायितं शून्याहितं जगत् सर्वगोविन्द विरहेण मे अश्लीषवापादरतां पिनष्टु माम् आदर्शनान् मर्महतां करोतु वा यथा तथा वा विददातु लम्पुटो यत् मत्प्राणनाथस्तु स एव नापरः हरे कृष्ण 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 हरे 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 राम 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 हरे हरे. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ ಇನ್ನೊಬ್ರು? ಹಾ ಮಾತಾಜಿ, ಹೇಳ ಮಾತಾಜಿ. ಹೇಳಿ. ಚೇತೋದರ್ಪಣ ಮಾರ್ಜನಂ ಭವಮಹದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತಾರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ತಪನಂ ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಂ ಹಾಕಾರಿ ಬಾಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ
दुर्दैवं हि दृशम् इह जनेननुरागाम् ऋणादापि सुनीचेन तरोरपि सहिष्णुना अमानेन मानदेन कीर्तनीया सदा हरि नादनं नाजनं न सुन्दरीं कवितां वा जगदीश कामये मम जन्मानि जन्मनीश्वरे भवताद्भक्तिर्हैत्विकी त्वहि अहिनन्दतनुजकिङ्करं पतितं मां विषमे भवाम्बुधौ कृपाय तावपादपङ्कज स्थितधूलिसदृशं विचिन्तय नयनं गलद्रशुधारया वदनं गद्गदहृदया गिरा पुलकैर्निशितं वपुकाद तव नामग्रहणे भविष्याति युगायितं निमिषेण चाक्षुषा प्रावुषायितं शून्यहितं जगत्सर्वं गोविन्दविरहेण मे आश्लिष्य वा पादरतां विनष्टु माम् अदर्शनान्मर्म हतुं करोतु वा यथा तथा वा विददातु लम्पटो मत्प्राणानाथस्तु स एव नापरा हरे कृष्ण 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 हरे 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 ರಾಮ 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 ಹರೇ ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ 10 ಅಪರಾಧಗಳು ಹೇಳೋಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಲು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಇಸ್ಕಾನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವಿವಾಗ ಯಾವ ಪುಸ್ತಕವನ್ನ ನಾವು ತಿಳ್ಕೊತಾ ಇದೀವಿ? ಭಕ್ತಿ ರಸಾಮೃತ ಸಿಂಧು ಮಾತಾಜಿ. ಇದನ್ನ ಯಾರು ಬರ್ದಿದ್ದಾರೆ? ರೂಪ ಗೋಸ್ವಾಮಿಗಳಲ್ಲಿ ಒಬ್ಬರು ಅಲ್ವಾ? ಸೊ ಷಡ್ಗೋಸ್ವಾಮಿಗಳ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? 6 ಗೋಸ್ವಾಮಿಗಳ ಹೆಸರನ್ನ. ಹರೇ ಕೃಷ್ಣ ಮಾತಾಜಿ. ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ರೂಪ ಗೋಸ್ವಾಮಿ ಅವರಿಗೆ ಇದು ಯಾರು ಚೈತನ್ಯ ಮಹಾಪ್ರಭುಗಳು ದಶಾಶ್ವಮೇಧ ಘಾಟ್ ಅಲಹಾಬಾದ್ ಅಲ್ಲಿ 10 ದಿನಗಳ ಕಾಲ ಸತತವಾಗಿ ಅವರು ಈ ಭಕ್ತಿ ಯೋಗದ ಬಗ್ಗೆ ಅವರು ತಿಳಿಸಿಕೊಟ್ರು. ಅದನ್ನ ನಮ್ಗೆ ಭಕ್ತಿ ರಸಾಮೃತ ಸಿಂಧುವಿನ ಮೂಲಕ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಅವ್ರು ಈ ಪುಸ್ತಕ ರೂಪದಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳು ಹೇಳಿರೋದನ್ನ ಬರ್ಕೊಂಡಿರ್ಲಿಲ್ಲ ಅಂತಂದ್ರೆ ನಮ್ಗೆ ಶಿಲ ಪ್ರೋಪಾದ್ರು ಇದನ್ನ ನಮ್ಗೆ ಮುಟ್ಟಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಅದಕ್ಕೆ ನಾವು ರೂಪ ಗೋಸ್ವಾಮಿ ಅವರಿಗೆ ಸೊ ಎಷ್ಟು ಚಿರಋಣಿಗಳಾದ್ರೂ ಸಹ ನಾವು ಕಡಿಮೆನೆ ಆಗತ್ತೆ. ಸೊ ನಾವ್ ಇವಾಗ ಇದಕ್ಕಿಂತ ಮುಂಚೆ ಪ್ರಸ್ತಾವನೆ ಮತ್ತೆ ಪೀಠಿಕೆನ ನಾವು ತಿಳ್ಕೊಂಡ್ವಿ. ಸೊ ಇದು ಭಕ್ತಿ ರಸಾಮೃತ ಸಿಂಧು ಅದರ ಒಂದು ಶ್ರೇಷ್ಠತೆ ಏನು ಅಂತಂದ್ರೆ, ನಾವು ಭಕ್ತಿ ಮಾಡಿದಾಗ ನಮ್ಗೆ ಯೂಶಲಿ ಏನು ಹೇಳ್ತಾರೆ, ಕೆಲ್ಸಕ್ಕೆ ಅಂದ್ರೆ ಏನು ಕೆಲಸ ಇಲ್ಲದಲ್ಲಿರೋರು ಭಕ್ತಿ ಮಾಡ್ತಾರೆ, ಅಥವಾ ಸೋಮಾರಿಗಳು ಭಕ್ತಿ ಮಾಡ್ತಾರೆ, ಕೈಲಾಗ್ದಲ್ಲಿರೋರು ಭಕ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಸೊ ಆದ್ರೆ ಇಲ್ಲಿ ನಮ್ಗೆ ಈ ಪುಸ್ತಕದಿಂದ ನಮ್ಗೆ ಗೊತ್ತಾಗ್ತಾ ಇದೆ, ಭಕ್ತಿ ಅನ್ನೋದು ಒಂದು ಸೈನ್ಸ್, ಅದು ವಿಜ್ಞಾನ, ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗ್ತಿದೆ. ಬರೇ ಭಾವುಕತೆ ಅಥವಾ ಈ ಭಾವನೆ ಅಂತ ನಾವೇನ್ ಹೇಳ್ತೀವೋ ಸೆಂಟಿಮೆಂಟ್, ಅದಕ್ಕೆ ಸೆಂಟಿಮೆಂಟ್ ಫೂಲ್ಸ್ ಅಂತ ಹೇಳ್ತಾರೆ ಅಲ್ವಾ? ಸೊ ಯಾಕಂದ್ರೆ ಜ್ಞಾನಿಗಳಿಗೆ ತುಂಬಾ ಜಾಸ್ತಿ ಬೆಲೆ ಅಲ್ವಾ? ಭಕ್ತರಿಗಿಂತ ಜ್ಞಾನಿಗಳಿಗೆ ಬೆಲೆ ಈ ಒಂದು ಲೌಕಿಕ ಪ್ರಪಂಚದಲ್ಲಿ. ಆದ್ರೆ ನಮ್ಗೆ ಈ ಭಗವದ್ಗೀತೆ ಮೂಲಕನೇ ನಮ್ಗೆ ಗೊತ್ತಾಗ್ತಿರೋದು, ಸೊ ಎಲ್ಲದಕ್ಕಿನ್ನ ಕರ್ಮ, ಜ್ಞಾನ, ಯೋಗ, ಅದೆಲ್ಲದಕ್ಕಿಂತ ಅಷ್ಟಾಂಗ ಯೋಗ, ಅದಕ್ಕಿನ್ನೂ ಶ್ರೇಷ್ಠವಾದದ್ದು ಭಕ್ತಿ ಅಂತ ನಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಸೊ ಇವಾಗ ನಮ್ಗೆ ಇಲ್ಲಿ ಮೊದಲನೇ ಪಾಠದಲ್ಲಿ ನಮ್ಗೆ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಮ್ಗೆ ಭಕ್ತಿ ಮಾಡಿದ್ರೆ ಸೊ ಅದರ ಲಕ್ಷಣಗಳು ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಅದು ಎಂತಹ ಭಕ್ತಿ ಸೇವೆ ಅಂತ ಹೇಳ್ತಾರೆ. ಇಲ್ಲಿ ಶುದ್ಧ ಭಕ್ತಿ ಸೇವೆ ಲಕ್ಷಣಗಳು ಅಂತ ಹೇಳ್ತಿದ್ದಾರೆ ಅಲ್ವಾ? ನಮ್ಗೆ ಇದಕ್ಕಿಂತ ಮುಂಚೆ ಪ್ರಭುಪಾದರು ಎಷ್ಟೊಂದ್ಸತಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅಲ್ವಾ? ಇವಾಗ ಒಬ್ಬ ರೋಗಿ ಅಲ್ವಾ? ಸೊ ರೋಗಿ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ರೋಗಿ ಅಂತ ಹೇಗೆ ಗೊತ್ತಾಗತ್ತೆ? ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಲಕ್ಷಣಗಳು ನೋಡಿ ಗೊತ್ತಾಗುತ್ತೆ ಅಲ್ವಾ? ಅವರ ಲಕ್ಷಣಗಳನ್ನ ನೋಡ್ತಿದಂಗೆ ಗೊತ್ತಾಗುತ್ತೆ. ಒಬ್ಬ ಶ್ರೀಮಂತ ಅಂತ ಹೇಗೆ ಗೊತ್ತಾಗುತ್ತೆ? ಬಡವ ಅಂತ ಹೇಗೆ ಗೊತ್ತಾಗತ್ತೆ? ಗೊತ್ತಾಗತ್ತೆ ಅಲ್ವಾ? ಸೊ ಅದೇ ತರ ಇವಾಗ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಇವಾಗ ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಿದಾರೋ ಅವರ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ಒಂದು ಪಾಠದಲ್ಲಿ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಈ ಭಕ್ತಿ ರಸಾಮೃತ ಸಿಂಧು ರೂಪ ಗೋಸ್ವಾಮಿ ಅವರು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅದರಲ್ಲಿ 2000ಕ್ಕಿಂತ ಹೆಚ್ಚು ಶ್ಲೋಕಗಳಿದೆ. ಆದ್ರೆ ಪ್ರಭುಪಾದರು ನಮ್ಗೆ ಇಲ್ಲಿ ಒಂದು ಅರ್ಥ, ಅದರ ಒಂದು ಸಾರಾಂಶವನ್ನ ಮಾತ್ರ ಕೊಟ್ಟಿದ್ದಾರೆ. ರೂಪ ಗೋಸ್ವಾಮಿಯವರು ಇಲ್ಲಿ ಭಕ್ತಿಯನ್ನ ಅವರು ಒಂದು ಸೈನ್ಸ್, ಒಂದು ವಿಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತೆ ಏನನ್ನೇ ಹೇಳ್ಬೇಕಾದ್ರೂ ಸಹ
ಅವರು ಅದಕ್ಕೆ ನಮ್ಮ ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂತಹ ಶ್ಲೋಕಗಳನ್ನ ಅವರು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ, ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಊಹಾಪೋಹ ಮಾಡಿ ಹೇಳ್ತಾ ಇರೋದಲ್ಲ, ಇದು ನಮ್ಮ ಗ್ರಂಥದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ ಸಹ ಅವರು ಶ್ರೀಮದ್ ಭಾಗವತ ಆಗ್ಲಿ ಅಥವಾ ಬೇರೆ ಗ್ರಂಥಗಳು, ಪದ್ಮ ಪುರಾಣಗಳು ಅಥವಾ ಹಲವಾರು ಪುರಾಣಗಳಲ್ಲಿ ಏನನ್ನ ಹೇಳಿದಾರೋ ಅದನ್ನ ಅವರಿಲ್ಲಿ ಕೋಟ್ ಮಾಡ್ತಾರೆ. ಇವಾಗ ಆತರ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಅವ್ರು ಶುರು ಮಾಡ್ತಾ ಇರೋದೇನೆ ಇಲ್ಲಿ ಶುದ್ಧ ಭಕ್ತಿ ಸೇವೆ ಲಕ್ಷಣಗಳಲ್ಲಿ ಶ್ರೀಮದ್ ಭಾಗವತದ 3ನೇ ಸ್ಕಂದ ಅಂತ ಹೇಳ್ಬಿಟ್ಟು ಅವರು ಶುರು ಮಾಡ್ತಾ ಇದ್ದಾರೆ ಅಲ್ವಾ. ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ? ಹರೇ ಕೃಷ್ಣ. 12 ಸ್ಕಂದಗಳಿದೆ. 18 ಬುಕ್ಕಲ್ಲಿ ಪ್ರಭುಪಾದರು ಭಾವಾರ್ಥ ಬರೆದಿದ್ದಾರೆ ಅಲ್ವಾ. 12 ಸ್ಕಂದಗಳಿದೆ. ಸೊ ಅದ್ರಲ್ಲಿ 3ನೇ ಸ್ಕಂದದ ಬಗ್ಗೆ ಇಲ್ಲಿ ನಮ್ಗೆ ಒಂದು ರೆಫರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಧ್ಯಾಯ 29 ಶ್ಲೋಕ 12, 13 ಕಪಿಲ ಮಹರ್ಷಿಗಳು ಅವರ ತಾಯಿಗೆ, ಕಪಿಲ ಮಹರ್ಷಿ ಅವರ ತಾಯಿ ಯಾರು? ದೇವಭೂತಿ ಮಾತಾಡಿ. ದೇವಹೂತಿ ಅಲ್ವಾ. ಸೊ ದೇವಹೂತಿಗೆ ಇಲ್ಲಿ ಕರ್ದಮ ಅವರ ತಂದೆ, ದೇವಹೂತಿ ಅವರ ತಾಯಿ. ಕಪಿಲ ಮುನಿ ಬೇರೆ ಯಾರು ಅಲ್ಲ, ಅವರು ದೇವೋತ್ತಮ ಪರಮ ಪುರುಷ. ಸೊ ಅವರೇನೆ ಇಲ್ಲಿ ದೇವಹೂತಿ ಮತ್ತೆ ಕರ್ದಮ ದಂಪತಿಗಳಿಗೆ ಅವರು ಮಗುವಾಗಿ ಬಂದಿದ್ದಾರೆ. ಅವರು ಸಾಂಖ್ಯ ಯೋಗವನ್ನ ಅವರ ತಾಯಿಗೆ ಉಪದೇಶ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಅವರ ಮಗನೇ ತಾಯಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸೊ ಆ ಭಗವಂತನ ಸಾಕ್ಷಾತ್ಕಾರವನ್ನ ಅವರು ಮಾಡಿಸ್ತಾ ಇದ್ದಾರೆ ತಾಯಿಗೆ. ತಮ್ಮ ತಾಯಿಗೆ ಉಪದೇಶ ನೀಡುತ್ತಾ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ಹೀಗೆ ಹೇಳುತ್ತಾರೆ. ತಾಯೇ, ಯಾರು ನನ್ನ ಶುದ್ಧ ಭಕ್ತರೋ ಮತ್ತು ಯಾರಿಗೆ ಐಹಿಕ ಲಾಭಗಳ ಆಸೆ ಇಲ್ಲವೋ, ಯಾರು ದಾರ್ಶನಿಕ ಮನೋಕಲ್ಪನೆಗಳಲ್ಲಿ ತೊಡಗುವುದಿಲ್ಲವೋ ಅಂಥವರು ನನ್ನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ಮನಸ್ಸನ್ನು ನಿಲ್ಲಿಸಿರುತ್ತಾರೆಂದರೆ, ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರಬೇಕೆಂಬುದರ ವಿನಾ ಬೇರೊಂದು ಅಪೇಕ್ಷೆ ಅವರಿಗಿರುವುದಿಲ್ಲ. ನನ್ನ ಧಾಮದಲ್ಲೇ ಇರಲು ಬೇಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಕಪಿಲ ಮುನಿ ಅವರ ತಾಯಿಗೆ, ದೇವಹೂತಿಗೆ ಏನ್ ಹೇಳ್ತಾ ಇದ್ದಾರೆ? ಶುದ್ಧ ಭಕ್ತರು ಯಾವ ತರ ಇರ್ತಾರೆ? ಅವರು ಏನಂತ? ದೇವರ ಸೇವೆಯಲ್ಲಿ ತೊಡಗಿರ್ತಾರೆ. ಯಾರಿಗೆ ಐಹಿಕ ಲಾಭಗಳ ಆಸೆ ಇಲ್ಲದೆ ಇರೋದು. ಮತ್ತೆ ಅವ್ರು ಯಾವುದೇ ಒಂದು ಊಹಾಪೋಹ ಮಾಡೋದಿಲ್ಲ. ಅವ್ರಿಗೆ ಭಗವಂತ ಬಿಟ್ರೆ ಬೇರೆ ಇನ್ನೇನು ಬೇಡ ಅಲ್ವಾ. ನಾವ್ ಯಾರನ್ನ ನೋಡಿದ್ವಿ? ನಾವ್ ಇವಾಗ ಉಪದೇಶಾಮೃತದಲ್ಲಿ ನಾವ್ ಯಾರನ್ನ ನೋಡಿದ್ವಿ? ಆ ಭಕ್ತರಲ್ಲಿ ತುಂಬಾ ಶ್ರೇಷ್ಠರಾದವ್ರು ಯಾರು ಅಂತ ನಾವು ತಿಳ್ಕೊಂಡ್ವಿ. ಕರ್ಮಿಗಳಿಗಿನ್ನ ಶ್ರೇಷ್ಠರಾದವ್ರು ಯಾರು ಅಂತ ನಾವು ತಿಳ್ಕೊಂಡ್ವಿ? ಜ್ಞಾನಿಗಳು. ಸೊ ಜ್ಞಾನಿಗಳಿಗಿನ್ನ ಶ್ರೇಷ್ಠರಾದವ್ರು ಯಾರಂತ ತಿಳ್ಕೊಂಡ್ವಿ ನಾವು ಉಪದೇಶಾಮೃತದ ಲಾಸ್ಟ್ ಬಟ್ 1 ಶ್ಲೋಕದಲ್ಲಿ, 10ನೇ ಶ್ಲೋಕದಲ್ಲಿ. ಫಲ ಇಲ್ಲದೆ ಮಾಡುವವರು. ಸೊ ಕರ್ಮಿಗಳಿಗಿನ್ನ ಶ್ರೇಷ್ಠರಾದವರು ಜ್ಞಾನಿಗಳಿಗಿನ್ನ ಶ್ರೇಷ್ಠರಾದವರು ಭಕ್ತರು. ಭಕ್ತರಲ್ಲಿ ಶ್ರೇಷ್ಠರಾದವರು ಯಾರು? ಗೋಪಿಕಾ ಸ್ತ್ರೀಯರು ಅಲ್ವಾ. ಗೋಪಿಕಾ ಸ್ತ್ರೀಯರಲ್ಲಿ ಶ್ರೇಷ್ಠರಾದವರು ಶ್ರೀಮತಿ ರಾಧಾರಾಣಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇಲ್ಲಿ ನೋಡಿ, ಶುದ್ಧ ಭಕ್ತರು ಯಾವ ತರ ಇರ್ತಾರೆ? ಸೊ ಅವ್ರಿಗೆ ಭಗವಂತ ಬಿಟ್ರೆ ಬೇರೆ ಇನ್ ಯಾವುದೇ ಒಂದು ಅಪೇಕ್ಷೆ ಇರೋದಿಲ್ಲ. ನಾವು ಗೋಪಿಕಾ ಸ್ತ್ರೀಯರನ್ನ ನೋಡಿದ್ವಿ ಅಲ್ವಾ. ಸೊ ಗೋಪಿಕಾ ಸ್ತ್ರೀ ಅವರು ಯಾವ ತರ ಭಕ್ತಿಯನ್ನ ಮಾಡ್ತಿದ್ರು? ಅವ್ರಿಗೆ ಕೃಷ್ಣ ಬಿಟ್ರೆ ಬೇರೆ ಏನು ಅವ್ರಿಗೆ ಬೇಡ ಅಲ್ವಾ. ಸೊ ನಮ್ಗೆ ಆ ಕಥೆಯನ್ನು ಸಹ ನಾವು ತಿಳ್ಕೊಂಡ್ವಿ. ಆ ಕೃಷ್ಣನಿಗೆ ತಲೆನೋವು ಬಂದಾಗ ಅವರು ನರಕಕ್ಕೆ ಹೋದ್ರು ಪರವಾಗಿಲ್ಲ, ಕೃಷ್ಣ ಸಂತೋಷವಾಗಿರ್ಬೇಕು ಅಲ್ವಾ. ನೋಡಿ ಅವ್ರಿಗೆ ಅಲ್ವಾ, ಅವರು ಏನು ಜೀವನ ಪೂರ್ತಿ ಬೇಕಾದ್ರೆ, ಅಥವಾ ಅವರ ಒಂದು ಜನ್ಮ ಅಂತ ಏನ್ ಹೇಳ್ತೀವೋ ಅದೆಲ್ಲವೂ ಅಷ್ಟು ಸಮಯವೂ ಸಹ ಅವ್ರು ನರಕದಿದ್ರು ಪರವಾಗಿಲ್ಲ, ಕೃಷ್ಣ ಒಂದು ಕ್ಷಣ ತಲೆನೋವಿನಿಂದ ಅವರು ಏನು ಮುಕ್ತರಾಗ್ತಾರೆ ಅಂತಂದ್ರೆ ನಾವು ಬೇಕಾದ್ರೆ ನಮ್ಮ ಪಾದದ ಧೂಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ ಅವ್ರಿಗೆ ಕೃಷ್ಣನ ಆ ಸಂತೋಷದ ವಿನ ಅವ್ರಿಗೆ ಬೇರೆ ಏನೂ ಬೇಡ ಅಲ್ವಾ. ಮತ್ತೆ ಅವ್ರ ಅನವರತ ಕೃಷ್ಣನನ್ನ ಅವರು ಸ್ಮರಣೆ ಮಾಡ್ತಿರ್ತಾರೆ. ಏನನ್ನೇ ಮಾಡಿದ್ರು ಕೃಷ್ಣನಿಗೋಸ್ಕರ ಅವ್ರು ಮಾಡ್ತಾರೆ ಅಲ್ವಾ. ಮತ್ತೆ ಅವರು ಬ್ರಹ್ಮನನ್ನು ಸಹ ಬೈದ್ರು ಅಲ್ವಾ. ಎಂತಹ ಸೃಷ್ಟಿಕರ್ತ ನೀನು, ನಮ್ಗೆ ರೆಪ್ಪೆಯನ್ನ ಕೊಟ್ಟಿದ್ಯಾ, ರೆಪ್ಪೆ ಮುಚ್ಕೊಂಡಾಗ ಆ ಕ್ಷಣ, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾವು ಕೃಷ್ಣನನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಎಂತಹ ಸೃಷ್ಟಿಕರ್ತ ನೀನು ಅಂತ ಬೈದ್ರು ಅಲ್ವಾ. ಅಂದ್ರೆ ಅಷ್ಟು ಅವರು ಭಗವಂತನ ಸೇವೆ ಬಿಟ್ರೆ ಬೇರೆ ಏನು ಅವ್ರಿಗೆ ಬೇಡ ಅಲ್ವಾ. ಸೊ ಸೇವೆ ಅನ್ನೋದು ಅಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಗೋಪಿಕಾ ಸ್ತ್ರೀಯರನ್ನ ನೋಡಿ ನಾವು ತಿಳ್ಕೊಂಡ್ವಿ. ಯಶೋಧ ಮಾತೆನ ನೋಡಿ ತಿಳ್ಕೊಂಡ್ವಿ. ಯಶೋಧ ಮಾತೆಯ ಮಡಿಲಲ್ಲೇ ಕೃಷ್ಣ ಇದ್ದಾರೆ. ಆದ್ರೆ ಯಶೋಧ ಮಾತೆ ಆ ಕೃಷ್ಣನನ್ನ ಕೆಳಗಡೆ ಮಲಗಿಸಿ ಅವರು ಆ ಹಾಲನ್ನ, ಅದು ಕೃಷ್ಣನಿಗೋಸ್ಕರ ತಯಾರು ಮಾಡ್ತಿರೋ ಅಂತಹ ತುಂಬಾ ಶ್ರೇಷ್ಠವಾದ ಹಸುವಿನಿಂದ ಬಂದಿರುವಂತಹ ಹಾಲನ್ನ ಕೃಷ್ಣನಿಗೆ ಕೊಡ್ಬೇಕು ಅನ್ನೋದು ಸೇವೆ. ಆ ಸೇವೆಯನ್ನ ಮಾಡೋದಕ್ಕೋಸ್ಕರ ಅವರು ಕೃಷ್ಣನನ್ನೇ ಅವರು ದೂರ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಆ ಸೇವೆ ಅನ್ನೋದನ್ನ ನಾವು ಅಲ್ಲಿ ಗೋಪಿಕಾ ಸ್ತ್ರೀಯಲ್ಲಿ ನಾವು ನೋಡಿ ಕಲ್ತ್ಕೋಬೇಕು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಅನವರತ ನನ್ನ ಸೇವೆಯಲ್ಲಿ ಅವರ ಮನಸ್ಸನ್ನ ನಿಲ್ಲಿಸಿರ್ತಾರೆ. ಮತ್ತೆ ಅವ್ರಿಗೆ ಓಕೆ ಇವಾಗ ನಾವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ನಾವು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ? ಯಾವ ಒಂದು ಇಚ್ಛೆ ಇಟ್ಕೊಂಡು ಹೋಗ್ತೀವಿ ನಾವು? ಹೇಗ್ ಹೋಗ್ತೀವಿ ನಾವು? ನಮಸ್ಕಾರ ಮಾಡ್ತೀವಿ ಅಥವಾ ಅಡುಗೆ ಮನೆ, ಸಾರಿ ದೇವ್ರ ಮನೇಲಿ ನಾವು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ?
ಏನಾದ್ರೂ ಒಂದ್ ಬೇಡಿಕೆ ಇರುತ್ತೆ ಮಾತಾಜಿ, ನಮ್ಮ ಏನಾದ್ರೂ ಒಂದ್ ಮನಸ್ಸಲ್ಲಿ ಬೇಡಿಕೆ ಕೇಳ್ತಾ ಇರುತ್ತೆ. ಇರ್ತೀವಿ, ಅದು ಪೂರೈಸ್ಕೊಡು ಇದು ಹಾ ಪೂರೈಸ್ಕೊಡು ಅಂತ ಏನಾದ್ರೂ ಒಂದ್ ಇರುತ್ತೆ ಅಲ್ವಾ? ಬೇಡಿಕೆ. ಇಲ್ಲಾಂದ್ರೆ ಏನೋ ಒಂದು ಒಳ್ಳೇದಾಗ್ಲಿ ಅಲ್ವಾ? ಸೊ ಯಾವ್ದೋ ಒಂದು ಏನೋ ಒಂದು ಇಚ್ಛೆ ಇದ್ದೇ ಇರುತ್ತೆ. ಒಂದು ಚಿಕ್ಕದೇನಾದ್ರೂ ಒಂದು ಮೂಲೆಯಲ್ಲಿ ಒಂದು ಇಚ್ಛೆ ಇರುತ್ತೆ. ನಾನು ಅಟ್ಲೀಸ್ಟ್ ನಮಸ್ಕಾರ ಮಾಡಿದ್ರೆ ದೇವ್ರು ನನಗೆ ಒಳ್ಳೇದ್ ಮಾಡ್ತಾನೆ, ನಮ್ಮ ಮನೆಯವ್ರಿಗೆ ಒಳ್ಳೇದ್ ಮಾಡ್ತಾನೆ, ನನ್ನ ಮಗುಗ್ ಒಳ್ಳೇದ್ ಮಾಡ್ತಾನೆ, ನಮ್ಮ ಯಜಮಾನ್ರಿಗೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಇಚ್ಛೆ ಇರುತ್ತೆ ಅಲ್ವಾ? ಆದ್ರೆ ನೋಡಿ, ಇಷ್ಟೆಲ್ಲ ಭಕ್ತಿ ಸೇವೆಯನ್ನ ಶುದ್ಧ ಭಕ್ತರು ಏನಕ್ಕೆ ಮಾಡ್ತಾ ಇದ್ದಾರೆ? ಅವ್ರ ಸಂತೋಷಕ್ಕೋಸ್ಕರ ಅಂತ ಅವ್ರು ಮಾಡ್ತಾ ಇಲ್ಲ. ಕೃಷ್ಣನ ಸಂತೋಷವೇ ಅವರ ಸಂತೋಷ. ಮತ್ತೆ ಏನೋ ಒಂದು ಅಪೇಕ್ಷೆ ಇಲ್ಲ. ಅದನ್ನೇ ನಾವು ಮುಂದೆ ನಾವು ತಿಳ್ಕೊತೀವಿ. ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ಲ, ಎಲ್ಲ ಅಭಿಲಾಷೆನೂ ಶೂನ್ಯ ಅಲ್ವಾ? ಕೃಷ್ಣನ ಸಂತೋಷಕ್ಕೋಸ್ಕರ ಅವರು ಮಾಡ್ತಾರೆ ಅಲ್ವಾ? ಏನೂ ಕಾರಣ ಇಲ್ಲ, ಯಾವುದೇ ಒಂದು ಕಾರಣ ಇಲ್ದಲೆ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಆ ಕೃಷ್ಣನ ಸಂತೋಷಕ್ಕೋಸ್ಕರ ಅವರು ಭಕ್ತಿ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಇದು ಶುದ್ಧ ಭಕ್ತರ ಲಕ್ಷಣ ಅಂತ ಹೇಳ್ಬಿಟ್ಟು ಕಪಿಲ ಮುನಿ ಅವರ ತಾಯಿಗೆ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಾವು ಇದಕ್ಕಿಂತ ಮುಂಚೆನೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಸೊ ಇವಾಗ ಶುದ್ಧ ಭಕ್ತರಿಗೆ ಐಹಿಕ ಯಾವುದೇ ಇಚ್ಛೆ ಇರೋದಿಲ್ಲ, ಐಹಿಕ ಅಪೇಕ್ಷೆಗಳು ಯಾವುದೂ ಇರೋದಿಲ್ಲ. ಅದ್ರ ಜೊತೆ ಆ ಮುಕ್ತಿಯನ್ನ ಯಾರು ಬೇಡ್ತಾರೆ? ಕರ್ಮಿ, ಜ್ಞಾನಿ, ಯೋಗಿಗಳಲ್ಲಿ ಮುಕ್ತಿ ಅನ್ನೋದು ಯಾರಿಗೆ ತುಂಬಾ ಮುಖ್ಯವಾದದ್ದು? ಕರ್ಮಿಗಳಿಗೆ ಏನ್ ಬೇಕು ಮತ್ತೆ ಜ್ಞಾನಿಗಳಿಗೆ ಏನ್ ಬೇಕು? ಕರ್ಮಿಗಳಿಗೆ ಏನ್ ಬೇಕು? ಹರೇ ಕೃಷ್ಣ. ಯಾಕೆ ಯಾರು ಮಾತಾಡ್ತಾ ಇಲ್ಲ ಇವತ್ತು? ಫಲಾಪೇಕ್ಷೆ ಇಲ್ಲದ ಕರ್ಮ ಮಾಡ್ಬೇಕು. ಕರ್ಮಿಗಳಿಗೆ ಎಲ್ಲ ಐಹಿಕ ಇಚ್ಛೆಗಳಿರುತ್ತೆ ಅಲ್ವಾ? ಅದನ್ನ ಅನುಭವಿಸ್ಬೇಕು, ಇದನ್ನ ಅನುಭವಿಸ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ಕೇಳ್ಬೇಕು ಅಂತ ಅಲ್ವಾ? ಇಂದ್ರಿಯಗಳ ತೃಪ್ತಿ ಮಾಡ್ಬೇಕು ಅಂತ ಅವ್ರಿಗೆ ಇಚ್ಛೆ ತೃಪ್ತಿ. ಇರುತ್ತೆ ಅಲ್ವಾ? ಸೊ ಕರ್ಮಿಗಳಿಗೆ ಆತರ ಇಚ್ಛೆ ಇರುತ್ತೆ. ಅಥವಾ ಕರ್ಮಕಾಂಡಿಗಳಿಗಾದ್ರೆ ಅವ್ರಿಗೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಉನ್ನತ ಲೋಕಕ್ಕೆ ಹೋಗ್ಬೇಕು ಅಲ್ವಾ? ಇನ್ನ ಯಾವುದೋ ಒಂದು ಅಂದ್ರೆ ಇನ್ನ ದೊಡ್ಡ ದೊಡ್ಡ ಹೈಯರ್ ಪೊಸಿಷನ್ಸ್. ಅವ್ರಿಗಿರುತ್ತೆ. ಸೊ ಕರ್ಮಕಾಂಡಿಗಳಿಗೆ ಅಲ್ವಾ? ಸೊ ಅಂದ್ರೆ ಯಾವುದೋ ಒಂದು ಇಚ್ಛೆ ಇರುತ್ತೆ. ಸೊ ನಮ್ಗೆ ಇವಾಗ ತಾನೇ ನೀವು ಶಿಕ್ಷಾಷ್ಟಕವನ್ನ ನೀವು ಹೇಳ್ತಾ ಇದ್ರಿ ಅಲ್ವಾ? ಶಿಕ್ಷಾಷ್ಟಕದಲ್ಲಿ ಏನ್ ಹೇಳಿದ್ರು ಚೈತನ್ಯ ಮಹಾಪ್ರಭುಗಳು? ಏನಂತ ಹೇಳಿದ್ರು? ನಾಧನಂ ನಾಜನಂ ನಾ ಸುಂದರಿ ಕವಿತಾಂಬಾ ಜಗದೀಶ ಕಾಮಯೇ ಅಂದ್ರು ಅಲ್ವಾ? ಅಂದ್ರೆ ಏನರ್ಥ? ನಾಧನಂ ಅಲ್ವಾ? ನಾವು ಹಣ ಅಲ್ವಾ? ಹಣ ಅನ್ನೋದು ಎಲ್ಲರಿಗೂ ಬೇಕಾಗಿರೋದು. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಿದ್ದಾರೆ? ನಾಧನಂ ನಾ ಸುಂದರಿ ಅಲ್ವಾ? ಮತ್ತೆ ಅವ್ರಿಗೆ ಯಾರೇ ಫಾಲೋಯರ್ಸ್ನು ಸಹ ಅವ್ರಿಗೆ ಬೇಡ ಅಲ್ವಾ? ಅವ್ರಿಗೆ ಬೇಕಾಗಿರೋದು ಆ ಭಗವಂತನ ಭಕ್ತಿ ಸೇವೆ ಒಂದೇ. ಅಂದ್ರೆ ಇಲ್ಲಿ ಶುದ್ಧ ಭಕ್ತರು ಯಾವ ತರ ಇರ್ತಾರೆ? ಚೈತನ್ಯ ಮಹಾಪ್ರಭುಗಳು ಭಕ್ತರಾಗಿ ಬಂದಿದ್ದಾರೆ. ಅವರು ಭಕ್ತಿ ಸೇವೆನ ಹೇಗೆ ಮಾಡ್ಬೇಕಂತ ತೋರಿಸ್ಲಿಕ್ಕೇನೆ ಬಂದಿದ್ದಾರೆ ಅಲ್ವಾ? ಅವ್ರು ಏನ್ ಹೇಳ್ತಾರೆ? ನನಗೆ ಇದು ಯಾವುದು ಬೇಡ. ಯಾವ ಕರ್ಮಿಗಳು ಇಷ್ಟಪಡ್ತಾರೆ, ಇಚ್ಛೆ ಪಡ್ತಾರೆ, ಅದ್ ಯಾವುದು ಸಹ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶುದ್ಧ ಭಕ್ತರಿಗೆ ಇದು ಯಾವುದೇ ಒಂದು ಐಹಿಕ ಇಚ್ಛೆಗಳು ಅವ್ರಿಗೆ ಬೇಕಾಗಿಲ್ಲ ಅಲ್ವಾ? ಮತ್ತೆ ಅವ್ರು ಇನ್ನೇನ್ ಹೇಳ್ತಾ ಇದ್ದಾರೆ? ಮುಕ್ತಿ ಸಹ ಬೇಡ ಶುದ್ಧ ಭಕ್ತರಿಗೆ, ಅವ್ರಿಗೆ ಏನು ಬೇಕಾಗಿಲ್ಲ. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಐಹಿಕ ಇಚ್ಛೆಗಳು ಇಲ್ಲ ಅವ್ರಿಗೆ, ಮತ್ತೆ ಅವ್ರಿಗೆ ಮುಕ್ತಿನೂ ಸಹ ಬೇಡ ಅಲ್ವಾ? ಜ್ಞಾನಿಗಳಿಗೆ ಏನು, ಅವರು ಯಾವಾಗ್ಲೂ ಸಹ ಅವ್ರಿಗೆ ಈ ಭೌತಿಕ ದೇಹವನ್ನ ಪಡೆದ್ರೆ ತಾನೇ ಕಷ್ಟ. ಅದಕ್ಕೆ ಅವ್ರಿಗೆ ಒಂದು ದೇಹವನ್ನ ಪಡೆಯೋದು ಅವ್ರಿಗೆ ಇಚ್ಛೆ ಇಲ್ಲ. ಅದಕ್ಕೆ ಅವರು ಭಗವಂತನಲ್ಲಿ ಲೀನ ಆಗ್ಬೇಕು ಅಂತ ಅವರು ಇಚ್ಛೆ ಪಡ್ತಾರೆ. ಮತ್ತೆ ಇನ್ನ ಬೇರೆ ಭಕ್ತರು ಅವರೆಲ್ಲ ಏನ್ ಇಚ್ಛೆ ಪಡ್ತಾರೆ? ಅವರು ಈ ಒಟ್ಟು 5 ತರದ ಮುಕ್ತಿಗಳಿದೆ ಅಲ್ವಾ? ಯಾವ್ದು ಅದು 5 ತರದ ಮುಕ್ತಿಗಳು 5 ಮುಕ್ತಿಗಳು ಯಾವ್ದು? ಹರೇ ಕೃಷ್ಣ. ಮುಕ್ತಿ, ಸಾಯುಜ್ಯ ಮುಕ್ತಿ, ಸಾನ್ನಿಧ್ಯ ಮುಕ್ತಿ, ಸಾಲೋಕ್ಯ. ಓಕೆ. ಸೊ ಸಾಯುಜ್ಯ ಮುಕ್ತಿ ಅಂದ್ರೆ ಏನರ್ಥ? ಸಾಯುಜ್ಯ ಮುಕ್ತಿ ಅಂದ್ರೆ ಅವರಿಗೆ ಭಗವಂತನಲ್ಲಿ ಲೀನವಾಗುವುದು, ಭಗವಂತನು ವಾಸಿರುವ ಭಗವಂತನಲ್ಲಿ ಲೀನ ಆಗಿರೋದು ಅಂದ್ರೆ ಏನರ್ಥ? ಅಲ್ಲಿ ಆ ಬ್ರಹ್ಮಜ್ಯೋತಿ ಅಲ್ವಾ? ಅಂದ್ರೆ ಅದು ಆಧ್ಯಾತ್ಮಿಕ ಪ್ರಪಂಚನೇ. ಅಲ್ಲಿ ಬ್ರಹ್ಮಜ್ಯೋತಿ ಇದೆ. ಆ ಬ್ರಹ್ಮಜ್ಯೋತಿಯಲ್ಲಿ ಅವರು ಒಂದು ಚಿತ್ಕಣವಾಗಿ ಅಲ್ಲಿ ಇರ್ತಾರೆ. ಅಲ್ಲಿ ಯಾವುದೇ ಒಂದು ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಕಷ್ಟಗಳು ಅಲ್ಲಿ ಇಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ಏನು ಇಲ್ಲ. ಅಲ್ಲಿ ಏನು ಮಾಡೋದು ಬೇಕಾಗಿಲ್ಲ ನಮ್ಗೆ. ಇವಾಗ ಇಲ್ಲಿ ಸಂಡೇ ಬಂದ್ರೆ ನಮ್ಗೆ ಯಾವ ತರ ಮನಸ್ಥಿತಿ ಇರುತ್ತೆ? ನಾನು ಏನು ಮಾಡಬಾರ್ದು, ಸುಮ್ಮನೆ ಆರಾಮಾಗಿರ್ಬೇಕು ಅಂತ ಅಲ್ವಾ? ಸೊ ಆ ತರ ಅಲ್ಲಿ ಏನೂ ಮಾಡೋದ್ ಬೇಕಾಗಿಲ್ಲ, ಆರಾಮಾಗಿ ಇರೋದು ಅಷ್ಟೇನೆ. ಅಲ್ಲಿ ಭಕ್ತಿ ಸೇವೆನೂ ಸಹ ಇರೋದಿಲ್ಲ. ಸೊ ಅದಕ್ಕೇನೆ ಏನ್ ಹೇಳ್ತಾರೆ ಭಕ್ತರು ಸಾಯುಜ್ಯ ಮುಕ್ತಿ ಬಗ್ಗೆ? ಅವರ ಮನಸ್ಥಿತಿ ಏನು ಅಂತಂದ್ರೆ ಕೈವಲ್ಯಂ ನರಕಾಯತೆ ಅಂತ ಹೇಳ್ತಾರೆ. ಅದು ನರಕ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಯಾವುದೇ ಒಂದು ಕಷ್ಟ ಇಲ್ಲ, ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಏನು ಇಲ್ಲ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ. ಆದ್ರೆ ಭಕ್ತರ ಒಂದು ಮನಸ್ಥಿತಿಯಲ್ಲಿ, ಭಕ್ತರ ಕಡೆಯಿಂದ ಅದನ್ನ ಅವರು ಸಾಯುಜ್ಯ ಮುಕ್ತಿ ಬಗ್ಗೆ ಅವ್ರಿಗೆ ಯಾವ ಒಂದು ಅಭಿಪ್ರಾಯ ಇದೆ ಅಂದ್ರೆ ಕೈವಲ್ಯಂ ನರಕಾಯತೆ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ನರಕ ಅನ್ನಿಸ್ತಿದೆ? ಯಾಕೆ ನರಕ ಅನ್ನಿಸ್ತಾ ಇದೆ?
ಅಲ್ಲಿ ದೇವ್ರ ಸೇವೆ ಮಾಡೋದ್ ಸಿಗಲ್ಲ. ಭಕ್ತಿ ಸೇವೆ ಭಕ್ತಿ ಬೇಕು. ಅಲ್ವಾ? ಭಕ್ತಿ ಸೇವೆ ಇಲ್ಲ ಭಕ್ತಿ ಅಂತಂದ್ರೆ ಬೇಕು ಹಾ ಅವರಿಗೆ ಆಗುದು. ಹಾ ನರಕದಾಗೆ ನರಕದ ತರ ಅಲ್ವಾ? ಅಲ್ಲಿ ಸೇವೆ ಭಗವಂತನೇ ಇಲ್ಲ ಅಂದ್ರೆ. ಅದಕ್ಕೆ ಇವಾಗ ಪ್ರಭುಪಾದರು ಅಮೆರಿಕಾಗ ಹೋದಾಗ ಅವರು ಅಮೆರಿಕಾಗೆ ಹೆಜ್ಜೆ ಇಟ್ಟಿದ ತಕ್ಷಣ ಅವ್ರಿಗೆ ಏನ್ ಅನ್ನಿಸ್ತು? ನರಕದಾಗೆ ಆಯ್ತು. ನಮ್ಗೆ ಅಮೆರಿಕಾಗೆ ಹೋಗ್ಬೇಕಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ? ಅಮೆರಿಕ ಖುಷಿ ಅನ್ಸುತ್ತೆ, ನಮಗ್ ಖುಷಿ ಅನ್ಸುತ್ತೆ. ಅಲ್ವಾ? ಪ್ರಭುಪಾದರಿಗೆ ನರಕ ಅನ್ಸುತ್ತೆ. ಎಂತ ಜಾಗಕ್ಕೆ ಬಂದ್ವಿ ನಾವು ಅಂತ ಅಲ್ವಾ? ಸ್ವರ್ಗ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಭೋಗವನ್ನ ನಾವು ಅಲ್ಲಿ ಅನುಭವಿಸ್ಬೋದು ಅಲ್ವಾ? ಆದ್ರೆ ಪ್ರಭುಪಾದರಿಗೆ ನಾನು ಎಂತ ನರಕಕ್ಕೆ ಬಂದಿದ್ದೀನಿ, ನೀನ್ ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನ ಕೈಯಲ್ಲಿ ಬೊಂಬೆ ತರ ಇದ್ದೀನಿ, ನೀನ್ ಹೇಗೆ ಕುಣಿಸ್ತೀಯೋ ಹಾಗೆ ನಾನು ಕುಣಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಅವ್ರಿಗೆ ಅವರ ಕಣ್ಣಿಗೆ, ಅವ್ರು ಶುದ್ಧ ಭಕ್ತರು, ಅವ್ರಿಗೆ ಹೇಗ್ ಕಾಣಿಸ್ತು ಆ ಭೋಗ ಭೂಮಿ ಹೇಗ್ ಕಾಣಿಸ್ತು? ಅವ್ರಿಗೆ ನರಕದ ಕಾಣಿಸ್ತು ಅಲ್ವಾ? ಅದಕ್ಕೆ ನಮ್ಮ ಭರತ ಭೂಮಿಯನ್ನ ಏನಂತ ಕರೀತಾರೆ? ಇದು ಪುಣ್ಯ ಭೂಮಿ. ಸೊ ಇಲ್ಲಿ ನಾವು ಭಕ್ತಿಯನ್ನ ಮಾಡ್ತೀವಿ ಅಲ್ವಾ? ಸೊ ಭಕ್ತಿ ಮಾಡುವಂತಹ ತಪೋಭೂಮಿ, ತಪಸ್ಸನ್ನ ಮಾಡ್ತೀವಿ ಅಲ್ವಾ? ಭಕ್ತಿಯನ್ನ ಮಾಡುವಂತಹ ಭೂಮಿ ತಪೋಭೂಮಿ. ಆದ್ರೆ ಅದು ಭೋಗ ಭೂಮಿ. ಭೋಗ ಮಾಡ್ಬೇಕಂದ್ರೆ ನೀವು ಆ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ನೀವು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ನೋಡಿ, ಪ್ರಭುಪಾದರಿಗೆ ಅದು ಆ ತರ ಕಾಣಿಸ್ತು, ಅವ್ರಿಗೆ ನರಕ ತರ ಕಾಣಿಸ್ತು. ಅದೇ ತರನೇ ಶುದ್ಧ ಭಕ್ತರಿಗೆ ಆ ಸಾಯುಜ್ಯ ಮುಕ್ತಿ ಅನ್ನೋದು ನರಕ ಅನ್ಸುತ್ತೆ ಅಲ್ವಾ? ಕೈವಲ್ಯಂ ನರಕಾಯತೆ ಅಂತ ಅನ್ಸುತ್ತೆ. ಮತ್ತೆ ಇನ್ನ ಬೇರೆ ತರದ ಮುಕ್ತಿಗಳು ಯಾವ್ದಿದೆ? ಭಗವಂತ ವಾಸಿಸುತ್ತಿರುವ ಗ್ರಹಗಳಲ್ಲಿ ವಾಸ ಅಂದ್ರೆ ಅದನ್ನ ಸಾಲೋಕ್ಯ ಮುಕ್ತಿ. ಸೊ ಆ ಲೋಕ, ಯಾವ್ದು ಲೋಕದಲ್ಲಿ ಭಗವಂತ ಇದ್ದಾರೆ ಅಲ್ಲಿ ಇರೋದನ್ನ ಸಾಲೋಕ್ಯ ಅಂತ ಕರೀತಾರೆ. ಮತ್ತೆ ಭಗವಂತನ ತರದೇ ರೂಪ, ಅವರು ಚತುರ್ಭುಜ ರೂಪಧಾರಿಯಾಗಿದ್ರೆ ಅದನ್ನ ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಮತ್ತೆ ಪ್ರಭುವಿಗಿರುವಷ್ಟೇ ಸಾಧನ ಸಂಪತ್ತಿನ ಒಡೆಯನಾಗುವುದು ಅನ್ನೋದಕ್ಕೆ ಸಾಷ್ಟಿ ಅಂತ ಕರೀತಾರೆ. ಸೊ ಭಗವಂತನಿಗೆ ಎಷ್ಟು ಸಂಪತ್ತಿದೆಯೋ ಅವ್ರ ಲೋಕದಲ್ಲಿ ಅಷ್ಟೇ ಸಂಪತ್ತನ್ನ ಹೊಂದಿರೋದು. ಫಾರ್ ಎಕ್ಸಾಂಪಲ್ ಬಲಿಚಕ್ರವರ್ತಿ ಅಲ್ವಾ? ಅವ್ರು ಇವಾಗ ಸುತಳದಲ್ಲಿದ್ದಾರೆ, ಸುತಳದಲ್ಲಿ ಅಷ್ಟೇ ಸಂಪತ್ತಿದೆ ಅವ್ರಿಗೆ. ಸೊ ಅಂದ್ರೆ ಸಾಷ್ಟಿ, ಅದನ್ನ ಸಾಷ್ಟಿ ಮುಕ್ತಿ ಅಂತ ಕರೀತಾರೆ. ಅದಾದ್ಮೇಲೆ ಭಗವಂತನ ಸಂಗಾತಿಯಾಗಿ ಬಾಳೋದು, ಭಗವಂತನ ಸಾಮೀಪ್ಯದಲ್ಲಿ ಇರೋದು. ಸೊ ನೋಡಿ, ಇದು 5 ವಿಧದ ಮುಕ್ತಿ ಇದೆ. ಆದ್ರೆ ಶುದ್ಧ ಭಕ್ತರು ಇದ್ಯಾವುದನ್ನು ಸಹ ಅವರು ಬಯಸೋದಿಲ್ಲ. ಭಗವಂತನ ಜೊತೆ ಇರ್ಬೇಕು ಅಂತ ಅನ್ಸೋದಿಲ್ಲ. ನಾವು ಯಶೋಧ ಮಾತೆನ ನಾವು ನೋಡಿದ್ವಿ ಅಲ್ವಾ? ಅವ್ರಿಗೆ ಸೇವೆನೇ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಅದು ಅರ್ಥ ಮಾಡ್ಕೋಬೇಕಂದ್ರೂ ಕಷ್ಟ ಆಗ್ತಿದೆ ಅಲ್ವಾ? ಸೊ ಆ ಭಗವಂತನ ಸೇವೆ ಅನ್ನೋದು ತುಂಬಾ ಮುಖ್ಯ. ಸೇವೆ ಇಲ್ಲ ಅಂತಂದ್ರೆ ಅವ್ರಿಗೆ ಅದು ನರಕ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ನೋಡಿ, ಈ ಭಕ್ತನು ಈ ವಿಧದ ಮುಕ್ತಿಯಲ್ಲಿ ಯಾವುದೊಂದನ್ನೂ ಬಯಸುವುದಿಲ್ಲ ಎಂದ ಮೇಲೆ ಐಹಿಕ ಇಂದ್ರಿಯ ತುಷ್ಟಿಯ ಬಗ್ಗೆ ಹೇಳುವುದೇನಿದೆ? ಅವರಿಗೆ ಮುಕ್ತಿನೇ ಬೇಡ ಅಂತಿದ್ದಾಗ ಅವರು ಐಹಿಕ ಇಂದ್ರಿಯದ ಆ ಒಂದು ತುಷ್ಟಿ ಬಗ್ಗೆ ಅವರು ಯಾವುದೇ ಒಂದು ಇಚ್ಛೆಯನ್ನು ಅವರು ಹೊಂದಿರೋದಿಲ್ಲ. ಅವ್ರಿಗೆ ಏನಕ್ಕೆ ತೃಪ್ತಿ ಆಗುತ್ತೆ? ಭಗವಂತನಿಗೆ ಪ್ರೇಮ ಸೇವೆ ಸಲ್ಲಿಸುವುದರಿಂದಷ್ಟೇ ಭಕ್ತನು ತೃಪ್ತ. ಇದು ಶುದ್ಧ ಭಕ್ತಿಯ ಲಕ್ಷಣ ಅಂತ ಹೇಳ್ತಾರೆ. ನೋಡಿ, ಶುದ್ಧ ಭಕ್ತಿಯ ಲಕ್ಷಣ ಯಾವ ತರ ಇರುತ್ತೆ? ಸೊ ಅವರು ಭಗವಂತನಿಗೆ ಸೇವೆಯನ್ನ ಮಾಡೋದ್ ಬಿಟ್ರೆ ಅವ್ರಿಗೆ ಬೇರೆ ಏನು ಬೇಡ. ಅವ್ರಿಗೆ ಐಹಿಕ ಇಂದ್ರಿಯಗಳ ತೃಪ್ತಿನೂ ಅವ್ರಿಗೆ ಇಲ್ಲ, ಬೇಡ ಅವ್ರಿಗೆ. ಈವನ್ ಮುಕ್ತಿ ಎಲ್ಲರೂ ಬಯಸ್ತಾರೆ ಅಲ್ವಾ? ಅದೂ ಸಹ ಬೇಡ. ಅವ್ರು ಬೇಕಾದ್ರೆ ಎಲ್ಲಿದ್ರೂ ಪರವಾಗಿಲ್ಲ, ನರಕದಲ್ಲಿದ್ರೂ ಪರವಾಗಿಲ್ಲ, ನಾನು ಭಗವಂತನ ಸೇವೆ ಮಾಡೋ ಒಂದು ಅವಕಾಶ ನಂಗೆ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಇದು ಶುದ್ಧ ಭಕ್ತರ ಲಕ್ಷಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನ ಏನ್ ಹೇಳ್ತಾ ಇದ್ರೆ, ಮೇಲಿನ ಶ್ರೀಮದ್ ಭಾಗವತಾಂತರ್ಗತ ಕಪಿಲ ದೇವನ ವಚನದಲ್ಲಿ ಶುದ್ಧ ಭಕ್ತನ ನೈಜ ಸ್ಥಾನವನ್ನ ವರ್ಣಿಸಲಾಗಿದೆ. ಹಾಗೆಯೇ ಭಕ್ತಿ ಸೇವೆಯ ಪ್ರಾಥಮಿಕ ಲಕ್ಷಣಗಳನ್ನು ಸಹ ವಿವರಿಸಲಾಗಿದೆ. ಭಕ್ತಿ ಸೇವೆಯನ್ನು ಕುರಿತಂತೆ ಇನ್ನೂ ಹಲವು ಲಕ್ಷಣಗಳನ್ನ ರೂಪ ಗೋಸ್ವಾಮಿಯವರು ವಿವಿಧ ಧರ್ಮ ಗ್ರಂಥಗಳಿಂದ ಉಲ್ಲೇಖಿಸಿ ಹೇಳುತ್ತಾರೆ. ಶುದ್ಧ ಭಕ್ತಿ ಸೇವೆಗೆ 6 ಲಕ್ಷಣಗಳು ಉಂಟೆಂದು ಹೇಳುವ ಅವರು ಅದನ್ನು ಹೀಗೆ ಪಟ್ಟಿ ಮಾಡುತ್ತಾರೆ. ಸೊ ಇಲ್ಲಿ ಎಷ್ಟು ಲಕ್ಷಣಗಳಿದೆ? ಶುದ್ಧ ಭಕ್ತಿಯ ಲಕ್ಷಣಗಳು ಅಂದ್ರೆ ಈ 6 ಎಲ್ಲರೂ ಜ್ಞಾಪಕ ಇಟ್ಕೋಬೇಕು ಅಲ್ವಾ? ಶುದ್ಧ ಭಕ್ತಿ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ 6 ಲಕ್ಷಣಗಳಿಂದ ನಿಮ್ಗೆ ಗೊತ್ತಾಗತ್ತೆ. ಸೊ ಯಾವ್ದ್ಯಾವ್ದದು? ಸೊ ಫಸ್ಟ್ನೇದಕ್ಕೆ ಏನ್ ಹೇಳ್ತೀವಿ? ಕ್ಲೇಶಾಗ್ನಿ. ಸೊ ಕ್ಲೇಶಾಗ್ನಿ ಅಂದ್ರೆ ಏನರ್ಥ? ಇದು ಒಂದು ಶ್ಲೋಕ ಇದೆ. ಸೊ ಇದನ್ನ ಭಕ್ತಿ ರಸಾಮೃತ ಸಿಂಧು ರೂಪ ಗೋಸ್ವಾಮಿ ಅವರ ಒಂದು ಗ್ರಂಥದಲ್ಲಿ ಇದೆ. ಆದ್ರೆ ಪ್ರಭುಪಾದರು ನಮ್ಗೆ ಅದನ್ನ ತಿಳಿಸಿಕೊಡ್ತಾ ಇಲ್ಲ, ಅದರ ಅರ್ಥವನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕ್ಲೇಶಾಗ್ನಿ ಅಂದ್ರೆ ಏನರ್ಥ? ಸೊ ನಮ್ಗೆ ಎಷ್ಟೊಂದು ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಕ್ಲೇಶಗಳಿದೆ ಅಲ್ವಾ? ಸೊ ಜನ್ಮ ಮೃತ್ಯು ಜರಾವ್ಯಾಧಿ ಈ 4 ತೊಂದರೆಗಳಿದೆ. ಅದಾದ್ಮೇಲೆ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಕ್ಲೇಶಗಳಿದೆ. ಅದಾದ್ಮೇಲೆ ಪವರ್ಗ ಅಲ್ವಾ? ಸೊ ಆ ಪಾಪ ಬಾಬಾಮ ಅಂತ ನಾವೇನು ಹೇಳ್ತೀವಿ, ಪರಿಶ್ರಮ, ಫೇನ ಅಲ್ವಾ? ಮತ್ತೆ ಬಂಧನ, ಭಯ, ಮೃತ್ಯು, ಇದೆಲ್ಲನೂ ಸಹ ಈ ಭೌತಿಕ ಪ್ರಪಂಚದಲ್ಲಿದೆ ಅಲ್ವಾ? ಈ ಯಾವುದೇ ಒಂದು ಕ್ಲೇಶಗಳು ಅದೆಲ್ಲವೂ ಸಹ ಭಕ್ತಿ ಮಾಡಿದ ತಕ್ಷಣ ಹೊರಟೋಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಸೇವೆಯು ಎಲ್ಲ ಐಹಿಕ ಕ್ಲೇಶಗಳಿಗೂ ತತ್ಕ್ಷಣವೇ ಪರಿಹಾರ ಒದಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಸಹ ಆ ಒಂದು ಶುದ್ಧ ಭಕ್ತಿ ಸೇವೆ ಮಾಡಿದ್ರೆ
ಅದು ಪರಿಹಾರವನ್ನ ನಮ್ಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಪ್ರಭುಪಾದರು ಈ 6 ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಅವರು. ಓಕೆ, ಮತ್ತೆ ಎರಡನೇದು ಯಾವುದು? ಸೊ ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ. ಸೊ ಅದು ಶುಭದ ಅಂತ ಕರಿತೀವಿ. ಸೊ ಇದು ಎರಡನೇದು ಏನು ಶುದ್ಧ ಭಕ್ತಿಯ ಲಕ್ಷಣ ಅಂದ್ರೆ ಶುಭದ. ಸೊ ನಾವು ಒನ್ಸ್ ಭಕ್ತಿಗೆ ಬಂದಿದ ತಕ್ಷಣ ಎಲ್ಲವೂ ಸಹ ಶುಭ ಅಲ್ವಾ? ಸೊ ನಿಮ್ ಪ್ರಕಾರ ಶುಭ ಅಂದ್ರೆ ಏನರ್ಥ? ಸೊ ನನ್ನ ಜೀವನದಲ್ಲಿ ಶುಭವಾಯಿತು ಅಂದ್ರೆ ಏನರ್ಥ ನಿಮ್ ಪ್ರಕಾರ? ಒಳ್ಳೇದಾಯ್ತಂದ್ರೆ ಏನು? ಒಳ್ಳೇದಾಯ್ತಂದ್ರೆ ಏನು? ಸಮೃದ್ಧಿ ಆಯ್ತು ಅಂತ. ಯಾವ ತರ ಸಮೃದ್ಧಿ ಅಂದ್ರೆ? ಅಂದ್ರೆ ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಐಹಿಕವಾಗಿ ಆಗಿರ್ಬೋದು. ಭಕ್ತಿ ಸೇವೆಯಲ್ಲಿ ಭಕ್ತಿ ಸೇವೆಯಲ್ಲಿ ಸಮೃದ್ಧಿ ಆಯ್ತು, ಸ್ವಲ್ಪ ಇಯರ್ ಪೊಸಿಷನ್, ಇಯರ್ ಲೆವೆಲ್ಗೆ ಹೋಗ್ತಾ ಇದೀವಿ ಅನ್ನೋ. ಅಂದ್ರೆ ಹಣ ಅಂತಸ್ತು ಆಸ್ತಿ ಪಾಸ್ತಿಯಲ್ಲಿ ನಮ್ಗೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಿದ್ರೆ ನಾವು ಶುಭವಾಯ್ತು, ನಮ್ಗೆ ಒಳಿತಾಯ್ತು ಅನ್ಕೋತೀವಿ ಅಲ್ವಾ? ಭಕ್ತಿ ಸೇವೆಯ ಪ್ರಕಾರ ಶುಭ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಅಂದ್ರೆ ಶುಭದ ಅದು ಎರಡನೇ ಲಕ್ಷಣ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಮೂರನೇದು ಏನು ಅಂತಂತಂದ್ರೆ ಸೊ ಆನಂದಮಯ ಅಭ್ಯಾಸ. ನಾವು ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಇರೋದು ನಾವು ಒಬ್ಬರೇ ಅಲ್ಲ, ಪ್ರತಿಯೊಂದು ಜೀವರಾಶಿನೂ ಸಹ ಒಂದು ಇರುವೆಯಿಂದ ಇಟ್ಕೊಂಡು ಒಂದು ಆನೆ ತನಕ ಎಲ್ಲರೂ ಸಹ ಕೆಲಸ ಕಾರ್ಯಗಳನ್ನ ಕರ್ಮವನ್ನ ಮಾಡ್ತಾ ಇರೋದು. ಕಷ್ಟ ಪಡ್ಬೇಕು ಅಂತ ಯಾರಾದ್ರೂ ಕರ್ಮವನ್ನ ಮಾಡ್ತಾರಾ? ಏನಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ತಾರಾ? ಇಲ್ಲ, ಎಲ್ಲರೂ ಸಹ ಖುಷಿ ಸಿಕ್ಕಿ ಅಂತಾನೆ ಮಾಡ್ತಾರೆ ಅಲ್ವಾ? ಸೊ ಇದು ಶುದ್ಧ ಭಕ್ತಿ ಸೇವೆಯ ಲಕ್ಷಣ ಯಾವುದು? ಮೂರನೇದು ಆನಂದ, ಆನಂದ ಸಿಗುತ್ತೆ ನೋಡಿ. ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಶುದ್ಧ ಭಕ್ತಿ ಸೇವೆಯು ಈ ಸೇವೆಯ ಸಾಧನ ಬಹು ಸುದುರ್ಲಭ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿಗದೆ ಕಷ್ಟ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಇವಾಗ ನಮ್ಗೆಲ್ಲ ಸಿಕ್ಕಿದೆ ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಸೊ ಇದು ಶುದ್ಧ ಭಕ್ತಿ ಸೇವೆಯ ಸಾಧನೆ ಬಹು ಸುದುರ್ಲಭ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸುದುರ್ಲಭ. ಸೊ ಫಸ್ಟ್ನೇದು ಕ್ಲೇಶಾಗ್ನಿ, ಶುಭದ, ಮತ್ತೆ ಸಾಂದ್ರಾನಂದ, 4ನೇದು ಸುದುರ್ಲಭ, ಮತ್ತೆ 5ನೇದು ಏನ್ ಹೇಳ್ತಾ ಇದ್ದಾರೆ? ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗೆಳೆಯುತ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮುಕ್ತಿ ಸಹ ಬೇಡ. ಇದಕ್ಕಿಂತ ಮುಂಚೆನೆ ನಮ್ಗೆ ಹೇಳಿದ್ರು ಅಲ್ವಾ? ಪ್ರಭುಪಾದರು ಅರ್ಥ ಮಾಡಿಸಿದ್ರು. ಶುದ್ಧ ಭಕ್ತಿಯವ್ರಿಗೆ ಈ 5 ಮುಕ್ತಿನೂ ಬೇಕಾಗಿಲ್ಲ, ಯಾವುದು ಬೇಡ. ಅವ್ರಿಗೆ ಬೇಕಾಗಿರೋದೇ ಭಗವಂತನ ಪ್ರೇಮಯುತ ಭಕ್ತಿ ಸೇವೆ, ಅನ್ಯಾಭಿಲಾಷಿತ ಶೂನ್ಯ. ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಅವರು ಭಗವಂತನಿಗೆ ಪ್ರೇಮಯುತವಾದ ಸೇವೆಯನ್ನ ಮಾಡ್ಬೇಕು. ಅದೊಂದು ಬಿಟ್ರೆ ಅವ್ರಿಗೆ ಬೇರೆ ಇನ್ನೇನು ಬೇಡ. ಸೊ ಅದಕ್ಕೆ ನೋಡಿ ಅವ್ರಿಗೆ ತುಚ್ಛ ಅನ್ಸುತ್ತೆ. ಅವರು ಮುಕ್ತಿನೂ ಸಹ ಅವರು ಹೀಗೆಳಿತಾರೆ. ನಮ್ಗೆ ಮುಂದೆ ಆಮೇಲೆ ಅರ್ಥ ಮಾಡಿಸ್ತಾರೆ ಮುಕ್ತಿ. ಇವಾಗ ಯಾರಾದ್ರೂ ಶುದ್ಧ ಭಕ್ತರ ಆಗಿದ್ರೆ ಆ ಮುಕ್ತಿ ದೇವಿ, ಆ ಮುಕ್ತಿಗೆ ಒಂದು ದೇವಿಯ ರೂಪವನ್ನ ಕೊಟ್ರೆ ಆ ಮುಕ್ತಿ ದೇವಿ ಅವ್ರ ಮನೆ ಬಾಗಿಲು ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾಳಂತೆ, ನನಗೆ ನಿನ್ನ ಸೇವೆಯನ್ನ ಕೊಡು ಅಂತ ಹೇಳ್ಬಿಟ್ಟು. ಅದನ್ನ ಬಿಲ್ವಮಂಗಲ ಠಾಕೂರ್ ಅವರು ಹೇಳ್ತಾರೆ. ಸೊ ಮುಕ್ತಿ ಅನ್ನೋದು ನನ್ನ ಮನೆಯ ಮುಂದೆ ಬಾಗಿಲಲ್ಲಿ ನಿಂತ್ಕೊಂಡು ನನ್ನ ಸೇವೆಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮುಕ್ತಿಯನ್ನು ಸಹ ಅವರು ಅಪೇಕ್ಷಿಸೋದಿಲ್ಲ. ಮತ್ತೆ ಕೊನೆಯದೇನು? ಕೃಷ್ಣನನ್ನ ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ ಅಂತ ಹೇಳ್ತಾರೆ. ಕೃಷ್ಣಾಕರ್ಷತಿ ಅಂತ ಕರಿತೀವಿ ಇದನ್ನ. 5ನೇದಕ್ಕೆ ಮೋಕ್ಷ ಲಘುಕೃತ್ ಅಂತ ಕರಿತೀವಿ, ಮೋಕ್ಷದ ಲಘುಕೃತ್ ಅಂತ. ಮತ್ತೆ ಇದು 6ನೇದು ಸೊ ಶ್ರೀಕೃಷ್ಣಾಕರ್ಷತಿ ಅಂತ ಹೇಳ್ಬಿಟ್ಟು. ಸೊ ಕೃಷ್ಣನನ್ನ ಆಕರ್ಷಣೆ ಮಾಡೋದು. ಕೃಷ್ಣನಿಗೆ ಏನ್ ಬೇಕು ಅಲ್ವಾ? ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ತರನೇ ಕೃಷ್ಣ ಅಂದ್ರೇನೆ ಸರ್ವಾಕರ್ಷಕ, ಎಲ್ಲರನ್ನ ಆಕರ್ಷಿಸ್ತಾರೆ, ಅವರೇ ಆಕರ್ಷಿಸ್ತಾರೆ. ಅವ್ರಿಗೆ ಎಲ್ಲ ಷಡ್ಡೈಶ್ವರ್ಯಗಳು ಸಹ ಪರಿಪೂರ್ಣವಾಗಿದೆ. ಅವ್ರಿಗೆ ಬೇಕಾಗಿರೋದಾದ್ರೂ ಏನು? ನಾವ್ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇವಾಗ ಏನಾದ್ರು ಅಂಬಾನಿ ಏನಾದ್ರು ಬಂದ್ರೆ ನಾನು ಅವ್ನಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ? ನಾನು ಸಾಮಾನ್ಯದವಳು ಅಲ್ವಾ? ಸೊ ಅವ್ರಿಗೆ ಏನ್ ಕೊಟ್ರು ಸಹ ಅದು ಕಡಿಮೆ ತರನೇ. ಅವ್ರಿಗೆ ಅವ್ರ ಹತ್ರ ಅಷ್ಟೊಂದಿದೆ ಅಲ್ವಾ? ನಾನು ಏನ್ ಕೊಟ್ರೆ ಅಪ್ಪ ಇವ್ರು ಎಂತದ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ಸ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೆ ಕೃಷ್ಣನನ್ನ ಆಕರ್ಷಣೆ ಮಾಡೋದು ಯಾವುದೂ ಇಲ್ಲ. ಯಜ್ಞ, ದಾನ, ತಪ, ವೇದಾಧ್ಯಯನ ಏನೆಲ್ಲ ಹೇಳ್ತೀರಾ ನೀವು ಒಳ್ಳೇದು, ಅದ್ ಯಾವುದೂ ಸಹ ಕೃಷ್ಣನನ್ನ ಆಕರ್ಷಿಸೋದಿಲ್ಲ. ಅವ್ರನ್ನ ಆಕರ್ಷಿಸೋದು ಯಾವುದು? ಕೃಷ್ಣಾಕರ್ಷತೆ. ಯಾವ್ದು? ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಸೇವೆ ಅಲ್ವಾ? ಅನ್ಯಾಭಿಲಾಷದ ಶೂನ್ಯ, ಯಾವುದೇ ಅಭಿಲಾಷೆ ಇಲ್ದಿರುವಂತಹ ಭಕ್ತಿ ಸೇವೆ ಕೃಷ್ಣನನ್ನ ಆಕರ್ಷಿಸುತ್ತೆ ಅಂತ ಹೇಳ್ಬಿಟ್ಟು ಇದು 6ನ್ನ ಹೇಳ್ತಿದ್ದಾರೆ. ಸೊ ಯಾವ್ದು? ಫಸ್ಟ್ನೇದು ಯಾವುದು? ಕ್ಲೇಶಾಗ್ನಿ. ಸೊ ಎರಡನೇದೇನು? ಶುಭದ. ಸಾಂದ್ರಾನಂದ. ಓಕೆ, ಆನಂದ, ಸುದುರ್ಲಭ. 5ನೇದು ಮೋಕ್ಷ ಲಘುಕೃತ್. ಮೋಕ್ಷ ಅದು ಹೀನಾಯವಾಗಿ ಅವ್ರು ನೋಡ್ತಾರೆ, ಮೋಕ್ಷ ಲಘುಕೃತ್. ಮತ್ತೆ 6ನೇದೇನು? ಭಕ್ತಿ ಸೇವೆಯಿಂದ ಕೃಷ್ಣನನ್ನ ಆಕರ್ಷಣೆ ಮಾಡೋದು, ಕೃಷ್ಣಾಕರ್ಷತಿ ಅಲ್ವಾ? ಈ 6 ಲಕ್ಷಣಗಳು ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು ಅಂತ ಬಿಟ್ಟು ಕರೀತಾರೆ. ಸೊ ಈಗ ನಮ್ಗೆ ಪ್ರಭುಪಾದರು ಒಂದಾದ್ಮೇಲೆ ಒಂದನ್ನ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಕೃಷ್ಣ ಇಲ್ಲಿ 6ನೇದು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಕೃಷ್ಣನು ಸರ್ವಾಕರ್ಷಕ,
ಆದರೆ ಶುದ್ಧ ಭಕ್ತಿ ಸೇವೆಯು ಅವನನ್ನು ಕೂಡ ಆಕರ್ಷಿಸುತ್ತದೆ. ಹಾಗಾಗಿ ಶುದ್ಧ ಭಕ್ತಿ ಸೇವೆಯು ಸ್ವಯಂ ಕೃಷ್ಣನಿಗಿಂತಲೂ ಹೆಚ್ಚಿನ ಲೋಕೋತ್ತರ ಶಕ್ತಿಯನ್ನ ಪಡೆದಿದೆ ಎನ್ನಬಹುದು. ಏಕೆಂದರೆ ಭಕ್ತಿ ಸೇವೆಯು ಕೃಷ್ಣನ ಅಂತರಂಗ ಶಕ್ತಿ ಅಲ್ವಾ. ನೋಡಿ, ಕೃಷ್ಣನನ್ನ ಎಷ್ಟು ಆಕರ್ಷಿಸಿದೆ ಅಂದ್ರೆ ಇವಾಗ ನಾವು ಅರ್ಜುನನನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅರ್ಜುನನ ಭಕ್ತಿ ಸೇವೆ ಕೃಷ್ಣನನ್ನ ಎಷ್ಟು ಆಕರ್ಷಿಸಿದೆ ಅಂದ್ರೆ ಕೃಷ್ಣ ಅರ್ಜುನನಿಗೆ ಒಬ್ಬ ಸಾರಥಿ ಆಗ್ಲಿಕ್ಕೂ ಸಹ ಅವರು ಹಿಂದೆ ಮುಂದೆ ನೋಡ್ಲಿಲ್ಲ ಅಲ್ವಾ. ಸಾರಥ್ಯ ಅಂದ್ರೆ ತುಂಬಾ ಕೆಳಮಟ್ಟದ ಕೆಲಸ ಅಲ್ವಾ. ಸೊ ಯಾರಿಗಾದ್ರೂ ಗೊತ್ತಿದ್ಯಾ ಸಾರಥಿ ಕೆಲಸ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಅಂದ್ರೆ ಮಾತಾಜಿ ಇದು ಇದು ಅಂದ್ರೆ ಜಟ್ಕಾ ಗಾಡಿ ಗಾಡಿ ಓಡ್ತಾರಲ್ಲ ಓಡ್ಸೋದು, ಅವ್ರು ಮಾತಾಜಿ. ಜಟ್ಕಾ ಗಾಡಿ ಓಡ್ಸೋದು, ಅದು ಕುದುರೆಗಳಿಗೆ ಗಾಡಿ ಇದನ್ ಓಡ್ಸೋದು. ಮಾಡೋದು, ಕುದುರೆಗಳಿಗೆ ಲಗಾಮ ಅದನ್ನೆಲ್ಲ ಹಾಕಿ ಒಟ್ಟಿ ಕುದುರೆ ಎಲ್ಲ ಇದನ್ ಮಾಡಿ ಒಟ್ಟಿ ಒಟ್ಟಿ ರಥದ ಫುಲ್ಲು ಮ್ಯಾನೇಜ್ಮೆಂಟ್, ಅದು ಚಕ್ರ ಆಗಿರ್ಬೋದು, ರಥ ಆಗಿರ್ಬೋದು, ಕುದುರೆಗಳಾಗಿರ್ಬೋದು, ಅದ್ರದ್ದೆಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು ಅವ್ರದೇ ಆಗಿರುತ್ತೆ ಮಾತಾಜಿ. ಕೊನೆಗೆ ಅವ್ರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೋಗೋ ಕೆಲಸನೂ ಅವ್ರದೇ ಆಗಿರುತ್ತೆ. ಒಂಥರ ಡ್ರೈವರ್ ಕೆಲ್ಸನೇ ಮಾತಾಜಿ ಅದು. ನೋಡಿ, ಕೃಷ್ಣ ಅಂತಹ ಕೆಲಸವನ್ನ ಮಾಡಿದಾನೆ. ಮತ್ ನಾವ್ ಇನ್ನೊಂದನ್ನ ತಿಳ್ಕೊಬೇಕು ಅಂತಂದ್ರೆ ಅದ್ರ ಜೊತೆ ಇವಾಗ ನೋಡಿ, ಆ ರಣಭೂಮಿಯಲ್ಲಿ ಎಷ್ಟು ಗದ್ದಲ ಇರುತ್ತೆ ಅಲ್ವಾ. ಯಾರ್ ಮಾತಾದ್ರೂ ಯಾರಿಗಾದ್ರೂ ಕೇಳಿಸುತ್ತಾ? ಇಲ್ಲ. ಇಲ್ಲ ಅಲ್ವಾ. ಸೊ ಇವಾಗ ಆ ಒಂದು ಯುದ್ಧ ಮಾಡ್ತಿರುವಂತಹ ಯೋಧ ಇವಾಗ ಬಲಗಡೆ ಹೋಗ್ಬೇಕು, ಎಡಗಡೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಅನ್ನ ಕೊಡ್ಬೇಕು ಸಾರಥಿಗೆ. ಆಗ ಅವ್ರು ಏನ್ ಮಾಡ್ತಾರೆ, ಕಾಲಲ್ಲಿ ತೋರಿಸ್ತಾರೆ ಮಾತಾಜಿ ಡೈರೆಕ್ಷನ್. ಹೇಳಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಬೆನ್ನಿಗೆ ಒದಿತಾರೆ. ಅವ್ರು ಬಲದ ಕಡೆ ಒದ್ರೆ ಏನರ್ಥ ಅಂದ್ರೆ ಅವ್ರು ಬಲದ ಕಡೆಗೆ ಅಂತ, ಎಡಗಡೆಗೆ ಒದ್ರೆ ನೋಡಿ, ಇಮ್ಯಾಜಿನ್ ಮಾಡಿದ್ ಎಂತಹ ಒಂದು ಸ್ಥಿತಿ. ದೇವೋತ್ತಮ ಪರಮ ಪುರುಷನಿಗೆ ಅಲ್ವಾ ಈ ತರ ಬೇಕಾ, ಈ ತರ ಒಂದು. ಅರ್ಜುನ ಹಂಗಂತಿಲ್ಲ ಮಾತಾಜಿ. ಅಂದ್ರೆ ಎಡಕ್ಕೆ ಹೋಗು ಮಾಧವ, ಬಲಕ್ಕೆ ಹೋಗು ಮಾಧವ. ಓಕೆ, ಆಯ್ತು. ಸೊ ಅರ್ಜುನ ಮಾಡಿಲ್ಲ ಅಂದ್ರೂ ಸಹ ಆ ಸಾರಥ್ಯ ಅಂತಂದ್ರೆ ಆತರ ಅಲ್ವಾ. ಆ ಕೆಲಸವನ್ನ ಕೃಷ್ಣ ಒಪ್ಕೊಂಡಿದ್ದಾರೆ ಅಂದ್ರೆ ಅವರು ಆ ಭಕ್ತಿಗೆ ಅವ್ರನ್ನ ಎಷ್ಟು ಒಲಿತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಆದ್ರೆ ಅರ್ಜುನನು ಆ ಪರಿಸ್ಥಿತಿಯಲ್ಲಿ ಮಾಡ್ಲೇಬೇಕಾಗುತ್ತಲ್ಲ ಮತ್ತೆ. ಹೌದು, ಅಲ್ಲ ಮಾಡಿದಾರೋ ಮಾಡಿಲ್ವೋ ಅದು ಬೇರೆ ಚರ್ಚೆ, ಗೊತ್ತಿಲ್ಲ ನನಗೆ. ಓಕೆ, ಬಟ್ ಅವ್ರ ಅಕಸ್ಮಾತ್ ಮಾಡಿದ್ರು ಸಹ ಅವರ ಒಂದು ಮನಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಅವರು ಅಂದ್ರೆ ಆ ಕೃಷ್ಣ ತನಗಿನ್ನ ಕೆಳಮಟ್ಟದವನು ಅನ್ನೋ ತರ ಅಂತೂ ಅವ್ರು ಮಾಡಿರೋದಿಲ್ಲ ಅಲ್ವಾ. ಅಂದ್ರೆ ಮಾತಾಜಿ ಅರ್ಜುನನ್ಗೆ ಕೃಷ್ಣನ್ ಬಗ್ಗೆ ಗೊತ್ತಿತ್ತು ಮಾತಾಜಿ. ಗೊತ್ತಿದ್ರಿಂದನ ಅವನು ಧರ್ಮರಾಯಗೂ ಭೀಮಗೂ ಎಲ್ಲರಿಗೂ ಅರ್ಜುನನ್ ಬಗ್ಗೆ, ಕೃಷ್ಣನ್ ಬಗ್ಗೆ ಗೊತ್ತಿದ್ರಿಂದನ ಅಷ್ಟೊಂದು ಇದ್ರಲ್ಲಿ ಹೀನಾಯವಾಗಿ ನಡ್ಸ್ಕೊಂಡಿರಲ್ಲ ಮಾತಾಜಿ. ಅದ್ರಲ್ಲೇ ಸೋದರ ಸಂಬಂಧಿ ಬೇರೆ, ಅದರಿಂದ ನಾವು ಸ್ನೇಹಿತನೂ ಹೌದು, ಸಂಬಂಧಿನೂ ಇರೋದ್ರಿಂದ ಅಷ್ಟೊಂದು ಹೀನಾಯವಾಗಿ ನಡ್ಸ್ಕೊಂಡಿರಲ್ಲ ಅಂತ. ಅಲ್ಲ, ಅದನ್ನ ಹೀನತೆ ಅಂತ ಏನು ಹೇಳ್ತಾ ಇಲ್ಲ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಬೇಕಾಗುತ್ತೆ, ಅದರ ಅಗತ್ಯ ಇದೆ. ಮಾತಾಜಿ ಇವತ್ತು ನಾನು ಕೇಳ್ಪಟ್ಟಿದ್ದು ಒಬ್ರು ಗುರುಗಳು, ಉತ್ತರ ಪ್ರದೇಶದ ಗುರುಗಳು ಒಬ್ರು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಯಾರು ಅರ್ಜುನ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಕೃಷ್ಣ ಪರಮಾತ್ಮ, ಕೃಷ್ಣನ ಆತ್ಮನೇ ಅರ್ಜುನ ಅಂತ ಹೇಳ್ತಾರೆ. ಇದು ಸತ್ಯನಾ ಮಾತಾಜಿ? ಹೌದು ಪ್ರಭುಜಿ, ನಾವೆಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶ. ನಾವು ಬಂದಿರೋದೇ ಭಗವಂತನಿಂದ. ಭಗವಂತ ದೊಡ್ಡ ಬೆಂಕಿ ಅಂದ್ರೆ ಬರೇ ಅರ್ಜುನ ಒಬ್ನೇ ಅಲ್ಲ, ಪ್ರತಿಯೊಬ್ರು ನಾವೆಲ್ಲ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಭಗವಂತನ ವಿಭಿನ್ನ ಅಂಶ. ಪ್ರಭುಜಿ, ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಪ್ರಭುಪಾದರು ಅದನ್ನೇ ಹೇಳ್ತಿರೋದು. ಅದಕ್ಕೆ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ. ಅದನ್ನ ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಪ್ರಭುಪಾದರು? ಇವಾಗ ಈ ಕೈ, ಇದು ಯಾರ ಅಂಶ, ಯಾರ ಭಾಗ? ಈ ಕೈ ಯಾರ ಭಾಗ? ನನ್ನ ದೇಹದ ಭಾಗ. ಈ ಕೈ ಕೆಲಸ ಏನು? ಕೆಲಸ ಮಾಡೋದು, ಕೆಲಸ ಮಾಡೋದು. ಈ ಕೈ ಏನೇ ಕೆಲಸ ಮಾಡಿದ್ರು ಅದು ಯಾರಿಗೋಸ್ಕರ ಮಾಡತ್ತೆ? ದೇಹಕ್ಕೋಸ್ಕರ ಮಾಡುತ್ತೆ. ಅದನ್ನೇ ನಮ್ಗೆ ತಿಳಿಸಿಕೊಡ್ತಾ ಇರೋದು. ಈ ಇಡೀ ಭಕ್ತಿ ಯೋಗ ಅಂದ್ರೆ ಅದೇನೇನೆ. ನೀವೆಲ್ಲ ಬೇರೆ ಯಾರು ಅಲ್ಲ, ನೀವೆಲ್ಲ ಭಗವಂತನ ಅಂಶ. ಭಗವಂತನ ಅಂಶವಾಗಿ ಭಗವಂತನಿಗೆ ಸೇವೆ ಮಾಡ್ಬೇಕು. ಅದ್ರಲ್ಲಿ ಬೇರೆ ಇನ್ನೇನೂ ಹೇಳ್ತಾ ಇಲ್ಲ ಅವ್ರು ನಮ್ಗೆ. ಈ ಕೈಯ ಕೆಲಸ ಏನು? ಈ ದೇಹದ ಸೇವೆ ಮಾಡ್ಬೇಕು. ಈ ಕೈಗೇನಾದ್ರೂ ನಾನ್ ಯಾಕೆ ಕಷ್ಟಪಡ್ಬೇಕು? ಇವಾಗ ನಾನು ಕಷ್ಟಪಟ್ಟು ಕೆಸರಲ್ಲೆಲ್ಲ ಕೈ ಆಡಿಸಿ ನಾನು ಕಷ್ಟಪಟ್ಟು ದುಡಿದ್ರೆ ಅಷ್ಟೇ ಅಲ್ವಾ ಯಾವ್ದೋ ಒಂದು ಆಹಾರ ಸಿಗುತ್ತೆ. ಸೊ ಅದನ್ನ ಯಾರು ತಿಂತಾ ಇದಾರೆ, ಯಾರು ಎಂಜಾಯ್ ಮಾಡ್ತಿದ್ದಾರೆ? ಈ ನಾಲಿಗೆ, ಹೊಟ್ಟೆ ಎಂಜಾಯ್ ಮಾಡ್ತಿದೆ ಅಂತ ಏನಾದ್ರೂ ಈ ಕೈಗೆ ಅನ್ಸಿ ಈ ದೇಹದಿಂದ ಪ್ರತ್ಯೇಕಗೊಂಡ್ರೆ ಈ ಕೈಗೆ ಏನಾದ್ರೂ ಒಂದು ವ್ಯಾಲ್ಯೂ ಇದೆಯಾ? ಇಲ್ಲ. ಇವಾಗ ನಮ್ಮ ಸ್ಥಿತಿನೂ ಹಾಗೆ ಆಗಿರೋದು. ನಾವೆಲ್ಲನೂ ಸಹ ಭಗವಂತನ ಅಂಶ. ಭಗವಂತನ ಲೋಕದಲ್ಲಿ ಇದ್ಕೊಂಡು ಭಗವಂತನ ಸೇವೆ ಮಾಡ್ಬೇಕಾಗಿರೋದು. ನಮ್ಗೆಲ್ಲ ಒಂದು ಪ್ರತ್ಯೇಕ ಸೇವೆ ಇದೆ. ಈಗ ನಾವು ಭಗವಂತನ ಆ ಒಂದು ಹೇಗೆ ಈ ಕೈಗೆ ಅನ್ನಿಸ್ತು, ಯಾಕೆ ಈ ದೇಹವನ್ನ ನಾನು ನೋಡ್ಕೋಬೇಕು ಅಂತ ಅನ್ನಿಸ್ತು, ಅದೇ ತರ ನಮಗೂ ಅನ್ನಿಸ್ತು, ಯಾಕೆ ಭಗವಂತ ಒಡೆಯನಾಗಿರ್ಬೇಕು. ಸೊ ನಾವೂ ಸಹ ಒಡೆಯರಾಗ್ಬೇಕು ಅಂತಾನೆ ನಾವು ಇಚ್ಛೆ ಪಟ್ಟಿದ್ವಿ. ಅದಕ್ಕೇನೆ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆಯ್ತು, ನಿಮ್ಗೆ ಆಸೆ ಇದೆಯಲ್ಲ, ಬೇಡ ಅಂತ ಅರ್ಥ ಮಾಡಿಸಿದ್ರು. ಆದ್ರೆ ನಾವು
ಅರ್ಥ ಮಾಡ್ಕೊಳೋ ಅಂತ ಒಂದು ಮನಸ್ಥಿತಿಲಿ ಇರ್ಲಿಲ್ಲ. ಅದಕ್ಕೆ ಅವರು ದೇವ್ರಲ್ವಾ, ಭಗವಂತ ಅಲ್ವಾ. ಇವಾಗ ನಮ್ಮ ಮಕ್ಕಳು ಆಟ ಮಾಡಿದ್ರೆ ನಾವು ಆಟ ಸಾಮಾನು ಕೊಡ್ತೀವಿ. ಭಗವಂತ ಒಂದು ಲೋಕವನ್ನೇ ಸೃಷ್ಟಿ ಮಾಡಿ, ಸರಿ ನೀವು ಒಡೆಯರಾಗ್ಬೇಕಾ, ನೀವ್ ಎಂಜಾಯ್ ಮಾಡ್ಬೇಕಾ, ಸರಿ ನೀವು ಒಡೆಯರಾಗಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಗೋ ಅಥವಾ ಯಾವುದೋ ಒಂದು ಸಂಸ್ಥೆಗೋ ನಮಗೆ ಒಡೆಯರನ್ನಾಗಿ ಮಾಡಿ ನಾವ್ ಎಂಜಾಯ್ ಮಾಡಿ ಅದನ್ನ ಅನುಭವಿಸೋ ಒಂದು ಅವಕಾಶವನ್ನು ನಮ್ಗೆ ಭಗವಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾ ಇರೋದು. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾವ್ ಯಾರು ಅಂತ ತಿಳಿಸ್ಕೊಟ್ಬಿಟ್ರು. ನಾವ್ ಯಾರು ಅಂತ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ನಾವ್ ಮಾಡೋಂತಹ ಕರ್ತವ್ಯ ಯಾವ್ದು ಸರಿ ಇರೋದಿಲ್ಲ ಅಲ್ವಾ. ಇವಾಗ ನೋಡಿ, ಗೃಹಿಣಿಯ ಕರ್ತವ್ಯ ಗೊತ್ತಿಲ್ಲ ಅಂದ್ರೆ ಅವಳು ಏನ್ ಮಾಡ್ತಾಳೆ ಅಲ್ವಾ. ಇವಾಗ ಅಮ್ಮನ್ ಮನೇಲಿ ಇದ್ದಾಗ ಅವಳು ಹೆಣ್ಮಗ್ಳಿಯಾಗಿದ್ದಾಗ ಆರಾಮಾಗಿ ಅವಳು ಸೋಫಾ ಮೇಲೆ ಕುತ್ಕೊಂಡು ಅವಳು ಕೆಲಸ ಮಾಡ್ಕೊಂಡು ಇರ್ತಿದ್ಲು. ಹಂಗೆ ಇರ್ತಾಳೆ ಅವಳು ಮದ್ವೆ ಆಗಿ ಬಂದ್ರುನು. ಅವಳು ಯಾರು ಅಂತ ಗೊತ್ತಿಲ್ಲ ಅಂದ್ರೆ, ಇವಾಗ ರಾಜನ ಮಗನಿಗೆ ನಾನ್ ರಾಜನ ಮಗ ಅಂತ ಗೊತ್ತಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ, ತಿಪ್ಪೆ ಆಯ್ತಾ ಇರೋಂತ ಮಕ್ಕಳ ಜೊತೆ ಸೇರ್ಕೊಂಡು ಅವನು ಸಹ ತಿಪ್ಪೆ ಆಯ್ತಾನೆ ಅಲ್ವಾ. ಇವಾಗ ನಮ್ಮ ಸ್ಥಿತಿನೂ ಹಾಗೆ ಆಗಿದೆ. ನಾವು ದೇವೋತ್ತಮ ಪರಮ ಪುರುಷನ ಮಕ್ಕಳು, ನಾವೆಲ್ಲನೂ ಸಹ ಅವರ ಅಂಶ. ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಬಂದು ಈ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ. ಹುಟ್ಟು ಸಾವು ಅಂತ ಹೇಳಿ, ಇಲ್ಲಿ ಜನನ ಮರಣ, ವ್ಯಾಧಿ, ವೃದ್ಧಾಪ್ಯ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾವು ಅನುಭವಿಸ್ತಾ ಇದೀವಿ. ಇದೆಲ್ಲ ನಾವು ಅನುಭವಿಸ್ಬೇಕಾಗಿದ್ಯಾ? ಇಲ್ಲ. ನಾವು ಇವಾಗ ಹೇಗೆ ರಾಜನ ಮಗ ಎಂಥ ರಾಜ ಭೋಗವನ್ನ ಅನುಭವಿಸ್ಬೇಕು, ಅದೇ ತರ ನಾವು ಸಹ ಭಗವಂತನ ಜೊತೆ ಇದ್ದು ಸಂತೋಷವಾಗಿರ್ಬೇಕಾದವರು ನಾವು. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಪ್ರತಿಯೊಂದು ಭಾವಾರ್ಥದಲ್ಲೂ ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರೋದು. ನೀವು ನಿಮ್ಮ ಒಂದು ನಿಮ್ಮ ಸ್ಥಾನಕ್ಕೆ ಹೋಗಿ, ನೀವು ನಿಮ್ಮ ಶಾಶ್ವತ ಸ್ಥಾನ ಏನು, ಜೀವ್ಯರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ, ಅದನ್ನೇ ಅರ್ಥ ಮಾಡಿಸ್ತಾ ಇರೋದು. ಆದ್ರೆ ಇವಾಗ ನಾವು ಭೌತಿಕ ಪ್ರಪಂಚದಲ್ಲಿ ನಮ್ಮ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ನಮ್ಗೆ ಏನನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ವಾ. ನೀನು ಬಾಸ್ ಆಗಿರ್ಬೇಕು ಅಲ್ವಾ, ನಾಯಕನ ಲಕ್ಷಣಗಳೇನು, ಸೊ ನೀನು ಯಾರಿಗೂ ತಲೆ ಬಾಗ್ಕೂಡ್ದು, ಹೇಗಿರ್ಬೇಕು ನಿನ್ ಜೀವನದಲ್ಲಿ ಅಂತ ನಮ್ಗೆ ಹಂಗೆ ಹೇಳ್ಕೊಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಭಕ್ತಿಯಲ್ಲಿ ಅದಕ್ಕೆ ಆಪೋಸಿಟ್ ಹೇಳ್ಕೊಡ್ತಾ ಇದಾರೆ. ಸೇವಕನಾಗ್ಬೇಕು, ನಮ್ಗೆ ಎಷ್ಟು ಕಷ್ಟ ಅದನ್ನ ಅಲ್ವಾ. ನಾನ್ ದಾಸ ಅಂತ ಯಾರನ್ನಾದ್ರೂ ನೋಡಿ ಅನ್ಕೊಳ್ಲಿಕ್ಕೂ ನಮ್ಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನೀವು ಇವಾಗ ಇಲ್ಲಿ ನೋಡಿದ್ರೆ ಇನಿಷಿಯೇಷನ್ ಆಗಿದ್ರೆ ಯಾರೇ ಹೆಸರು ನೋಡಿದ್ರು ದಾಸ ದಾಸಿ ಅಂತಾನೆ ಇರುತ್ತೆ. ಅಂದ್ರೆ ನಮ್ಗೆ ಹೆಸರಿಂದ ನಮ್ಗೆ ಜ್ಞಾಪಿಸ್ತಾ ಇದ್ದಾರೆ, ನೀನು ಒಡೆಯ ಅಲ್ಲ, ನೀನು ದಾಸಿ ಕೃಷ್ಣನ ದಾಸಿ ನೀನು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಮ್ಮ ಆ ಒಂದು ಸ್ಥಾನ ಏನಂದ್ರು ಸೇವೆ, ಭಗವಂತನ ಸೇವೆನ ಮಾಡ್ಬೇಕು. ನಮ್ಗೆ ಗೊತ್ತಿಲ್ಲ ಅಂದ್ರೂ ನಮ್ಗೆ ನಮ್ಮ ಮನಸ್ಥಿತಿನೇ ಆ ತರ, ನಾವ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇನೆ. ನಾನು ಒಡೆಯ ಅಂತ ಅನ್ಕೊಂಡ್ರು ಸಹ ನಾವು ಯಾರಿಗಾದ್ರೂ ಸೇವೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಆ ರಸ ಸಿಗುದಿಲ್ಲ. ಅದನ್ನೇ ನಮ್ಗೆ ಪ್ರಭುಪಾದರು ಆ ಒಂದು ಪ್ರಸ್ತಾವನೆಯಲ್ಲಿ ಅರ್ಥ ಮಾಡಿಸಿದ್ದು. ನಾವೆಲ್ಲರೂ ಕೆಲಸವನ್ನ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ? ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ರಸ, ನಮ್ಗೊಂದು ಸಂತೋಷ ಸಿಗುತ್ತೆ ನಾವು ಒಂದು ಕೆಲಸವನ್ನ ಮಾಡಿದಾಗ. ಗೃಹಿಣಿ ಕರ್ತವ್ಯ ಮಾಡಿದಾಗ, ವಿದ್ಯಾರ್ಥಿಯ ಕರ್ತವ್ಯನ ಮಾಡಿದಾಗ, ಒಬ್ಬ ಮನೆಯ ಯಜಮಾನ ಮಕ್ಕಳನ್ನ ಸಾಕ್ಲಿಕ್ಕೆ, ಮನೆಯನ್ನ ಪೋಷಣೆ ಮಾಡ್ಲಿಕ್ಕೆ ಅವನು ಏನು ಹೋಗಿ ದುಡ್ಕೊಂಡ್ ಬರ್ತಾನೋ ಆಗ ಒಂದು ರಸ ಅನ್ನೋದು ಸಿಗುತ್ತೆ ಅಲ್ವಾ. ಆದ್ರೆ ಆ ರಸದ ಪ್ರಾಬ್ಲಮ್ ಏನು? ಅದು ಭೋಗ ತ್ಯಾಗ ಅಲ್ವಾ. ಸೊ ಭೋಗ ತ್ಯಾಗಕ್ಕೆ ಅರ್ಥ ಮಾಡಿಸಿದ್ರು ನಮ್ಗೆ ಪ್ರಭುಪಾದ್ರು ಅಲ್ವಾ. ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನನಗೆ ಇವಾಗ 10 ಜಾಮೂನ್ ಕೊಟ್ರೆ ಫಸ್ಟ್ನೇ ಜಾಮೂನ್ ತಿಂದಾಗ ತುಂಬಾ ಸಂತೋಷ ಅಲ್ವಾ. ಅದೇ ನನಗೆ ಇವಾಗ 10ನೇ ಜಾಮೂನ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ? ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ ಮಾತಾಜಿ ಕೇಳಿಸ್ತಾ ಇದೆ. ಓಕೆ, ಕೇಳಿಸ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ ಹಂಗಾರೆ ನೀವು ನೋಡಿ ಮಾತಾಜಿ, ನಿಮ್ ನೆಟ್ವರ್ಕ್ ಇರೋ ಕಡೆ ಒಂದ್ ಸ್ವಲ್ಪ ಹೋಗಿ. ಇವಾಗ ನನ್ಗೆ 1ನೇ ಜಾಮೂನ್ ತಿಂದಾಗ ತುಂಬಾ ಸಂತೋಷ ಅಲ್ವಾ. ಅದೇ ನನಗೆ 10ನೇ ಜಾಮೂನ್ ಬರೋ ಅಷ್ಟೊತ್ತಿಗೆ ವಯಕ್ ಅನ್ನಿಸ್ತಾ ಇರುತ್ತೆ, ಬೇಡಪ್ಪ ಅನ್ಸುತ್ತೆ. ನನ್ಗೇನಾಯ್ತು, ಇವಾಗ ಭೋಗ ಮಾಡ್ದೆ, 10 ಜಾಮೂನ್ ತಿಂದೆ, 11ನೇ ಜಾಮೂನ್ ಅಷ್ಟೊತ್ತಿಗೆ ಅಪ್ಪ ನನಗ್ ಬೇಡ ಅಂತ ಅನ್ಸುತ್ತೆ ಅಲ್ವಾ. ಅದಾದ್ಮೇಲೆ ನಾನು ಇನ್ನ ಎಷ್ಟೊಂದ್ ದಿನ, ನನಗೆ 1 ತಿಂಗಳು 2 ತಿಂಗಳು ನನಗೆ ಬೇಡವೇ ಬೇಡ ಈ ಜಾಮೂನ್ ತಿನ್ನೋದೇ ಅಂತ ಹೇಳ್ಬಿಟ್ಟು ನಾನು ತ್ಯಾಗ ಮಾಡ್ತೀನಿ. ಆಮೇಲೆ ಏನಾಗುತ್ತೆ, 1-2 ತಿಂಗಳಾದ್ಮೇಲೆ ಮತ್ತೆ ಜಾಮೂನ್ ನೋಡಿದಾಗ ತಿನ್ನೋಣ ಅಂತ ಅನ್ಸುತ್ತೆ. ಅಂದ್ರೆ ಯಾವ ತರ ಇದೆ ಇಲ್ಲಿ ನಮ್ದು, ಇಲ್ಲಿ ಯಾವುದೇ ಒಂದು ರಸ ಇದ್ರೂ ಸಹ ಭೋಗ ತ್ಯಾಗ ಆಗ್ತಾ ಇದೆ ಅಲ್ವಾ. ನಾವು ಅದನ್ನ ಇನ್ನ ಎಕ್ಸಾಂಪಲ್ ಪ್ರಭುಪಾದ್ರು ಕೊಟ್ಟರೋ ಹಾಗೇನೆ ನಾವು ಕೆಲಸ ಮಾಡ್ತೀವಿ, 5 ದಿವಸ ಕೆಲಸ ಮಾಡ್ತೀವಿ, ಸ್ಯಾಟರ್ಡೆ ಸಂಡೇಗೋಸ್ಕರ ಕಾಯ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಈ ರಸ ಅದು ನಮ್ಗೆ ಶಾಶ್ವತವಾದ ಒಂದು ಸಂತೋಷವನ್ನ ಕೊಡ್ತಿಲ್ಲ. ಆದ್ರೆ ಈ ಕೃಷ್ಣ ಪ್ರಜ್ಞೆ ಅಥವಾ ಈ ಭಕ್ತಿ ಸೇವೆ ಅನ್ನೋದು ಆನಂದಾಂಬುದಿ ವರ್ಧನಂ, ಅದು ಆನಂದವನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಇದು ಹೇಳ್ತಾ ಇದಾರೆ, ನೀವು ಯಾಕೆ ಬೇರೆ ಬೇರೆ ರಸವನ್ನ ನೀವು ಇದ್ ಮಾಡ್ತಾ ಇದ್ದೀರಾ, ಭಕ್ತಿ ರಸವನ್ನ ನೀವು ಸ್ವಾದನೆ ಮಾಡಿ ಅಲ್ವಾ. ಕೃಷ್ಣ ಒಂದಲ್ಲ ಎರಡಲ್ಲ 12 ರಸದಲ್ಲಿ ಅವರು ನಮ್ಗೆ ಅವರ ಜೊತೆ ಸಂಬಂಧದಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಲ್ವಾ. ಅದಕ್ಕೆ ಅವ್ರನ್ನ ಅಖಿಲ ರಸಾಮೃತ ಅಂತ ಹೇಳ್ಬಿಟ್ಟು ಕರೀತಾರೆ. ಅಖಿಲ ರಸ, ಎಲ್ಲ ರಸಗಳಲ್ಲೂ ಸಹ ನಾವು ನೋಡಿದ್ವಿ. ಭೀಷ್ಮ ಅಲ್ವಾ, ಭೀಷ್ಮಾಚಾರ್ಯರು ಅವ್ರ ಜೊತೆ ಯುದ್ಧವನ್ನ ಮಾಡಿ ಅವರಿಗೆ ಒಂದು ಸೇವೆಯನ್ನ ಮಾಡಿದ್ರು, ಯುದ್ಧದಲ್ಲಿ ಸೇವೆಯನ್ನ ಮಾಡಿದ್ರು. ಏನು ಶೌರ್ಯ ರಸ, ವೀರ್ಯ ರಸದಲ್ಲಿ ಅವ್ರಿಗೆ ಒಂದು ಸೇವೆಯನ್ನ ಮಾಡಿದ್ರು ಅಲ್ವಾ. ಭಗವಂತ ಯಾವುದೇ ರಸದಲ್ಲೂ ಸಹ ಅವರು ಅಂದ್ರೆ ಭಕ್ತರ ಜೊತೆ ಅವರು ಸಂಬಂಧವನ್ನ ಅವರು ಇಟ್ಕೋತಾರೆ ಅಲ್ವಾ. ಮತ್ತೆ ಇನ್ನೊಂದೇನು, ಫ್ಲಿಕರಿಂಗ್ ಹ್ಯಾಪಿನೆಸ್ ಅಲ್ವಾ, ಅದು ಕ್ಷಣಿಕ ಸುಖ ನಮ್ದು ಅಲ್ವಾ. ಅಂದ್ರೆ ನಮ್ಗೆ
ಏನೋ ಅದು ಈ ಜನ್ಮ ನಮ್ಗೆ ಎಷ್ಟು ಒಂದು 100 ವರ್ಷ ಇರುತ್ತಾ, 100 ವರ್ಷ ಆದ್ಮೇಲೆ ನಾವು ಏನೇ ಒಂದು ಸುಖವನ್ನ ಅನುಭವಿಸಿದ್ರು ಸಹ ಅದು ನಾವು ದೇಹವನ್ನ ಬಿಟ್ಟಾಗ ಅದು ಹೋಯ್ತು ಅಲ್ವಾ. ಇಲ್ಲಪ್ಪ ನಾನು ದೇವತೆಗಳ ಶರೀರವನ್ನ ಪಡ್ಕೊಂಡಿದೀನಿ ಅಂದ್ರೆ ಎಷ್ಟು 10,000 ವರ್ಷಗಳು ಅಲ್ವಾ. ಇಲ್ಲ ನಾನು ಬ್ರಹ್ಮನ ಶರೀರವನ್ನ ಪಡ್ಕೊಂಡಿದೀನಿ ಅಂತಂದ್ರೆ 311 40 ಮಿಲಿಯನ್ ಇಯರ್ಸ್ ಅಷ್ಟೇ ಅಲ್ವಾ. ಅಂದ್ರೆ ಅದು ಅಲ್ಲಿ ಶಾಶ್ವತತೆ ಇಲ್ಲ. ಆದ್ರೆ ಕೃಷ್ಣನದು ಶಾಶ್ವತವಾದಂತಹ ಒಂದು ಏನು ನಮ್ಗೆ ಆ ಒಂದು ಸಂತೋಷ ಅನ್ನೋದು, ಆನಂದ ಅನ್ನೋದು ಸಿಗುತ್ತೆ ಅಲ್ವಾ. ಅದು ಕ್ಷಣಿಕ ಅಲ್ಲ, ಅದು ಶಾಶ್ವತವಾಗಿರೋ ಆನಂದ ಕೊಡುತ್ತೆ. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇರೋದು. ಸೊ ಇವಾಗ ಮತ್ತೆ ಇವತ್ತಿನ ದಿವಸ ನಾವು ತಿಳ್ಕೊಂತಿರೋ ಹಾಗೇನೆ, ಸೊ ಇದು ಸುದುರ್ಲಭ ಅಲ್ವಾ. ನೋಡಿ ನಾವೆಲ್ಲ ಎಷ್ಟು ಆ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಕೃಪಾಪಾಯೇ ಭಕ್ತಿಲತಾ ಬೀಜ ಅಲ್ವಾ. ಈ ಭಕ್ತಿಲತಾ ಬೀಜ ಅನ್ನೋದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇವಾಗ ನೀವೆಲ್ಲ ಬರ್ತಿದ್ದೀರಾ, ಇಷ್ಟು ಶ್ರದ್ಧೆಯಿಂದ ಲೆವೆಲ್ 3ಗೆ ಬಂದಿದ್ದೀರಾ ಅಂತಂದ್ರೆ ಸೊ ನಿಮ್ಗೆ ಅಷ್ಟು ನೀವು ಎಲ್ಲರೂ ಭಾಗ್ಯವಂತರು ಅಲ್ವಾ. ಸೊ ಕೋನ ಭಾಗ್ಯವಾನ ಜೀವ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಭಾಗ್ಯವಂತರು ಅವರು ಯಾರಿಗೆ ಆ ಭಕ್ತಿ ಲತಾ ಅನ್ನೋದು ಗುರುಕೃಷ್ಣ ಕೃಪೆಯಿಂದ ಸಿಗುತ್ತೆ, ಅವರ ಹೃದಯದಲ್ಲಿ ಆ ಒಂದು ಭಕ್ತಿಯ ಬೀಜವನ್ನ ಬಿತ್ತುತ್ತಾರೆ ಗುರುಗಳು, ಅವರು ತುಂಬಾ ಭಾಗ್ಯವಂತರು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನೆ ನಮ್ಗೆ ಈಗ ಐಹಿಕ ಕ್ಲೇಶಗಳ ಉಪಶಮನ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಭುಪಾದರು. ಸೊ ಇಲ್ಲಿ ಐಹಿಕ ಕ್ಲೇಶಗಳ ಉಪಶಮನ ಇದು ಫಸ್ಟ್ ಶುದ್ಧ ಭಕ್ತಿಯ ಲಕ್ಷಣ ಅಲ್ವಾ. ಸೊ ಅಂದ್ರೆ ಏನು ಐಹಿಕ ಕ್ಲೇಶಗಳ ಉಪಶಮನ ಅಂದ್ರೆ ಏನರ್ಥ, ಕ್ಲೇಶಾಗ್ನಿ ಅಲ್ವಾ. ಇಲ್ಲಿರುವಂತಹ ಎಲ್ಲ ಕ್ಲೇಶಗಳನ್ನು ಸಹ, ಈ ಭೌತಿಕ ಪ್ರಪಂಚದ ಕ್ಲೇಶಗಳೆಲ್ಲವೂ ಸಹ ಉಪಶಮನ ಆಗ್ಬಿಡತ್ತೆ ನಾವ್ ಯಾವಾಗ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅಂತ ಹೇಳ್ಬಿಟ್ಟು. ಸೊ ನೀವು ಮುಂದೆ ಮತ್ತೆ ನೀವು ತಿಳ್ಕೊತೀರಾ. ಇವಾಗ ಇಲ್ಲಿ 4 ಅಲೆಗಳಿದೆ ಅಲ್ವಾ. ಈ ಒಂದು ಭಕ್ತಿ ರಸ ಅಮೃತ ಸಿಂಧು ಇದನ್ನ ಒಂದು ಸಾಗರಕ್ಕೆ ಹೋಲಿಸ್ತಾರೆ. ಸಾಗರದಲ್ಲಿ ಏನಿರುತ್ತೆ, ಅಲೆಗಳಿರುತ್ತೆ ಅಲ್ವಾ. ಸೊ ಇವಾಗ ಇದನ್ನ 4 ಭಾಗ ಮಾಡಿದರೆ, ಇವಾಗ ನಾವು ಪೂರ್ವ ಭಾಗವನ್ನ ಮಾತ್ರ ನಾವು ತಿಳ್ಕೊತಾ ಇದ್ದೀವಿ. ಅದರ್ವೈಸ್ ಆಲ್ಸೋ ನಾವು ಭಕ್ತಿ ಶಾಸ್ತ್ರಿಗೆ ಬಂದ್ರು ಈ ಪೂರ್ವ ಭಾಗವನ್ನ ಮಾತ್ರ 19 ಚಾಪ್ಟರ್ಸ್ ಅನ್ನ ಮಾತ್ರ ನಾವು ತಿಳ್ಕೊತೀವಿ. ಈ ಪೂರ್ವ ಭಾಗದಲ್ಲಿ 4 ಅಲೆಗಳಿದೆ ಅಲ್ವಾ, ವೇವ್ಸ್ ಅಲ್ವಾ. ಸಿಂಧು ಅಂದ್ರೆ ಸಾಗರ, ಸಾಗರದಲ್ಲಿ ಏನಿರುತ್ತೆ, ಅಲೆಗಳೇ ಇರೋದು ಅಲ್ವಾ. 4 ಅಲೆಗಳಿದೆ ಈ ಒಂದು ಪೂರ್ವ ಭಾಗದಲ್ಲಿ. ಯಾವ ಅಲೆಗಳು, ಸಾಮಾನ್ಯ ಭಕ್ತಿ, 2ನೇ ಅಲೆ ಸಾಧನ ಭಕ್ತಿ, 3ನೇದು ಭಾವ ಭಕ್ತಿ, 4ನೇದು ಪ್ರೇಮ ಭಕ್ತಿ ಅಲ್ವಾ, ಹೈಯೆಸ್ಟ್ ಪ್ರೇಮ ಭಕ್ತಿ. ಈ 4 ಅಲೆಗಳಿದೆ. ಸೊ ಈ 4 ಅಲೆಗಳಿದ್ದಾಗ ಸೊ ನಮ್ಗೆ ಈ 6 ಸಹ ಇಮಿಡಿಯೇಟ್ ಆಗಿ ನಮ್ಗೆ ಸಿಗೋದಿಲ್ಲ. ಪ್ರೇಮ ಭಕ್ತಿಗೆ ಬಂದಾಗ ಅಷ್ಟೇ ನಮ್ಗೆ ಈ 6 ಲಕ್ಷಣಗಳನ್ನ ಒಬ್ಬ ಶುದ್ಧ ಭಕ್ತ ಪ್ರಕಟಗೊಳಿಸ್ತಾನೆ ಅಲ್ವಾ. ಸೊ ಮೊದಲನೇ ಹಂತ ಅಂತಂದ್ರೆ ಆ ಒಂದು ಸಾಧನ ಭಕ್ತಿ. ಸಾಮಾನ್ಯ ಭಕ್ತಿಗೆ ಈ ಯಾವುದೇ ಒಂದು ಲಕ್ಷಣಗಳಿರೋದಿಲ್ಲ. ಈ ಸಾಧನ ಭಕ್ತಿಗೆ ಬಂದಾಗ ಮೊದಲ 2 ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಸೊ ಯಾವ್ದ್ಯಾವ್ದು, ಕ್ಲೇಶಾಗ್ನಿ, ಶುಭದ. ಅಂದ್ರೆ ನೋಡಿ ಇವಾಗ ನಾವು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸಾಧನಾ ಭಕ್ತಿ ಅಂದ್ರೆ ಏನರ್ಥ, ಸೊ ನಮ್ಗೆ ಭಗವಂತನ ಮೇಲೆ ಸಹಜ ಭಕ್ತಿ ಇಲ್ಲ, ಅದಕ್ಕೆ ನಮ್ಗೆ ಗುರುಗಳು ಏನ್ ಹೇಳಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ನಮ್ಗೆ 4 ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ. ಯಾವ್ದು 4 ನಿಯಂತ್ರಕ ತತ್ವಗಳು, ಯಾವ್ದು 4 ನಿಯಂತ್ರಕ ತತ್ವಗಳು, ಜೂಜು, ಇದು ಜೂಜು, ಮದ್ಯಪಾನ ಮಾಡದೇ ಇರೋದು, ಮದ್ಯಪಾನ ಮಾಡದೇ ಇರೋದು, ಆದ್ರ ಜೂಜು. ಓಕೆ. ಮತ್ತೆ ಅನೈತಿಕ ಸಂಬಂಧ ಅಥವಾ ಹಾದರ, ಅದು ಮಾಡ್ದಲೇ ಇರೋದು. ಮತ್ತೆ ಇನ್ನೊಂದು ಮದ್ಯಪಾನ, ಆದ್ರ ಮತ್ತೆ ಇದು ಜೂಜು ಆಡೋದು. ಈ 4 ನಾವು ಮಾಡಬಾರ್ದು ಅಂತ ಹೇಳಿರೋದು ಅಲ್ವಾ. ಅಂದ್ರೆ ಈ 4 ನಿಯಂತ್ರಕ ತತ್ವಗಳನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಅಂದ್ರೆ ಏನರ್ಥ, ಸೊ ನಾವು ಇವಾಗ ಗುರುಗಳು ಹೇಳಿರುವಂತಹ ಒಂದು ತತ್ವಗಳನ್ನ ಫಾಲೋ ಮಾಡೋದನ್ನ ಸಾಧನಾ ಭಕ್ತಿ ಅಂತ ಕರಿತೀವಿ ಅಲ್ವಾ. ಸೊ ಸಾಧನಾ ಭಕ್ತಿಯನ್ನ ಮಾಡ್ತಿದ್ದಾಗ ಏನಾಗುತ್ತೆ, ಕ್ಲೇಶಾಗ್ನಿ, ಈ ಕ್ಲೇಶಗಳೆಲ್ಲನೂ ಸಹ ಉಪಶಮನ ಆಗತ್ತೆ. ಮತ್ತೆ 2ನೇದೇನು, ಶುಭದ. ಸೊ ನಮ್ಮ ಜೀವನದಲ್ಲಿ ಆ ಶುಭ ಅನ್ನೋದು ನಾವು ನೋಡ್ತೀವಿ. ಸೊ ಇವೆರಡನ್ನು ಸಹ ಸಾಧನ ಭಕ್ತಿಯಲ್ಲಿ ನಾವು ನೋಡ್ತೀವಿ. ಸೊ ಮತ್ತೆ ಪ್ರೇಮ ಭಕ್ತಿಯಲ್ಲಿ 6 ನಾವು ನೋಡ್ತೀವಿ. ಸೊ ಮತ್ತೆ ಅದೇನೆ ಯಾವುದು ಭಾವ ಭಕ್ತಿಗೆ ಬಂದಾಗ 4 ಮಾತ್ರ ನಾವು ನೋಡ್ತೀವಿ. ಸೊ 4 ಈ 6ರಲ್ಲಿ 4 ಮಾತ್ರ ನಮ್ಗೆ ಕಾಣಸಿಗತ್ತೆ. ಸೊ ಇದನ್ನ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ಐಹಿಕ ಕ್ಲೇಶಗಳ ಉಪಶಮನ, ಸೊ ಇದು ಮೊದಲು ನಾವು ಅರ್ಥ ಮಾಡ್ಕೊಳೋದು. ಅದಕ್ಕೆ ನಮ್ಗೆ ಪ್ರಭುಪಾದರನ್ನು ಸಹ ಅದನ್ನೇ ಹೇಳೋದು ಅಲ್ವಾ, ಯಾರು ಭಕ್ತಿಗೆ ಬರ್ತಾರೋ ಅವ್ರಿಗೆ ಆ ಭಯ ಅನ್ನೋದು ಹೊರಟೋಗ್ಬಿಡುತ್ತೆ ಅಲ್ವಾ. ಸೊ ನಿರ್ಭಯ, ಅವ್ರಿಗೆ ಭಯ ಅನ್ನೋದು ಅಭಯಂ ಅಂತ ಹೇಳ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳ್ಬಿಟ್ಟು 16ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಅಭಯ ಅನ್ನೋದು ಆ ಒಂದು ಶುದ್ಧ ಭಕ್ತರ ಲಕ್ಷಣ ಅಲ್ವಾ. ನಮ್ಗೆ ಭಯ ಅನ್ನೋದು ಹೊರಟೋಗುತ್ತೆ. ಯಾಕೆ ಭಯ ಅನ್ನೋದು ಹೊರಟೋಗುತ್ತೆ, ಯಾಕೆ ಭಯ ಹೊರಟೋಗುತ್ತೆ? ಹರೇ ಕೃಷ್ಣ. ನಾವು ಕೃಷ್ಣನ ಭಕ್ತರು, ಭಕ್ತಿಲಿ ಇರ್ತೀವಲ್ಲ, ಅದಕ್ಕೆ ನಮ್ಗೆ ಭಯ. ಓಕೆ. ನಿಮ್ಗೆ ಭಯ ಯಾವಾಗ ಬರುತ್ತೆ? ನಾವು ತಪ್ಪು ಮಾಡಿದ್ರೆ ಭಯ ಬರುತ್ತೆ, ತಪ್ಪು ಮಾಡಿದಾಗ ಭಯ ಬರುತ್ತೆ. ಆಮೇಲೆ ಒಬ್ರಿಗೆ ಮೋಸ ಮಾಡಿದಾಗ ಭಯ ಆಗುತ್ತೆ. ಆಮೇಲೆ ಹೇಳಿ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಸುಳ್ಳು ಹಾ, ಹೇಳೋ ಹೇಳಿ ಭಯ ಹೇಳಿ ಆಗುತ್ತೆ. ಸೌಮ್ಯ ಮಾತಾಜಿ ಹೇಳಿ. ಮಾತಾಜಿ, ನಾವು ಕತ್ತಲಲ್ಲಿದ್ರೆ ಭಯ ಇರುತ್ತೆ. ನಾವು ಕತ್ತಲಲ್ಲಿದ್ದಾಗ ಭಯ ಕೃಷ್ಣ ಆಗತ್ತೆ. ಮತ್ತೆ ಸುಳ್ಳು ಹೇಳಿದ್ರೆ ಭಯ. ಸುಳ್ಳು ಹೇಳಿದ್ರೆ ಸುಳ್ಳು ಭಯ. ಹೇಳಿದ್ರೆ ಭಯ ಸುಳ್ಳು ಆಗತ್ತೆ, ಹೇಳಿದೀವಲ್ಲ. ಮೋಸ ಮಾಡಿದ್ರೆ ಭಯ ಆಗತ್ತೆ, ಪಾಪ ಮಾಡಿದ್ರೆ ಭಯ ಆಗತ್ತೆ ಅಲ್ವಾ? ಇವೆಲ್ಲನೂ ಸಹ ಯಾಕೆ ಮಾಡ್ತೀವಿ ನಾವು? ಪಾಪ ಯಾಕೆ ಮಾಡ್ತೀವಿ? ಭಯದಲ್ಲಿ ಅಂದ್ರೆ ಪಾಪ ಯಾಕೆ ಮಾಡ್ತೀವಿ? ಸುಳ್ಳು ಯಾಕೆ ಹೇಳ್ತೀವಿ? ಯಾಕೆ ಇದೆಲ್ಲ ಮಾಡ್ತೀವಿ ನಾವು? ಬೇರೆಯವ್ರಿಗೆ ಮೋಸ ಮಾಡೋದು ಇದೆಲ್ಲ ಯಾಕೆ ಮಾಡ್ತೀವಿ? ನಾವು ಮಾಡುದಿಲ್ಲ ಮಾತಾಜಿ. ಮಾತಾಜಿ ನೀವು ಅಲ್ಲ, ಬಿಟ್ಬಿಡಿ, ಐಹಿಕ ಎಲ್ಲಾರು ಅಂದ್ರೆ ನಾವೆಲ್ಲ ಮಾಡ್ತೀವಿ. ಮಾತಾಜಿ ಅದೇ ಐಹಿಕ ನಾವು ದೇಹ ಜೀವನದಲ್ಲಿ ಅಂತ ಗುರ್ತ್ಕೊಂಡಿದೀವಲ್ಲ ಮಾತಾಜಿ, ಅದಕ್ಕೆ. ಹಾ, ಐಹಿಕ ದೇಹ ಜೀವನದಲ್ಲಿ ಇರ್ತೇವಲ್ಲ ಅದಕ್ಕೆ. ಹಾ, ಓಕೆ. ಯಾಕೆ ಮಾಡ್ತೀವಿ? So, ನಮ್ಮ ಯಾಕೆ ಇದ್ ಸ್ವಾರ್ಥಕ್ಕೆ ಮಾಡ್ತೀವಿ ಅಂತಂದ್ರೆ ಮಾತಾಜಿ. ನಾವೆಲ್ಲನೂ ಸಹ ಅಜ್ಞಾನದಲ್ಲಿದ್ದೀವಿ ಅಲ್ವಾ? ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ನಾವು ಭ್ರಾಂತಿಯಲ್ಲಿ ಇದೀವಿ, ನಾವು ಮಾಯೆಗೆ ಒಳಗಾಗಿದ್ದೀವಿ. ಯಾಕಂದ್ರೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಲಿಕ್ಕೋಸ್ಕರ ಭಗವಂತ ಮಾಯೆಯಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಇಲ್ಲಾಂದ್ರೆ ನಮ್ಗೆ ಈ ಆಸೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ? ನಾವ್ ಇವಾಗೆಲ್ಲ ನಾಟಕ ಮಾಡ್ತಾ ಇದೀವಿ. ನಾವು ಒಡೆಯರಲ್ಲ, ನಾವೆಲ್ಲನೂ ಸಹ ಸೇವಕರು ಅಲ್ವಾ? ನಾವು ಸೇವಕರಾಗಿರೋರು ಒಡೆಯರಾಗ್ಲಿಕ್ಕೆ ಹೇಗ್ ಸಾಧ್ಯ ಅಲ್ವಾ? ನಾನು ಇವಾಗ ಡಾಕ್ಟ್ರೇ ಅಲ್ಲ ಅನ್ಕೊಳ್ಳಿ. ನಾನು ಇವಾಗ ಡಾಕ್ಟರ್ ಆಗ್ಬೇಕು ಅಂದ್ರೆ ನಾನು ಒಂದು ಪಾರ್ಟ್ ಮಾಡ್ಬೇಕಷ್ಟೇ. ಒಂದು ನಾಟಕದಲ್ಲಿ ನಾನು ಆ ಡಾಕ್ಟರ್ ಒಂದು ಪಾತ್ರವನ್ನ ಮಾಡ್ಬೇಕಾಗತ್ತೆ ಅಲ್ವಾ? ನಾನು ರಾಜನೇ ಅಲ್ಲ. ನಾನು ರಾಜ ಆಗ್ಬೇಕು ಅಂತ ಇಚ್ಛೆ ಆದಾಗ ನಾನು ಒಂದು ಪಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ವಾ? ಸೊ ಅದು ಯಾವತ್ತೂ ನಿಜ ಆಗ್ಲಿಕ್ಕೆನೆ ಸಾಧ್ಯ ಇಲ್ಲ. ಒಂದು ಭ್ರಮೆಯಲ್ಲಿದ್ದಾಗ ಅಷ್ಟೇನೆ ನಾವು ಏನಲ್ವೋ ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇವಾಗ ನಾವ್ ಯಾಕೆ ಇದೆಲ್ಲ ಮಾಡ್ತಾ ಇದೀವಿ ಅಂದ್ರೆ ನಾವು ಕತ್ತಲಲ್ಲಿ ಇದೀವಿ ಅಲ್ವಾ? ಇವಾಗ ಸೌಮ್ಯ ಮತ್ತೆ ಹೇಳಿದಾಗೆ ಕತ್ತಲಿದ್ದಾಗ ನಮ್ಗೆ ಯಾರಿಗಾದ್ರೂ ತುಂಬಾ ಏನು ಧೈರ್ಯವಾಗಿರ್ತೀವ? ಕತ್ಲಲ್ಲಿದ್ದಾಗ ಒಂದು ಚಿಕ್ಕ ರೂಮಲ್ಲಿ ಇದ್ರೂ ಸಹ ಬೇಡ, ಕಾಡೆಲ್ಲ ಬಿಟ್ಬಿಡಿ, ಕಾಡಿಗೆ ಹೋಗೋದು ಬೇಡ ಆಯ್ತಾ? ರೋಡಲ್ಲೂ ಬೇಡ, ಒಂದು ಮನೆಯಲ್ಲೇನೆ, ನಮ್ಮ ಮನೇಲೇನೆ ಫುಲ್ ಕತ್ಲು, ಏನ್ ಕಾಣಿಸ್ತಿಲ್ಲ ನಿಮ್ಗೆ, ಒಂದು ರೂಮಲ್ಲಿ ಇದ್ದೀರಾ ಆಗಲ್ಲ ಅಲ್ವಾ? ಏನಾಗುತ್ತೆ? ಆಗಲ್ಲ ಎಷ್ಟು ಭಯ ಆಗುತ್ತೆ ಅಲ್ವಾ? ಒಂದು ಜಸ್ಟ್ ಒಂದು ಚಿಕ್ಕ ಸಪ್ಪಳ ಆದ್ರೂ ಸಹ ನಮಗೆ ಭಯ ಹೆದರಿಕೆ ಆಗ್ತದೆ, ಅಲ್ವಾ? ಭಯ ಏನ್ ಆಗ್ತದೆ. ಬಂತೋ, ಯಾವ ಹುಳ ಬಂತೋ, ಏನ್ ಸರ್ಪ ಬಂತ, ನನ್ನ ಕಚ್ಚುತ್ತಾ, ನನಗೇನಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಭಯದಲ್ಲಿ ಇರ್ತೀವಿ. ಅಂದ್ರೆ ಆ ಕತ್ತಲ್ ಅನ್ನೋದು ಒಂದು ಅಜ್ಞಾನ ಅಲ್ವಾ? ಸೊ ನಾವ್ ಯಾವಾಗ ಆ ಒಂದು ಕೃಷ್ಣನ ಜೊತೆ ಬಂದಾಗ, ಕೃಷ್ಣ ನಮ್ಮ ಸಂಪರ್ಕಕ್ಕೆ ಬಂದಾಗ ಏನಾಗತ್ತೆ? ಕೃಷ್ಣ ಸೂರ್ಯ ಸಮ, ಮಾಯಾ ಅಂಧಕಾರ ಅಲ್ವಾ? ಸೊ ಯಾಹ ಕೃಷ್ಣ ತಹ ನೈ ಅಂಧಕಾರ ಅಲ್ವಾ? ಕೃಷ್ಣ ಎಲ್ಲಿರ್ತಾರೋ ಅಲ್ಲಿ ಅಂಧಕಾರ ಇಲ್ಲ ಅಲ್ವಾ? ಕೃಷ್ಣ ಅವರು ಜ್ಞಾನವಂತರು ಅಲ್ವಾ? ಅವ್ರ ಜೊತೆ ಇದ್ದಾಗ ನಮ್ಗುನು ಸಹ ಜ್ಞಾನ ಬರುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಗೊತ್ತಾಗತ್ತೆ. ಅವಾಗ ಏನಾಗುತ್ತೆ? ಭಯ ಅನ್ನೋದು ತಾನಾಗ್ತಾನೆ ಇರುದಿಲ್ಲ. ಅಲ್ವಾ? ಸೊ ನೋಡಿ, ಇವಾಗ ಮೃತ್ಯು ಅಂದ್ರೆ ನಮ್ಗೆ ಎಷ್ಟು ಭಯ ಇರ್ತಿತ್ತು ಅಲ್ವಾ? ಯಾವಾಗ ನಾನು ಸಾಯ್ತೀನಿ, ನನ್ನವ್ರು ಯಾವಾಗ ಸಾಯ್ತಾರೆ ಅಲ್ವಾ? ಅದನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡೋದು ಎಷ್ಟು ಕಷ್ಟ ಇತ್ತು ಅಲ್ವಾ? ಸೊ ಇವಾಗ ನಮ್ಗೆ ಏನ್ ಗೊತ್ತಿದೆ? ಹೇ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಕೃಷ್ಣ ನಮ್ಮನ್ನು ಉಳಿಸ್ಬೇಕು ಅಂತ ಅನ್ಕೊಂಡ್ರೆ ಯಾರನ್ನು ಸಹ ಸೊ ನಮ್ಮನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಏನಾದ್ರು ನಮ್ಮನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡ್ರೆ ನಮ್ಮನ್ನ ಯಾರು ರಕ್ಷಣೆ ಉಳ್ಸಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಗಿದು ಗೊತ್ತಾಗಿದೆ ಅಲ್ವಾ? ಏನೇ ಮಾಡಿದ್ರು ಕೃಷ್ಣ ನಮ್ಮ ಒಳ್ಳೇದಕ್ಕೇನೆ ಮಾಡೋದು ಅಲ್ವಾ? ಸೊ ಇವಾಗ ಗೊತ್ತಾದ್ಮೇಲೆ ನಮ್ಗೆ ಕೃಷ್ಣನ ಜೊತೆ ಇದ್ಮೇಲೆ ಆ ಜ್ಞಾನ, ಸರ್ವಜ್ಞನ ಜೊತೆ ನಮ್ಗೆ ಇದ್ಮೇಲೆ ನಮ್ಗೆ ಯಾವುದೇ ಒಂದು ಭಯ ಇರೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲ ಕ್ಲೇಶಗಳ ಉಪಶಮನ ಆಗತ್ತೆ. ನಮ್ಗೆ ಭಯ, ಎಲ್ಲದಕ್ಕಿಂತ ಹೈಯೆಸ್ಟ್ ಭಯ ಸಾವು ಅಲ್ವಾ? ನಮ್ಮ ಸಾವು ಮತ್ತೆ ನಮ್ಮ ಆಪ್ತರ ಸಾವು, ಅದೇನೆ ಅಲ್ಲಿ ಹೊಟ್ಟೋಗ್ಬಿಡ್ತಾ ಇದೆ ಅಲ್ವಾ? ಕೃಷ್ಣನ ಸಂಪರ್ಕದಲ್ಲಿ ಇದ್ರೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಇದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾಯೆ ಅಂದ್ರೆ ಮಾತಾಜಿ ಅದು ಕೃಷ್ಣನ ಹ್ಯಾಂಡ್ ಓವರ್ ಅಲ್ಲೇ ಬರುತ್ತಂತ. ಕೃಷ್ಣನ ಹೌದು ಪ್ರಭುಜಿ, ಕೃಷ್ಣನ ಮಾಯೇನೆ ಅಂತ ಕೃಷ್ಣನ ಶಕ್ತಿನೇ ಅದು, ಕೃಷ್ಣನ ಶಕ್ತಿನೇ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಇವಾಗ ನೋಡಿ, ಮಗು ಬಂದು ನಾನು ಅಡ್ಗೆ ಮಾಡ್ತಿದ್ರೆ ನನ್ ಮಗು ಬಂದು ಕೇಳುತ್ತೆ, ಅಮ್ಮ ನಾನು ಸಹ ಚಪಾತಿ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಬಿಡು ಅಂತ. ನಾವ್ ಅವಾಗ ಬಿಟ್ಬಿಡ್ತೀವ? ಮಗು ಸುತ್ಕೊಳುತ್ತೆ ಕೈ. ಅವಾಗ ನಾವೇನ್ ಮಾಡ್ತೀವಿ? ಮಗು ಬಿಡದೇ ಇಲ್ಲ, ಹಠ ಮಾಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ? ಆಟ ಸಾಮಾನ್ ಕೊಡ್ತೀವಿ, ಸರಿ ನಿನ್ನ ಆಸೆನ ತೀರಿಸ್ಕೋ ಅಂತ ಹೇಳ್ಬಿಟ್ಟು. ಅದೇ ತರ ನಮ್ಗೆ ಭಗವಂತ ಇಲ್ಲಿ ಈ ಒಂದು ಲೋಕವನ್ನ ಸೃಷ್ಟಿ ಮಾಡಿದ್ರೆ, ಇದು ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ. ಇದು ನಿಜಾನೇ, ಆದ್ರೆ ಇದು ಪ್ರತಿಬಿಂಬ ಅಲ್ವಾ? ಸೊ ಜಗತ್ ಮಿಥ್ಯ ಅಂತ ಹೇಳ್ಬಿಟ್ಟು ನಿರಾಕಾರವಾದಿಗಳು, ಮಾಯಾವಾದಿಗಳು ಹೇಳ್ತಾರೆ. ಆತರ ಮಿಥ್ಯೆ ಅಲ್ಲ. ಸೊ ಇದು ಸತ್ಯನೇ. ಇವಾಗ ನಾವು ಆಟ ಸಾಮಾನ್ ಕೊಟ್ರೆ ಅಲ್ಲಿ ಮಗುಗೆ ಒಂದು ವಸ್ತುಗಳಿದೆ, ಅದೇನು ಒಂದು ಸುಳ್ಳಲ್ಲ, ಅದು ವಸ್ತು ಇದೆ, ಆದ್ರೆ ಅದು ನಿಜವಾದದ್ದಲ್ಲ ಅಲ್ವಾ? ಮಾಯೆನ ಕತ್ತಲೆ ಹೋಲ್ಸಿ ಇರಲ್ವಾ ಹೌದು ಪ್ರಭುಜಿ, ಮಾಯೆ ಕತ್ತಲು. ಯಾಕಂದ್ರೆ ಅಲ್ಲಿ ಕೃಷ್ಣ ಇಲ್ಲ ಅಂದ್ರೆ ಅದೆಲ್ಲಾನು ಕತ್ಲೆ. ಹೌದು ಮಾತಾಜಿ. ಸೊ ಕೃಷ್ಣ ಇದ್ರೆ ಮಾತ್ರನೇ ಬೆಳಕು ಅಲ್ವಾ? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಸರ್ಕಾರಿ ಏನು ಆ ಕೆಲಸದಲ್ಲಿ ಇದ್ರೆ, ಸರ್ಕಾರದ ಕೆಲಸದಲ್ಲಿದ್ರೆ ನಿಮ್ಗೆ ಒಂದು ವೆಹಿಕಲ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ? ಆ ವೆಹಿಕಲ್ ನ ಉಪಯೋಗಿಸ್ಕೊಂಡು ನೀವು ಯಾರ ಕೆಲಸವನ್ನ ಮಾಡ್ಬೇಕು? ಸರ್ಕಾರದ ಕೆಲಸವನ್ನ ಮಾಡ್ಬೇಕು. ಅದ್ರ ಬದಲು ನೀವು ನಿಮ್ಮ ಮಕ್ಕಳನ್ನ ಹೋಗಿ ಡ್ರಾಪ್ ಮಾಡೋದು, ನೀವು ಮಾರ್ಕೆಟ್ ಹೋಗಿ ನಿಮ್ಮ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತಂದ್ರೆ ಅವಾಗ ಏನಾಯ್ತಲ್ಲಿ? ಸೊ ನೀವಲ್ಲಿ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ. ಸೊ ನಿಮಗೆ ಕೊಟ್ಟಿರುವಂತಹ ಒಂದು ಏನು ಶಕ್ತಿ ಇದೆ ಅದನ್ನ ನೀವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ
ಅಲ್ವಾ? ಹೌದೌದು. ಹಾ, ಸೊ ಅದೇ ತರನೇ ಇವಾಗ ನೀವು ಸರ್ಕಾರಕ್ಕೋಸ್ಕರ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ನೀವು ತಪ್ಪನೇ ಮಾಡ್ತಿರೋದು, ಅಂದ್ರೆ ನೀವು ಅಲ್ಲಿ ಕತ್ಲಲ್ಲಿ ಇದ್ದೀರಾ, ಅಜ್ಞಾನದಲ್ಲಿ ಇದ್ದೀರಾ ಅಂತಾನೆ ಅರ್ಥ. ಇವಾಗ ಭಗವಂತ ನಮ್ಗೆ ಇದೆಲ್ಲ ಕೊಟ್ಟಿದ್ದಾನೆ, ದೇಹದ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ, ಅಂಗಾಂಗಗಳನ್ನೆಲ್ಲ ಕೊಟ್ಟಿದ್ದಾನೆ. ಆ ಅಂಗಾಂಗಗಳನ್ನೆಲ್ಲ ನಾವು ಯಾರ ಸೇವೆಗೆ ಉಪಯೋಗಿಸ್ಬೇಕು? ಕೃಷ್ಣನ ಸೇವೆಗೆ ನಾವು ಉಪಯೋಗಿಸ್ಬೇಕು. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಾವು ಒಂದ್ಸತಿನಾದ್ರೂ ಕೃಷ್ಣ ಅಂತ ಜ್ಞಾಪಿಸ್ಕೊತೀವ? ಅಂದ್ರೆ ನಾನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ಸಾರಿ, ನೀವು ಎಷ್ಟೊಂದ್ ಜನಕ್ಕೆ ನಿಮ್ಗೆ ಅಂದ್ರೆ ಮಾತಾಜಿ 2 ತಿಂಗಳಿಂದ ಜ್ಞಾಪಿಸ್ಕೊತಾ ಇದೀವಿ ಮಾತಾಜಿ. ಕೃಷ್ಣನನ್ನು ಸಹ ಜ್ಞಾಪಿಸ್ಕೊಳಲ್ಲ, ಗಬ ಅಂತ ತಿನ್ಬಿಡ್ತೀವಿ ಅಲ್ವಾ? ಏನೇ ಸಿಕ್ಕಿದ್ರು, ಏನೇ ನೋಡಿದ್ರು, ವಾವ್, ಇದ್ ನಾನ, ಈ ಮಾವಿನ ಹಣ್ಣ, ಇದನ್ನ ನಾನ್ ತಿನ್ಬೇಕು ಅಲ್ವಾ? ಈ ಡ್ರೆಸ್ಸ, ಇದ್ ನಾನ್ ಹಾಕೋಬೇಕು ಅಲ್ವಾ? ಈ ಹಣನ ನಾನು ಇದನ್ನ ಬಳಸ್ಬೇಕು, ಆ ಟ್ರಿಪ್ಗೆ ಹೋಗ್ಬೇಕು, ಮೋಜು ಮಸ್ತಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಕೃಷ್ಣಂದಿದು ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ? ನಾವು ರಾವಣನನ್ನ ಬೈತೀವಿ ಅಲ್ವಾ? ರಾವಣನ್ಗೆ ಏನಂತೀವಿ ಅಲ್ವಾ? ರಾವಣ ಎಂತಹ ಕೆಟ್ಟವನು ಇವನು ಅಲ್ವಾ? ಸೀತಾಮಾತೆಯನ್ನ ಅಪಹರಿಸಿದನೆ ಅಂತ. ನಾವೇನ್ ಮಾಡ್ತಾ ಇದೀವಿ? ನಾವ್ ಇವಾಗ ಲಕ್ಷ್ಮಿಯನ್ನ ಅಪಹರಿಸ್ತಾ ಇದೀವಿ ಅಲ್ವಾ? ಲಕ್ಷ್ಮಿ ಯಾರಿಗೆ ಸೇರ್ಬೇಕಾಗಿರೋದು? ನಾರಾಯಣನಿಗೆ ಸೇರ್ಬೇಕಾಗಿರೋದು. ನಾವು ಅದನ್ನ ಮಜಾ ಉಡಾಯಿಸಕ್ಕೆ ನಾವು ಇವಾಗ ಅದನ್ನ ಅಪಹರಿಸ್ತಾ ಇದೀವಿ ಅಲ್ವಾ? ಕೃಷ್ಣ, ಇದ್ ನಿಂದು ಕೃಷ್ಣ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಅನ್ಸಿದ್ಯಾ? ಸಂಬಳ ಪಟ್ಟ ತಕ್ಷಣ ನಾನೇ ಅನ್ನಿಸ್ತಾ ಇದೆ ಅನುಭವಿಸ್ಬೇಕು ಮಾತಾಜಿ, ಅಂತಾನೆ ಇವಾಗ ಅನ್ಸುತ್ತೆ. ಈ ಭಕ್ತಿಗೆ ಬಂದ್ಮೇಲೆ ಅನ್ನಿಸ್ತಾ ಇದೆ ಮಾತಾಜಿ. ಹಾ, ಬಹಳ ಕಷ್ಟ ಇದೆ ಮತ್ತೆ ಅನ್ಸಿದ್ರು ಸಹ ಅದನ್ನ ಕಾರ್ಯಗತ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ. ಸ್ಯಾಲರಿ ಬಂದ ತಕ್ಷಣ ನಾನು ಇದನ್ನ ಆಸೆ ಇದೆ, ಅದು ಬೇಕು ಇದು ಬೇಕು ಅಂತ ಅನ್ಸುತ್ತೆ ಹೊರತು, ಇದು ಕೃಷ್ಣ, ಇದು ನಿನ್ ದುಡ್ಡು, ಇದನ್ನ ನಿನ್ನ ಸೇವೆಗೆ ನಾನು ಉಪಯೋಗಿಸ್ಬೇಕು ಅಂತ ನಮ್ಗೆ ಯಾವಾಗ ಬರುತ್ತೆ ಅಲ್ವಾ? ಸೊ ನಾವು ಸಹ ರಾವಣರೇ, ನಾವು ಅರ್ಥ ಮಾಡ್ಕೋತಿಲ್ಲ ಅಷ್ಟೇನೆ ಅಲ್ವಾ? ಸೊ ನಾವು ಕುತ್ಕೊಂಡು ಒಂದ್ ಸ್ವಲ್ಪ ವಿಶ್ಲೇಷಣೆ, ಆತ್ಮ ವಿಶ್ಲೇಷಣೆ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ವಾ? ಇವಾಗ ಭಗವದ್ಗೀತೆ ಕೇಳಿ ಏನ್ ಮಾಡ್ತಾ ಇದೀವಿ ಅಂತ. ಮಾತಾಜಿ, ಕುಟುಂಬ ಅಂತ ಬಂದ ಮೇಲೆ ಕುಟುಂಬ ಸದಸ್ಯರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಈ ಲಕ್ಷ್ಮಿಯನ್ನ ಅಪಹರಿಸ್ಬೇಕಲ್ಲ ಮಾತಾಜಿ? ಅಲ್ಲ, ಇಲ್ಲ, ಅದಕ್ಕೂ ಹೇಳಿದ್ದಾರೆ ಪ್ರಭುಜಿ. ಅದಕ್ಕೆ ನಮ್ಗೆ ಆತ್ಮ ಮತ್ತೆ ಈ ಒಂದು ದೇಹವನ್ನ ಜೊತೆಲಿಗಿಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಉಪಯೋಗಿಸಿ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರು ಬೇಡ, ನೀವೇನು ಬಡತನದಿಂದ ಎಲ್ಲೆಲ್ಲೋ ದಾರಿಯಲ್ಲೆಲ್ಲ ಮಲ್ಕೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ ಅಲ್ವಾ? ನಿಮ್ಗೆ ಎಷ್ಟು ಬೇಕು ನಿಮ್ಮ ಮನೆಯನ್ನ ಪೋಷಣೆ ಮಾಡ್ಲಿಕ್ಕೆ ಅಲ್ವಾ? ನಾವಿವಾಗ ಏನ್ ಮಾಡ್ತಾ ಇದೀವಿ ಅಲ್ವಾ? ಅದಕ್ಕೆ ನಮ್ಗೆ ಇವಾಗ ಭಾಗವತಮಲ್ಲಿ ಬಂದಾಗ ನಮ್ಗೆ ಹೇಳ್ತಾರೆ ಶುಕಮುನಿಗಳು ಅಲ್ವಾ? ಸೊ ನೀವು ಜೀವನವನ್ನ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದು ಭೂಮಿನೇ ಇದೆ, ನಿಮ್ಗೆ ಭಗವಂತ ಅದನ್ನೇ ಕೊಟ್ಟಿದ್ದಾನೆ ಅಲ್ವಾ? ನೀವು ಅಲ್ಲೇ ಮಲ್ಕೋಬಹುದು ಅಲ್ವಾ? ನಿಮ್ಗೆ ಮರದ ತೊಗಟೆಯನ್ನ ಕೊಟ್ಟಿದ್ದಾನೆ, ಅದನ್ನ ನೀವು ಸುತ್ಕೋಬಹುದು ಅಲ್ವಾ? ನಿಮ್ಗೆ ಬೊಗಸೆಯನ್ನ ಕೊಟ್ಟಿದ್ದಾನೆ ನೀರನ್ನ ಕುಡಿಲಿಕ್ಕೆ ಅಲ್ವಾ? ನಿಮ್ಗೆ ಮರ ಗಿಡಗಳನ್ನ ಕೊಟ್ಟಿದ್ದಾರೆ, ಗೆಡ್ಡೆ ಗೆಣಸುಗಳನ್ನ ತಿನ್ಲಿಕ್ಕೆ ಅಲ್ವಾ? ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಭೋಗ ಜೀವನ ಮಾಡ್ಲಿಕ್ಕೆ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾ ಇದ್ದೀರಾ ಅಂತ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಹಂಗಂತಂದ್ರೆ ನಾವು ಇವಾಗ ಕಾಡು ಮನುಷ್ಯರಾಗ್ಬೇಕು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಏನ್ ನೀವು 24 ಗಂಟೆಗಳ ಕಾಲ ನಿಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನೀವು ಹೆಚ್ಚು ದುಡಿತಾ ಇದ್ದೀರಲ್ಲ, ಆ ತರ ಮಾಡದಲೆ ನಿಮ್ಮ ಮಿನಿಮಮ್ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ದುಡಿರಿ. ಮಿಕ್ಕಿದ ಸಮಯವನ್ನ ನೀವು ಭಕ್ತಿಯನ್ನ ಮಾಡಿ. ಮನುಷ್ಯ ಜನ್ಮ ಸಿಗೋದಿಲ್ಲ ನಿಮ್ಗೆ, ಭಕ್ತಿಯನ್ನ ಮಾಡಿ ನೀವು ಭಗವಂತನ ಲೋಕಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನೀವು ಎಲ್ಲ ನಗ್ನರಾಗಿ ಓಡಾಡಿ ಅಥವಾ ಒಂದೇನೋ ಚಿಕ್ಕ ಬಟ್ಟೆ ಸುತ್ಕೊಂಡು ಓಡಾಡಿ ಅಂತ ಹೇಳ್ತಾ ಇಲ್ಲ ಅವರು ಅಲ್ವಾ? ನಮ್ಗೆ ಏನಕ್ಕೆ ಬೇಕು? ಕಬೋರ್ಡ್ ತುಂಬಾ ನಮ್ಗೆ ಬಟ್ಟೆಗಳಿದೆ ಅಲ್ವಾ? ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಟಪ ಬೀಳುತ್ತೆ ಕಬೋರ್ಡ್ ತೆಗೆದ್ರೆ ಅಲ್ವಾ? ಏನಕ್ಕೆ ಬೇಕು? ಅಷ್ಟು ಬೇಕಾಗಿಲ್ಲ ಅಲ್ವಾ? 10 ಜೊತೆ ಬೇಕಾ? ಮ್ಯಾಕ್ಸಿಮಮ್ ಇಟ್ಕೊಳ್ಳಿ, ಬೇಡ ಅನ್ನೋದಿಲ್ಲ ಅಲ್ವಾ? ನಾವೆಷ್ಟು? ನಾವು 365 ಜೊತೆಗಿನ್ನ ಜಾಸ್ತಿ ಇಟ್ಕೊಂಡಿದೀವಿ. ಈಗ ಇದು ಹೊರದೇಶದಲ್ಲ ಮಾತಾಜಿ, ಹೊರದೇಶದಲ್ಲ ಈಗ ಎಲ್ಲವನ್ನು ತ್ಯಜಿಸಿ ಬರೀ ಕಾಲಲ್ಲಿ ನಡಿಗೆ ಮಾಡ್ಕೊಂಡು ಭಜನೆ ಮಾಡ್ತಾ ಇದಾರೆ ಮಾತಾಜಿ ಕೃಷ್ಣ. ಹಾ ಪ್ರಭುಜಿ, ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಮಿನಿಮಮ್ ನಮ್ ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವರು. ಆತ್ಮ ಮತ್ತೆ ದೇಹವನ್ನ ಜೊತೆಲಿ ಇಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಪಡಿಲಿಕ್ಕೆ ಪ್ರಯತ್ನ ಪಡಿ. ಮಿಕ್ಕಿದ ಸಮಯವನ್ನೆಲ್ಲ ನೀವು ಈ ಭಕ್ತಿಯನ್ನ ಮಾಡ್ಲಿಕ್ಕೆ ಉಪಯೋಗಿಸಿ. ನಿಮ್ಗೆ ಮನುಷ್ಯ ಜನ್ಮ ಮತ್ತೆ ಸಿಗೋದಿಲ್ಲ. ಮುಂದೆ ಸಿಕ್ಕಿದಾಗ್ಲೂ ನಿಮ್ಗೆ ಈ ಕೃಷ್ಣ ಪ್ರಜ್ಞೆ ಅನ್ನೋದೇ ಇರೋದಿಲ್ಲ. ಈಗ 10,000 ವರ್ಷಗಳು ಏನಿದೆಯೋ ಇದು ಮಾತ್ರನೇ ಗೋಲ್ಡನ್ ಇಯರ್ ಅಷ್ಟೇನೆ. ಈಗ ಚೈತನ್ಯ ಮಹಾಪ್ರಭುಗಳು ಬಂದ್ಮೇಲೆ ಈ 10 ವರ್ಷಗಳನ್ನ ನಾವು ಇವಾಗ ಇಲ್ಲಿ ಕಬ್ಬಿಣದ ಯುಗದಲ್ಲಿ ಇದೀವಿ. ಕಬ್ಬಿಣ ಯುಗದಲ್ಲಿ ಇದ್ರೂ ಸಹ ಇದಿವಾಗ ಕೃತಯುಗಕ್ಕೆ ಈಕ್ವಲ್ ಅಂತ ಹೇಳ್ತಾರೆ ಈ 10,000 ವರ್ಷಗಳ ಕಾಲ. ಇದು 10,000 ವರ್ಷಗಳ ಕಾಲ ಮುಗಿದ್ರೆ ನಾವು ಈ ಕಲಿಯುಗವನ್ನ ನಾವು ಇಮ್ಯಾಜಿನ್, ಊಹೆ ಮಾಡ್ಕೊಳ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಆ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಶೀಲ ಪ್ರಭುಪಾದರ ಒಂದು ಪುಸ್ತಕಗಳು ಸಹ ಇರೋದಿಲ್ಲ, ಕೃಷ್ಣ ಪ್ರಜ್ಞೆ ಅನ್ನೋದು ಸಹ ಇರೋದಿಲ್ಲ. ನಾವು ಸಹ ಈಗ್ಲೇನೆ ನಾವು ಪ್ರಾಣಿಗಳ ತರ ಬದುಕ್ತಾ ಇದೀವಿ. ಇನ್ನ ನಾವು 10,000 ವರ್ಷಗಳಾದ್ಮೇಲೆ ಸೊ ನಮ್ಗೆ 12ನೇ ಸ್ಕಂದದಲ್ಲಿ ನಮ್ಗೆ ಹೇಳ್ತಾರೆ ಭಾಗವತದಲ್ಲಿ ಯಾವ ತರ ಇರುತ್ತೆ ಕಲಿಯುಗ ಅಂತ ಹೇಳ್ಬಿಟ್ಟು. ಆ ತರ ಒಂದು ಕಲಿಯುಗವನ್ನ ನಾವು ನೋಡ್ಲಿಕ್ಕೆ ನಾವ್ ಇರಬಾರ್ದು. ಅದಕ್ಕೇನೆ ಇದು ಏನು ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಅಲ್ವಾ? ಸೊ ನಾವ್ ಇವಾಗ ಏನೋ ಒಂದು ಭಾಗ್ಯ ಪಡೆದಿರೋದಕ್ಕೆ ನಾವ್ ಇವಾಗ ಪ್ರಭುಗಳ ಕೃಪೆಗೆ ಅಂದ್ರೆ ಪಾತ್ರರಾಗಿದ್ದೀವಿ ಅಲ್ವಾ? ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ನಾವ್ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಇವಾಗ ಭಗವದ್ಗೀತೆಯಲ್ಲಿ ಕೊನೆಯದಾಗಿ ನಮ್ಗೆ ಏನ್ ಹೇಳ್ತಾರೆ ಕೃಷ್ಣ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವಂತ ಏನ್ ಮಾಡ್ತಾರೆ? ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ ಹೇಳ್ತಾರೆ. ನಿಮ್ಮೆಲ್ಲ ಪಾಪಗಳನ್ನ
ಅಲ್ವಾ? ನಮ್ಗೆ ಯಾಕೆ ಕಷ್ಟ ಬರ್ತಾ ಇದೆ? ಓಕೆ, ಫಸ್ಟ್ ಅದನ್ನ ಹೇಳಿ. ಸೊ ನಮ್ಗೆ ಎಲ್ಲ ಭೌತಿಕ ಧರ್ಮವನ್ನು ತ್ಯಜಿಸಿ ನನಗೆ ಶರಣಾಗು ಅಂತ ಹೇಳಿದಾರೆ ಮಾತಾಜಿ. ಅವ್ರು ಹೇಳಿದ್ದಾರೆ. ಸೊ ಇವಾಗ ಅವ್ರು ಏನ್ ಹೇಳ್ತಾರೆ, ನಮ್ಮ ಎಲ್ಲ ಪಾಪಗಳನ್ನ ನಾನು ಕಳಿತೀನಿ, ನಿಮ್ಮೆಲ್ಲ ಪಾಪಗಳನ್ನ ಅಂತ ಹೇಳಿದ್ರು ಅಲ್ವಾ? ಬೇರೆಯವ್ರು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿದಾತ ಮುಕುಂದನಿಗೆ ಮಾತ್ರನೇ ಸಾಧ್ಯ ಮುಕ್ತಿಯನ್ನ ಕೊಡ್ಲಿಕ್ಕೆ ಅಲ್ವಾ? ನಾನು ಇವಾಗ ಫಸ್ಟ್ ಲೆವೆಲ್ ಅಲ್ಲೂ ಸಹ ನಾನು ಈ ಕಥೆಯನ್ನ ಹೇಳಿದೀನಿ. ಸೊ ಒಬ್ಬ ಬ್ರಾಹ್ಮಣ, ಅವನು ಕಾಳಿಕಾ ಮಾತೆಯನ್ನ ಅವನು ತುಂಬಾ ಅವನ ಜೀವನ ಪರ್ಯಂತ ಅವನು ಪೂಜೆ ಮಾಡ್ತಾನೆ, ಶ್ರದ್ಧೆಯಿಂದಾನೇ ಪೂಜೆ ಮಾಡ್ತಾನೆ. ಕಾಳಿಕಾ ಮಾತೆ ಅವಳಿಗೆ ತುಂಬಾ ಮನಸ್ಸಿಗೆ ಒಲ್ದು ಅವಳು ಪ್ರತ್ಯಕ್ಷಳಾಗ್ತಾಳೆ. ವರ ಕೇಳ್ಕೋ ಭಕ್ತ ಅಂತ ಕೇಳ್ತಾಳೆ. ಆಗ ಅವನು ಬ್ರಾಹ್ಮಣ ಏನ್ ಹೇಳ್ತಾನೆ, ಸೊ ನನಗೆ ಮುಕ್ತಿಯನ್ನ ಕೊಡು ತಾಯಿ, ನನಗೆ ಈ ಒಂದು ಬದುಕಿನ ಜಂಜಾಟ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಕಾಳಿಕಾ ಮಾತೆ ಏನ್ ಹೇಳ್ತಾರೆ, ನನಗ್ ಕೊಡ್ಲಿಕ್ಕೆ ಆಗೋದಿಲ್ಲ ಮುಕ್ತಿ ಅಲ್ವಾ? ನನಗೆ ಬೇರೆ ಏನಾದ್ರೂ ವರ ಕೇಳ್ಕೊ, ನಾನು ಅದನ್ನ ಕೊಡ್ತೀನಿ. ಭೌತಿಕವಾದ ವರ ಏನಾದ್ರೂ ಇಚ್ಛೆ ಇದ್ರೆ ಕೇಳ್ಕೊ, ನಾನು ಅದನ್ನ ಕೊಡ್ತೀನಿ ಅಂತಂದ್ರೆ ಆ ಬ್ರಾಹ್ಮಣನಿಗೆ ಅರ್ಥ ಆಗಿದೆ, ನನಗೆ ಬೇಡ ಈ ಭೌತಿಕವಾದದ್ದು ಯಾವುದು, ನನಗೆ ಮುಕ್ತಿಯನ್ನ ಕೊಡು, ನಾನು ಈ ದೇಹ ನನಗೆ ಬೇಡ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾಳಿಕಾ ಮಾತೆ ಹೇಳ್ತಾರೆ, ಮುಕ್ತಿದಾತ ಮುಕುಂದನಿಗೆ ಮಾತ್ರನೇ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ, ನನ್ನ ಕೈಲಿ ಸಾಧ್ಯ ಇಲ್ಲ. ಆದ್ರೆ ನಾನು ನಿನಗೆ ಇಷ್ಟು ನೀನು ನನ್ನನ್ನ ಶ್ರದ್ಧೆಯಿಂದ ನೀನು ನನಗೆ ಪೂಜೆನ ಮಾಡಿರೋದ್ರಿಂದ ನಾನು ನಿನಗೆ ಒಂದು ವರವನ್ನ ಕೊಡ್ತೀನಿ, ನೀನು ಮುಂದಿನ ಜನ್ಮದಲ್ಲಿ ನೀನು ವಿಷ್ಣು ಭಕ್ತನಾಗಿ ಹುಟ್ಟು, ಆಗ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಂದ್ರೆ ಈ ಬೇರೆ ಯಾರಿಗೂ ಸಹ ನಾವೆಷ್ಟೇ ಶ್ರದ್ಧೆಯಿಂದ ನಾವು ಪೂಜೆನ ಮಾಡಿದ್ರು ಅವ್ರಿಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗೆ ಮಾತ್ರನೇ ಸಾಧ್ಯ. ಅವ್ರು ಮಾತ್ರನೇ ನಮ್ಮೆಲ್ಲ ಪಾಪಗಳನ್ನ ನಿವಾರಿಸ್ಲಿಕ್ಕೆ ಸಾಧ್ಯ. ನಾವ್ ಇವಾಗ ಸೂರ್ಯನನ್ನ ನೋಡ್ತೀವಿ ಅಲ್ವಾ? ಸೂರ್ಯನ ಕಿರಣಗಳು ಯಾವುದೇ ಒಂದು ಹೊಲಸು ಪ್ರದೇಶಕ್ಕೆ ಬಿದ್ರೂ ಸಹ ಆ ಎಲ್ಲ ಆ ಜಾಗವೂ ಸಹ ಅದು ಶುದ್ಧವಾಗುತ್ತೆ ಅಲ್ವಾ? ಅಂದ್ರೆ ಆ ಸೂರ್ಯ ಕೃಷ್ಣನ ಶಕ್ತಿ ಅಲ್ವಾ? ಆ ಸೂರ್ಯನಿಗೆ ಅಷ್ಟು ಶಕ್ತಿ ಇದೆ ಅಂದ್ರೆ ಕೃಷ್ಣನಿಗೆ ಇನ್ನೆಷ್ಟು ಶಕ್ತಿ ಇರಬೇಕು ಅಲ್ವಾ? ಅವನ ಎಲ್ಲ ಪಾಪಗಳನ್ನ ಅವರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಅಲ್ವಾ? ಸೊ ಯಾಕೆ ನಮ್ಗೆ ಇಲ್ಲಿ ಪಾಪದ ಬಗ್ಗೆ ಮಾತಾಡ್ತಾ ಇದೀವಿ? ಪಾಪದ ಬಗ್ಗೆ ಯಾಕೆ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ? ಸೊ ಇವಾಗ ನಮ್ಗೆ ಇವಾಗ ಎಷ್ಟೊಂದು ತೊಂದರೆಗಳಿದೆ ಅಲ್ವಾ? ಆರೋಗ್ಯದ ಸಮಸ್ಯೆ ಇದೆ. ಸೊ ನಮ್ಗೆ ಎಷ್ಟೊಂದು ಜನಕ್ಕೆ ಕೋರ್ಟು ಕಚೇರಿಯ ಸಮಸ್ಯೆಗಳಿದೆ, ನೋಡ್ಲಿಕ್ಕೆ ಕುರೂಪವಾಗಿ ಹುಟ್ಟಿದೀವಿ ಅಲ್ವಾ? ಮತ್ತೆ ನಮ್ಗೆ ಎಜುಕೇಶನ್ ಅನ್ನೋದು ಇಲ್ಲ, ಹೀನ ಕುಲದಲ್ಲಿ ಹುಟ್ಟಿದೀವಿ ಅಲ್ವಾ? ಇದೆಲ್ಲದಕ್ಕೂ ಏನ್ ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ? ನೀವೇನಾದ್ರೂ ಹತ್ರ ಕೇಳಿದ್ರ, ಇಚ್ಛೆ ಪಟ್ರ ನೀವು? ಏನ್ ಕಾರಣ ಇರ್ಬೋದು ಇದಕ್ಕೆಲ್ಲ? ಅಂದ್ರೆ ಪೂರ್ವ ಜನ್ಮದ ಪಾಪ, ಮುಂದಿನ ಜನ್ಮದ ಜನ್ಮದ ಪಾಪ, ಕರ್ಮಾನುಸಾರ ನಮ್ಗೆ ಇದೆಲ್ಲ ಸಿಗ್ತಾ ಇದೆ. ಅದಕ್ಕೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಪ್ರಭುಪಾದ್ರು ಅಲ್ವಾ? ನಮ್ಗೆ ಈ ಕ್ಲೇಶಗಳಿಗೆಲ್ಲ ಕಾರಣ ಏನು ಅಂತಂತಂದ್ರೆ ನಾವು ಮಾಡಿರುವಂತಹ ಪಾಪ ಕರ್ಮಗಳೇ ಕಾರಣ ಅಲ್ವಾ? ಹಿಂದಿನ ಜನ್ಮದಲ್ಲಿ ನಾವ್ ಇವಾಗ ಇರೋ ಸ್ಥಿತಿಗೆ ಕಾರಣ ಏನು? ನಾವ್ ಹಿಂದಿನ ಜನ್ಮದಲ್ಲಿ ಆರ್ಡರ್ ಮಾಡಿದ್ವಿ, ನಾವು ಜೀವನವನ್ನ ಮಾಡಿ ತೋರಿಸಿದ್ವಿ, ಕೃಷ್ಣ ನನಗೆ ಇಂತಹ ಒಂದು ದೇಹ ಬೇಕು, ಇಂತಹ ಒಂದು ಜನ್ಮ ಬೇಕು, ಮುಂದಿನ ಜನ್ಮ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ ಮಾಡಿ ನಾವು ಜೀವನ ಮಾಡಿ ತೋರಿಸಿದ್ವಿ, ನನಗೆ ಹೀಗೆ ಬೇಕು ಅಂತ. ಈಗ ನಾವು ಅದನ್ನ ಆ ಫಲವನ್ನ ನಾವು ಇವಾಗ ಅನುಭವಿಸ್ತಾ ಇದೀವಿ. ಮತ್ತೆ ನಾವು ಈ ಜನ್ಮದಲ್ಲಿ ನಾವ್ ಏನು ಜೀವನ ಮಾಡ್ತೀವಿ ಅದು ನಾವು ಮುಂದಿನ ಜನ್ಮಕ್ಕೆ ನಾವು ಇವಾಗ ಆರ್ಡರ್ ಮಾಡ್ತಾ ಇದೀವಿ, ಕೃಷ್ಣ ನನಗೆ ಮುಂದಿನ ಜನ್ಮದಲ್ಲಿ ಈ ತರ ಜೀವನ ಬೇಕು, ಈ ತರ ಒಂದು ದೇಹ ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಅಂದ್ರೆ ಏನ್ ಅರ್ಥ? ಸೊ ನಾವ್ ಇವಾಗ ಏನ್ ಅನುಭವಿಸ್ತಾ ಇದೀವೋ ಅದಕ್ಕೆ ಕಾರಣ ನಾವು ಮಾಡಿರುವಂತಹ ಪಾಪ ಕರ್ಮಗಳು ಅಲ್ವಾ? ಸೊ ಅದಕ್ಕೋಸ್ಕರನೇ ಈ ಪಾಪ ಕರ್ಮಗಳನ್ನ ನಾವು ಯಾವುದೇ ಒಂದು ಯಜ್ಞ, ದಾನ, ತಪ, ವೇದಾಧ್ಯಯನ ಏನನ್ನೇ ಮಾಡಿ ನಾವ್ ಇದನ್ನ ಹೋಗ್ಲಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇವೆಲ್ಲವೂ ಸಹ ಬುಡ ಸಮೇತ ಹೋಗ್ಬೇಕು ಅಂತಂದ್ರೆ ಭಕ್ತಿ ಸೇವೆಯಿಂದ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವ್ ಇವಾಗ ನೋಡಿದ್ವಿ, ಯಾರು ಅಜಮಿಳನನ್ನ ನೋಡಿದ್ವಿ ಅಲ್ವಾ? ಅಜಮಿಳ ಅವನು ಬ್ರಾಹ್ಮಣನಾಗೇ ಇದ್ದ, ಅವನು ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡ್ತಾ ಇದ್ದ ಅಲ್ವಾ? ಆದ್ರೂ ಸಹ ಅವನಿಗೆ ಆ ಒಂದು ಪಾಪಪೂರ್ಣ ಇಚ್ಛೆ ಹೋಗ್ಲೇ ಇಲ್ಲ ಅಲ್ವಾ? ಆ ಒಂದು ಸ್ತ್ರೀಯನ್ನ ನೋಡಿದಾಗ ಅವಳನ್ನ ಅನುಭವಿಸ್ಬೇಕು, ನಾನು ಬ್ರಾಹ್ಮಣ ಅಲ್ವಾ? ಆ ಒಬ್ಬ ಕುಡುಕ ಅನುಭವಿಸ್ತಾ ಇದ್ದಾನೆ, ನಾನ್ ಯಾಕೆ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಆ ಪಾಪಪೂರ್ಣ ಇಚ್ಛೆ ಬಂದ್ಬಿಡ್ತು. ಅವನು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ರೂ ಸಹ ಬಂದ್ಬಿಡ್ತು ಅಲ್ವಾ? ಸೊ ಕೊನೆಗೆ ಅವನು ನಾರಾಯಣನ ಹೆಸರನ್ನ ತಗೊಂಡಿದ್ದಕ್ಕೆ ಅವನೆಲ್ಲ ಪಾಪಗಳು ಸಹ ಒಂದು ಬಾರಿ ನಾರಾಯಣ ಅಂತ ಅವನು ಶುದ್ಧವಾಗಿ ಅವನು ಜಪ ಮಾಡಿದ್ದಕ್ಕೆ ಅವನೆಲ್ಲ ಒಂದು ಪಾಪಗಳು ಹೊರಟೋಯ್ತು ಅಲ್ವಾ? ಈ ತರ ಪಾಪ ಅವನು ಕೊನೆಗೆ ಏನಾಯ್ತು, ಅವನಿಗೆ ರಿಯಲೈಸೇಷನ್ ಆಯ್ತು, ಸಾಕ್ಷಾತ್ಕಾರ ಆಯ್ತು, ನಾನು ಏನ್ ಮಾಡಿದೆ, ನನ್ನ ಜೀವನವನ್ನ ಈ ತರ ವ್ಯರ್ಥ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಅವನು ಇಮಿಡಿಯೇಟ್ ಆಗಿ ಆ ಯಮದೂತರು ಮತ್ತೆ ವಿಷ್ಣುದೂತರ ಸಂಭಾಷಣೆ ಕೇಳಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಅವನು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ ಅವನು ಕೆಲವು ವರ್ಷಗಳ ಕಾಲ ಭಕ್ತಿಯನ್ನ ಮಾಡಿ ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ ಅಲ್ವಾ? ಅದು ಆ ನಾರಾಯಣ ಏನು ನಾಮದ ಶಕ್ತಿ, ಅದು ಮಾತ್ರನೇ ಆ ಪಾಪವನ್ನ ಆ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಅಲ್ವಾ? ಇದಕ್ಕಿಂತ ಮುಂಚೆ ನಾವು ಈಶೋಪನಿಷತ್ತಲ್ಲೂ ನಾವು ತಿಳ್ಕೊಂಡಿದೀವಿ ಅಲ್ವಾ? ಈಶೋಪನಿಷತ್ತಲ್ಲಿ ಪರೀಕ್ಷಿತ ಮಹಾರಾಜ ಅದೇ ಪ್ರಶ್ನೆನ ಕೇಳ್ತಾರೆ. ಇವಾಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ಇವಾಗ ತಪ್ಪು ಮಾಡಿದ್ರೆ ನಾವೇನ್ ಮಾಡ್ತೀವಿ, ಜೈಲಿಗೆ ತಗೊಂಡೋಗಿ ಹಾಕ್ತಿವಿ ಅಲ್ವಾ? ಅವನು ಜೈಲಿನಿಂದ ಹೊರಗಡೆ ಬಂದ್ಮೇಲೆ ಅದೇ ತಪ್ಪನ್ನ ಮಾಡ್ತಾನೆ. ಅದಕ್ಕೆ ಇಂತಹ ಒಂದು ಪ್ರಾಯಶ್ಚಿತದಿಂದ ಏನ್ ಪ್ರಯೋಜನ? ಇದು ಕುಂಜರ ಶೌಚವತ್ ಅಲ್ವಾ? ಏನು ನಾವು ಆನೆನ ನೋಡಿದೀವಿ, ಆನೆ ಸ್ನಾನ ಯಾವ ತರ ಮಾಡುತ್ತೆ, ಅದು ಹೋಗಿ ಕೊಳಕ್ಕೆ ಹೋಗ್ಬಿಟ್ಟು ಅದು ಸರೋವರಕ್ಕೆ ಹೋಗಿ ಚೆನ್ನಾಗಿ ನೀರನ್ನೆಲ್ಲ ತನ್ನ ಮೇಲೆ ಹಾಕೊಳುತ್ತೆ, ಶುಭ್ರವಾಗುತ್ತೆ. ಆಮೇಲೆ ಅದು ದಡಕ್ ಬಂದಿದ ತಕ್ಷಣ ಏನ್ ಮಾಡುತ್ತೆ, ಅದು
ಮೈ ಮೇಲೆ ಅಲ್ಲಿರುವಂತಹ ಮಣ್ಣನ್ನ ಹಾಕೊಳುತ್ತೆ. ಇಂತಹ ಸ್ನಾನದಿಂದ ಏನ್ ಪ್ರಯೋಜನ? ಇಂತಹ ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಕಮಲವೇಣಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಪುರಂದರದಾಸ ಹೇಳಿದ್ರಲ್ಲ ಹರೇ ಕೃಷ್ಣ ಮಾತಾಜಿ, ನೀನೇ ಹಾಕೋ, ನಿನ್ನ ಅಂಗಿ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಹಾ ಮಾತಾಜಿ, ಹೌದು. ಸೊ ಅದಕ್ಕೆ ಅಂದ್ರೆ ಇಂತಹ ಒಂದು ಸ್ನಾನದಿಂದ ಏನ್ ಪ್ರಯೋಜನ ಅಂದ್ರೆ, ಇಂತಹ ಪ್ರಾಯಶ್ಚಿತದಿಂದ ಏನ್ ಪ್ರಯೋಜನ? ಯಾಕಂದ್ರೆ ಅದು ನಮ್ಮ ಒಳಗಡೆ ಇರುವಂತಹ ಆ ಬೀಜ ರೂಪದಲ್ಲಿ ಇರುವಂತಹ ಆಸೆ, ಪಾಪಪೂರ್ಣ ಇಚ್ಛೆ ಏನಿದೆಯೋ ಅದನ್ನ ಅದು ಕಿತ್ತೊಗೆಯೋದಿಲ್ಲ, ಬುಡ ಸಮೇತ ಅದು ತೆಗೆದು ಹಾಕೋದಿಲ್ಲ ಅಲ್ವಾ. ಅದಕ್ಕೆ ಪ್ರಭುಪಾದರು ಇನ್ನ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಈಗ ಒಬ್ರಿಗೆ ಯಾರಿಗಾದ್ರೂ ಸಹ ಏನ್ ಹೇಳ್ತಾರೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಆ ತರ ಕಾಯಿಲೆಗಳು ಬಂದಾಗ, ಆ ಸಿಫಿಲಿಸ್ ಅಂತ ನಾವೆಲ್ಲ ಹೇಳ್ತೀವಲ್ಲ, ಏಡ್ಸ್, ಸಿಫಿಲಿಸ್ ಅಂತಹ ಒಂದು ಕಾಯಿಲೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಮದ್ದನ್ನ ತಗೋತಾರೆ. ಮದ್ದನ್ನ ತಗೊಂಡಾಗ ಅದು ತಾತ್ಕಾಲಿಕವಾಗಿ ಆ ರೋಗ ವಾಸಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅವ್ರು ಮತ್ತೆ ಹೋಗಿ ಅವರು ಸಂಪರ್ಕವನ್ನ ಮಾಡ್ತಾರೆ, ಪರಸ್ತ್ರೀ ಸಂಪರ್ಕವನ್ನ ಮಾಡ್ತಾರೆ, ಮತ್ತೆ ಅವ್ರಿಗೆ ಆ ರೋಗ ಮತ್ತೆ ಮರುಕಳಿಸುತ್ತೆ ಅಲ್ವಾ. ಸೊ ಈ ತರ ಮತ್ತೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೆ ಅವರು ಮದ್ದನ್ನ ತಗೋತಾರೆ, ಮತ್ತೆ ಆ ಕಾಯಿಲೆ ವಾಸಿ ಆಗುತ್ತೆ, ಮತ್ತೆ ಇದನ್ನ ರಿಪೀಟ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವ್ರಿಗೆ ಯಾವಾಗ ತನಕ ಅಲ್ಲಿ ಆ ಪಾಪಪೂರ್ಣ ಇಚ್ಛೆ ಏನಿದೆ, ನಾನು ಆ ಒಂದು ಪರಸ್ತ್ರೀ ಸಂಘವನ್ನ ಮಾಡ್ಕೂಡ್ದು, ಅದರಿಂದ ಇಂತಹ ಒಂದು ರೋಗಗಳೆಲ್ಲ ಬರುತ್ತೆ ಅನ್ನೋ ಒಂದು ಆ ಸಾಕ್ಷಾತ್ಕಾರ ಆಗ್ಲಿಲ್ಲ ಅಂತಂತಂದ್ರೆ ಅವ್ರು ಮತ್ತೆ ಇದೇ ತಪ್ಪನ್ನ ಮಾಡ್ತಿರ್ತಾರೆ ಅಲ್ವಾ. ಸೊ ಇದು ಬುಡ ಸಮೇತ ಆ ಒಂದು ಇಚ್ಛೆ, ಆ ಪಾಪಪೂರ್ಣ ಇಚ್ಛೆ ಹೋಗ್ಬೇಕು ಅಂತಂದ್ರೆ ಭಕ್ತಿಯಿಂದ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಇನ್ನ ಏನ್ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಂತಂದ್ರೆ, ಈ ಕಾಡ್ಗಿಚ್ಚು ಬಂದಾಗ ಏನಾಗುತ್ತೆ ಅಂತಂತಂದ್ರೆ, ಅಲ್ಲಿ ಏನು ಕೆಳಗಡೆ ಎಷ್ಟೊಂದು ಒಣಗಿರುವಂತಹ ಎಲೆಗಳಿರುತ್ತಲ್ಲ, ಅದೆಲ್ಲದಕ್ಕೂ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆ ಬೆಂಕಿ ಹತ್ಕೊಂಡಾಗ ಆ ಏನು ಸರ್ಪಗಳಿರುತ್ತಲ್ಲ, ಆ ಸರ್ಪಗಳು ಅದರಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ 4 ಕಾಲಿರುವಂತಹ ಪ್ರಾಣಿಗಳು ಪ್ರಯತ್ನನಾದ್ರೂ ಪಡುತ್ತೆ, ಓಡಿ ಹೋಗ್ಲಿಕ್ಕೆ ಅದು ಪ್ರಯತ್ನ ಪಟ್ಟು ತನ್ನ ಜೀವವನ್ನ ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಈ ಸರ್ಪಗಳು ಅದು ಸಾವನ್ನ ಅಪ್ಪಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಆಸೆಗಳಿದೆಯಲ್ಲ, ನಮ್ಗೆ ಪಾಪಪೂರ್ಣ ಇಚ್ಛೆಗಳಿದೆಯಲ್ಲ, ಅದನ್ನ ಆ ಸರ್ಪಕ್ಕೆ ಹೋಲಿಸ್ತಾರೆ ಪ್ರಭುಪಾದರು. ಅಂದ್ರೆ ಆ ಕಾಡ್ಗಿಚ್ಚು ಬಂದಾಗ ಹೇಗೆ ಆ ಸರ್ಪಗಳೆಲ್ಲ ನಾಶವಾಗ್ಬಿಡುತ್ತೋ, ಅದೇ ತರ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಈ ಪಾಪಪೂರ್ಣ ಇಚ್ಛೆಗಳೆಲ್ಲ ಬುಡ ಸಮೇತ ಹೊರಟೋಗ್ಬಿಡುತ್ತೆ. ಅದು ಕೃಷ್ಣನ ಕೃಪೆಯಿಂದ ಮಾತ್ರನೇ ಸಾಧ್ಯ. ಸೊ ನಮ್ಗೆ ಆ ಪಾಪಗಳು ಹೋಗ್ಬೇಕು ಅಂತಂದ್ರೆ, ಬುಡ ಸಮೇತ ಹೋಗ್ಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬರದ ಹೊರತು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾರೆ. ಸೊ ನಮ್ಗೆ ಇವಾಗ ಪಾಪ ಯಾಕೆ ನಾವು ಮಾಡ್ತೀವಿ ಅಂತಂದ್ರೆ, ಅಜ್ಞಾನದಿಂದ ನಾವು ಪಾಪವನ್ನ ಮಾಡ್ತೀವಿ, ನಮಗೆ ಗೊತ್ತಿಲ್ಲ. ನೋಡಿ, ಇವಾಗ ಬೆಂಕಿ ಸುಡುತ್ತೆ, ಅದರ ಗುಣ ಅದು ಅಲ್ವಾ. ಅಂದ್ರೆ ಇವಾಗ ಒಂದ್ ಮಗು ಹೋಗಿ ಮುಟ್ಟಿದ್ರು ಸಹ ಆ ಬೆಂಕಿಗೆ ಗೊತ್ತಾಗಲ್ಲ, ಅಯ್ಯೋ ಇದೇನು ಚಿಕ್ಕ ಮಗು, ಇದನ್ನ ನಾನು ಸುಡಬಾರ್ದು ಅಂತ ಅಲ್ಲ, ಆ ಬೆಂಕಿ ಅದರ ಕೆಲಸವನ್ನ ಅದು ಮಾಡೇ ಮಾಡುತ್ತೆ. ಸೊ ಅದೇ ತರನೇ ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾವ ತರ ಇಟ್ಟಿದ್ದಾರೆ, ಕರ್ಮ ಮಾಡಿದಾಗ ಅದಕ್ಕೊಂದು ಪ್ರಕ್ರಿಯೆ ಇದೆ, ನಾವ್ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನ ಮಾಡದ ಹೊರತು ನಾವ್ ಯಾವುದೇ ಒಂದು ಕರ್ಮ ಮಾಡಿದಾಗ ಅದಕ್ಕೆ ಒಂದು ಫಲ ಅನ್ನೋದು ಇದ್ದೇ ಇದೆ. ಅದು ಒಳ್ಳೆ ಕರ್ಮ ಮಾಡಿದಾಗ ನಮ್ಗೆ ಪುಣ್ಯ ಬರುತ್ತೆ, ಕೆಟ್ಟ ಕರ್ಮ ಮಾಡಿದಾಗ ಪಾಪ ಅನ್ನೋದು ಬರುತ್ತೆ. ನಮ್ಗೆ ಈ ಜ್ಞಾನ ಇಲ್ಲ ಅಥವಾ ಅಜ್ಞಾನದಲ್ಲಿ ಇದೀವಿ ಅಂತಂದ್ರೆ ಏನ್ ಮಾಡ್ತೀವಿ, ಸೊ ನಾವು ಪಾಪದ ಕೆಲಸಗಳನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಪಾಪದ ಕೆಲಸ ಮಾಡಿದಾಗ ಏನಾಗುತ್ತೆ, ಅದರ ಪ್ರಕ್ರಿಯೆ, ಸೊ ಪಾಪದ ಕೆಲಸದ ಪ್ರಕ್ರಿಯೆ ಏನು, ಸೊ ಅದರಲ್ಲಿ ನಮ್ಗೆ ಕರ್ಮ, ಅದನ್ನ ನಮ್ಗೆ ಕರ್ಮ ಅಂತ ಕರಿತೀವಿ. ಸೊ ಕರ್ಮ ಅದು ಎಂತಹ ಕರ್ಮ ಇರುತ್ತೆ ಅಂದ್ರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಗಿನ್ನ ಆ ಒಂದು ಪಾಪ ಮಾಡಿರುವಂತಹ ಅದರ ಫಲ ನಮ್ಗಿನ್ನ ಸಿಕ್ಕಿಲ್ಲ, ಅದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಗೆ ಅದರ ಒಂದು ಪರಿಣಾಮ ನಮ್ಗೆ ಸಿಗುತ್ತೋ, ಸೊ ಅವಾಗ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಅಂದ್ರೆ ನಮ್ಗೆ ಇವಾಗ ನೋಡಿ, ಏನಾದ್ರೂ ನಮ್ಗೆ ರೋಗ ಇದೆ ಅಂದ್ರೆ ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಇವಾಗ ಏನೋ ಕ್ಯಾನ್ಸರ್ ಬಂತು ಅಥವಾ ಇನ್ನೇನೋ ಎಂತೆಂಥದ್ದು ರೋಗಗಳಿದೆ ಅಲ್ವಾ, ಜೀವನ ಪೂರ್ತಿ ನಾವು ಅದನ್ನ ಅನುಭವಿಸ್ತೀವಿ. ಅಂತಹ ರೋಗಗಳು ಅಥವಾ ಕೋರ್ಟು ಕಚೇರಿಯ ತೊಂದರೆಗಳು, ಅಥವಾ ನೋಡಿಕೆ ಕುರೂಪವಾಗಿ ಹುಟ್ಟಿರ್ತೀವಿ, ಎಜುಕೇಶನ್ ಅನ್ನೋದು ಇಲ್ಲ, ಹೀನ ಕುಲದಲ್ಲಿ ಹುಟ್ಟಿರ್ತೀವಿ, ಇವೆಲ್ಲವೂ ಸಹ ಸೊ ನಾವು ಮಾಡಿರುವಂತಹ ಪಾಪ ಕರ್ಮಗಳ ಫಲವನ್ನ ನಾವು ಇವಾಗ ಅನುಭವಿಸ್ತಾ ಇದೀವಿ. ಮತ್ತೆ ಇನ್ನ ಎಷ್ಟೊಂದು ಪಾಪಗಳು ಅದಿನ್ನೂ ಸಹ ಅದು ಏನ್ ಹೇಳ್ತಾರೆ ಅಪ್ರಾರಬ್ಧ ಕರ್ಮ ಅಂತಂದ್ರೆ ಅದಿನ್ನೂ ಸಹ ಪ್ರಕಟಗೊಂಡಿಲ್ಲ. ಸೊ ಅವೆಲ್ಲನೂ ಸಹ ಅಪ್ರಾರಬ್ಧ ಕರ್ಮದ ರೂಪದಲ್ಲಿದೆ. ಅದು ಇವತ್ತಲ್ಲ ನಾಳೆ ಅದರದ್ದು ಫಲವನ್ನು ಸಹ ನಾವು ಅನುಭವಿಸ್ತೀವಿ. ಸೊ ಮತ್ತೆ ಇನ್ನ ನಮ್ಗೆ ಯಾವ ತರ ಇದೆ ಅಂದ್ರೆ, ಇಷ್ಟೆಲ್ಲ ನಾವು ತೊಂದರೆಗಳನ್ನ ಅನುಭವಿಸ್ತಿದ್ರು ಸಹ ನಮ್ಗೆ ಕೂಟಂ ಅಂತ ಇದೆ. ಕೂಟಂ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ನಮ್ಗೆ ಆ ಒಂದು ಇಚ್ಛೆ ಅನ್ನೋದು ಹೊರಟೋಗೋದಿಲ್ಲ. ನಾನು ಏನೇ ಒಂದು ತಪ್ಪು ಮಾಡ್ಲಿ, ಏನೇ ಅನುಭವಿಸ್ತಾ ಇರ್ಲಿ, ಕಷ್ಟಗಳನ್ನ ಅನುಭವಿಸ್ತಿದ್ರು ಸಹ ನಾನು ಮತ್ತೆ ಮತ್ತೆ ಪಾಪ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಅನ್ನೋದು ನಮ್ಮಲ್ಲಿ ಪ್ರಬಲವಾಗಿ ಇದೆ, ಅದು ಕೂಟ. ಸೊ ಅದನ್ನ ಆ ಕೂಟ ಅನ್ನೋದು ಹೊರಟೋಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ಈ ಪಾಪ ಅನ್ನೋದು ಯಾವುದೇ ಒಂದು ರೂಪದಲ್ಲಿರ್ಲಿ, ಬೀಜದ ರೂಪದಲ್ಲಿರ್ಲಿ, ಅಪ್ರಾರಬ್ಧ ಕರ್ಮದಲ್ಲೇ ಇರ್ಲಿ, ಪ್ರಾರಬ್ಧ ಕರ್ಮದಲ್ಲೇ ಇರ್ಲಿ,
ಅಥವಾ ಕೂಟ ರೂಪದಲ್ಲೇ ಇರಲಿ, ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಹ ಅದನ್ನ ಬುಡ ಸಮೇತ ಕಿತ್ತು ಹಾಕ್ಲಿಕ್ಕೆ ಸಾಧ್ಯ ಇರೋದು ಈ ಒಂದು ಕೃಷ್ಣ ಪ್ರಜ್ಞೆಯಿಂದ ಅಥವಾ ಈ ಒಂದು ಭಕ್ತಿ ಸೇವೆಯಿಂದ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಎಷ್ಟಿದೆ ಸಮಯ? ಓಕೆ, ಇನ್ನೊಂದು 15 ನಿಮಿಷ ಎಷ್ಟಾಗುತ್ತೋ ಅಷ್ಟು ಮಾಡೋಣಂತೆ. ಇದು ಜಾಸ್ತಿ ದೊಡ್ಡದಿದೆ. ಹರೇ ಕೃಷ್ಣ. ಐಹಿಕ ಕ್ಲೇಶಗಳ ಉಪಶಮನ, ಇದು ಫಸ್ಟ್ನೇದು. ಇದು ಫಸ್ಟ್ ಲಕ್ಷಣ, ಶುದ್ಧ ಭಕ್ತಿಯ ಲಕ್ಷಣ, ಐಹಿಕ ಕ್ಲೇಶಗಳ ಉಪಶಮ. ಇದನ್ನ ನಮ್ಗೆ ಅರ್ಥ ಮಾಡಿಸಿದ್ರೆ ಪ್ರಭುಪಾದರು. ಸೊ ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ. ವ್ಯಕ್ತಿಯು ಬೇರೆಲ್ಲವನ್ನು ತೊರೆದು ತನಗೆ ಶರಣಾಗತನಾಗಬೇಕೆಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶರಣಾಗತಾತ್ಮರನ್ನು ಎಲ್ಲಾ ಪಾಪ ಫಲಗಳಿಂದ ತಾನು ಕಾಪಾಡುವುದಾಗಿಯೂ ಭಗವಂತನ ವಚನ ನೀಡುತ್ತಾನೆ. ಪಾಪ ಮಾಡುವುದರಿಂದ ಸಂಕಟ ಪ್ರಾಪ್ತಿ. ಅಷ್ಟೇ ಅಲ್ಲದೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪ ಕಾರ್ಯಗಳ ಫಲವಾಗಿಯೂ ನಾವು ಯಾತನಾ ಪೀಡಿತರಾಗುತ್ತೇವೆಂದು ಶೀಲ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಸಾಮಾನ್ಯವಾಗಿ ಜನ ಅಜ್ಞಾನದಿಂದ ಪಾಪಕೃತ್ಯಗಳನ್ನು ಎಸಗುತ್ತಾರೆ. ಆದರೆ ಪಾಪಕರ್ಮಗಳ ಪರಿಣಾಮವನ್ನು ತಡೆಗಟ್ಟಲು ಅಜ್ಞಾನವು ನೆಪವಲ್ಲ. ಪಕ್ವವಾಗಿರುವವು ಮತ್ತು ಇನ್ನೂ ಪಕ್ವಾವಸ್ಥೆಗೆ ಬಂದಿಲ್ಲದವು ಎಂದು ಪಾಪಕೃತ್ಯಗಳಲ್ಲಿ 2 ವಿಧ. ಇವತ್ತು ನಾವು ಯಾವುದರಿಂದ ಸಂಕಟಗ್ರಸ್ತರಾಗಿದ್ದೇವೆಯೋ ಅವು ಫಲಕ್ಕೆ ಬಂದಿರುವ ಪಾಪ ಕಾರ್ಯಗಳು. ನಮ್ಮಲ್ಲಿ ಶೇಖರವಾಗಿರುವ ಯಾವ ಪಾಪಕೃತ್ಯಗಳ ಫಲವನ್ನು ನಾವು ಇನ್ನೂ ಅನುಭವಿಸುತ್ತಿಲ್ಲವೋ ಅವು ಅಪಕ್ವ ಉದಾಹರಣೆ. ವ್ಯಕ್ತಿಯೊಬ್ಬನು ಪಾಪಕೃತ್ಯಗಳನ್ನು ಎಸಗಿದ್ದನೆನ್ನೋಣ, ಆದರೆ ಇನ್ನೂ ಅವನ ದಸ್ತಗಿರಿಯಾಗಿಲ್ಲ. ಅವನ ಅಪರಾಧವು ಗುರುತಿಸಲಾದೊಡನೆ ಸೆರೆಮನೆ ವಾಸ ಅವನಿಗಾಗಿ ಕಾದು ನಿಂತಿದೆ. ಅದೇ ರೀತಿ ನಾವು ಮಾಡಿರುವ ಕೆಲವು ಪಾಪಕೃತ್ಯಗಳಿಗಾಗಿ ನಮಗೆ ಸಂಕಟ ಪ್ರಾಪ್ತಿಯಾಗುವುದನ್ನು ನಾವು ಎದುರು ನೋಡುತ್ತಿದ್ದೇವೆ. ಈಗಾಗಲೇ ಪಕ್ವಾವಸ್ಥೆಯಲ್ಲಿ ಬಂದಿರುವ ಪಾಪಕೃತ್ಯಗಳ ಫಲವನ್ನು ಇದೀಗ ನಾವು ಅನುಭವಿಸಲಿದ್ದೇವೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ, ಪಾಪಕೃತ್ಯದಲ್ಲಿ 2 ತರ ಇದೆ. ಒಂದು ಪಕ್ವವಾಗಿರೋದು, ಇನ್ನೊಂದು ಪಕ್ವವಾಗ್ದಲೇ ಇರೋದು. ಸೊ ಅಂದ್ರೆ ಪಕ್ವವಾಗಿರೋದು ಅಂದ್ರೆ ಏನರ್ಥ, ನಾವು ಇವಾಗ ಅನುಭವಿಸ್ತಾ ಇದೀವಿ ಆಲ್ರೆಡಿ. ಅಂದ್ರೆ ಅದು ಆಲ್ರೆಡಿ ಹಣ್ಣಾಗ್ಬಿಟ್ಟಿದೆ. ನಾವು ಮಾಡಿರುವಂತಹ ಪಾಪ ಕೃತ್ಯ ಅದು ಬೀಜ ಆಗಿ ಮರ ಬಂದು ಅದರ ಫಲನೂ ಸಹ ನಾವು ಅನುಭವಿಸ್ತಾ ಇದೀವಿ. ಅದು ಪಕ್ವವಾಗಿರೋದು. ಅದಕ್ಕೆ ನಾವು ಎಕ್ಸಾಂಪಲ್ ಏನು, ಇವಾಗ ಯಾರಾದ್ರೂ ಒಬ್ಬ ಕಳ್ಳ ಅವನೇನಾದ್ರೂ ಒಂದು ತಪ್ಪನ್ನ ಮಾಡಿದಾಗ ಅವನು ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಟ್ಟು ಅವನು ಇವಾಗ ಜೈಲಲ್ಲಿ ಹೋಗಿ ಅಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಸೊ ಅದು ಪಕ್ವಾವಸ್ಥೆ. ಅದೇ ಇನ್ನೊಂದು ಅಪಕ್ವಾವಸ್ಥೆ ಅಂತಂದ್ರೆ ಏನರ್ಥ ಅಂದ್ರೆ, ತಪ್ಪಾಗಿದೆ ಅಂದ್ರೆ ಕಳ್ಳ ತಪ್ಪು ಮಾಡ್ಬಿಟ್ಟಿದ್ದಾನೆ, ನಾವು ಇನ್ನ ಸಿಕ್ಕಾಕೊಂಡಿಲ್ಲ. ಸೊ ಅದೇ ತರ ನಾವಿವಾಗ ತಪ್ಪು ಮಾಡ್ಬಿಟ್ಟಿದೀವಿ. ಸೊ ಅದರದ್ದು ಪ್ರಕ್ರಿಯೆ ಇನ್ನ ಅದು ಬೀಜ ರೂಪದಲ್ಲಿ ಅದು ಇದೆ. ಸೊ ಅದಿನ್ನ ಅದು ಹಣ್ಣಾಗಿಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇವಾಗ ಪಾಪ ಬಂದಾಗ ಇವಾಗ ಏನೆಲ್ಲ ಅದರದ್ದು ಪರಿಣಾಮಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹೀಗೆ ಪಾಪ ಕಾರ್ಯಗಳನ್ನು ಅವುಗಳ ಫಲವಾಗಿ ಬರುವ ಯಾತನೆಗಳು ಸರಪಣಿಯಿಂದ ಕಟ್ಟಿ ಹಾಕಿದಂತೆ ನಮ್ಮನ್ನು ಬಿಗಿದಿವೆ. ಇಂತಹ ಪಾಪ ಕಾರ್ಯಗಳಿಂದಾಗಿ ಬದ್ಧಜೀವಿಯು ಜನ್ಮಾಂತರಗಳಿಂದ ನೋವು ಉಣ್ಣುತ್ತಿದ್ದಾನೆ. ತನ್ನ ಹಿಂದಿನ ಜನ್ಮದ ಪಾಪಕೃತ್ಯಗಳ ಫಲವನ್ನು ಜೀವಿಯು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ. ಅದೇ ಹೊತ್ತಿನಲ್ಲಿ ಮುಂದಿನ ಜನ್ಮದಲ್ಲಿ ಯಾತನಾ ಪೀಡಿತನಾಗಲು ಈ ಜನ್ಮದಲ್ಲಿ ಪಾಪವನ್ನು ಮಾಡುತ್ತಿದ್ದಾನೆ. ವ್ಯಕ್ತಿಯು ಸತತ ರೋಗಸ್ಥನಾದಾಗಲೂ ಇಲ್ಲವೇ ಯಾವುದೋ ಕೋಟುರ್ ವ್ಯವಹಾರದಲ್ಲಿ ಸಿಕ್ಕಿ ಬಿದ್ದಿರುವಾಗಲೋ, ಅಥವಾ ಅವನು ಹೀನ ಕುಲದಲ್ಲಿ ಜನಿಸಿದಾಗಲೋ, ಅಥವಾ ಕುರೂಪಿಯಾಗಿದ್ದಾಗಲೋ, ಅಥವಾ ಅನುಕ್ಷರಸ್ಥನಾದಾಗಲೋ ಭಕ್ತಸ್ತುತಿಗೆ ಸಂದ ಪಾಪಕರ್ಮಗಳ ಫಲವು ಗೋಚಾರಕ್ಕೆ ಬರುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಇವಾಗ ನಾವು ಈ ಜನ್ಮದಲ್ಲಿ ಏನಾದ್ರೂ ಒಂದು ನಾವು ಕಷ್ಟವನ್ನ ಸಂಕಟವನ್ನ ಅನುಭವಿಸ್ತಾ ಇದ್ರೆ ಅದು ಹಿಂದಿನ ಜನ್ಮದ ಫಲ, ನಾವು ಮಾಡಿರುವಂತಹ ಪಾಪ ಕಾರ್ಯಗಳ ಫಲ. ಅದೇ ತರ ನಾವು ಇವಾಗ ಈ ಜನ್ಮದಲ್ಲಿ ನಾವು ಏನು ಕರ್ಮವನ್ನ ಮಾಡ್ತಿದೀವೋ ಅದರ ಫಲವನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಸೊ ಈಗ ಆಲ್ರೆಡಿ ಪಕ್ವ ಸ್ಥಿತಿಗೆ ಬಂದಿರೋದು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳೋದು ಅಂತಂದ್ರೆ, ನೋಡಿ ಇವಾಗ ನಾವೇನಾದ್ರೂ ಸತತ ರೋಗಗ್ರಸ್ತ, ಜೀವನ ಪೂರ್ತಿ ಅವ್ರಿಗೆ ಯಾವ್ದೋ ಒಂದು ರೋಗ ಇದ್ರೆ, ಮತ್ತೆ ಕೋರ್ಟ್ ವ್ಯವಹಾರದಲ್ಲಿ ಏನಾದ್ರೂ ಸಿಕ್ಕಿಬಿದ್ದಿದ್ರೆ, ಮತ್ತೆ ಹೀನ ಕುಲದಲ್ಲಿ ಜನಿಸಿದ್ರೆ, ಕುರೂಪಿ ಆಗಿದ್ರೆ, ಅನಕ್ಷರಸ್ಥರಾಗಿದ್ರೆ, ನಮ್ಗೆ ನಾವು ನೋಡಿದ್ರೆ ಅನ್ಕೊಂಡ್ಬಿಡ್ಬೋದು ಇದು ಹಿಂದಿನ ಜನ್ಮದ ಪಾಪದ ಫಲವನ್ನ ಅನುಭವಿಸ್ತಾ ಇದ್ದಾನೆ ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು. ನೋಡಿ, ಇದನ್ನ ನಮ್ಮ ಗ್ರಂಥದಲ್ಲೇ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ನಾವಿಲ್ಲಿ ಏನನ್ನು ನಾವು ಇಲ್ಲಿ ಅನ್ಕೊಳೋ ಹಾಗಿಲ್ಲ. ನಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಇದನ್ನೆಲ್ಲ ನೋಡಿದ್ರೆ ಇವ್ರು ಹಿಂದಿನ ಜನ್ಮದಲ್ಲಿ ಇರೋ ಮಾಡಿರೋಂತಹ ಪಾಪ ಕರ್ಮವನ್ನೇ ಅನುಭವಿಸ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ, ಅಯ್ಯೋ ಎಷ್ಟು ಒಳ್ಳೆ ವ್ಯಕ್ತಿ ಇವನು, ಏನು ತೊಂದರೆ ಮಾಡಿಲ್ಲ, ಇನ್ಯಾರೋ ಪಕ್ಕದ ಮನೆಯವನು ಎಷ್ಟು ಸಾಲ ಸೋಲ ಮಾಡಿ ಅಂದ್ರೆ ಲಂಚ ಎಲ್ಲ ತಗೋತಾ ಇದ್ದಾನೆ ಅಲ್ವಾ, ಮೋಜು ಮಸ್ತಿ ಮಾಡ್ತಿದ್ದಾನೆ, ಇವನಿಗೇನು ಆಗಿಲ್ಲ. ಆದ್ರೆ ಈ ವ್ಯಕ್ತಿಗೆ ಪಾಪ ಎಷ್ಟು ಒಳ್ಳೆಯವನು, ಆದ್ರೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ರೆ, ಇಷ್ಟು ಕಷ್ಟಪಡ್ತೀನಿ ಅಂತಂದ್ರೆ ಅದು ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದ ಪಾಪ ಕೃತ್ಯದ ಆ ಫಲವನ್ನ ಈಗ ಅವನು ಅನುಭವಿಸ್ತಾ ಇದ್ದಾನೆ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಹರೇ ಕೃಷ್ಣ. ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ.
ಮಾತಾಜಿ ಹೇಳಿ, ಓದಿ ಮಾತಾಜಿ. ಅದು ಅದು ಈಗ ನೀವ್ ಹೇಳಿದ್ರಲ್ಲ ಹಿಂದಿನ ಜನ್ಮದ ಪಾಪದ ಫಲ ಅಂತ ಹೇಳ್ಬಿಟ್ಟು ಹ್ಮ್ ಆದ್ರೆ ಮಾತಾಜಿ ನನ್ಗೆ ಅನ್ಸೋದೇನಂತಂದ್ರೆ ಈಗ ಮನುಷ್ಯ ಹಿಂದಿನ ಜನ್ಮದ್ದು ಈ ಜನ್ಮದವರೆಗೂ ಅವನಿಗೇನು ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ ಮಾಡೋದೇ ಅಂದ್ರೆ ನಾನೇನ್ ತಪ್ಪು ಮಾಡಿದೀನಿ ಹಿಂದೆ ಇವಾಗ ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಭಗವಂತಂಗೆ ಎಲ್ಲ ಗೊತ್ತಿದೆ ಅಲ್ವಾ ಮಾತಾಜಿ? ಅವರು ಈ ಜನ್ಮದಲ್ಲಿ ನಾವೇನೇನ್ ಪಾಪ ಮಾಡ್ತೀವಿ, ಈ ಕರ್ಮಗಳನ್ನ ಒಳ್ಳೆ ಕರ್ಮ ಮಾಡ್ತೀವಿ ಅಥವಾ ಕೆಟ್ಟ ಕರ್ಮಗಳನ್ನ ಮಾಡ್ತೀವಿ, ಅದ್ ಈ ಜನ್ಮಕ್ಕೆನೆ ಎಲ್ಲಾರನ್ನ ತೋರಿಸ್ಬಿಟ್ರೆ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಅವ್ನ್ ತಪ್ಪು ಮಾಡಿದಾನೆ ಅಂದ್ರೆ ಅದ್ ರಿಸಲ್ಟ್ ಇಲ್ಲೇ ಕೊಟ್ಟಾಗ ಅವನ್ ಮತ್ತೆ ಆ ತಪ್ಪು ಮಾಡ್ಲಿಕ್ ಹೋಗಲ್ಲ ಅಲ್ವಾ ಮಾತಾಜಿ? ಮತ್ತೆ ಅವನು ಭಗವಂತನ ನಾಮಸ್ಮರಣೆಗೆ ಬರ್ತಾನಲ್ವಾ? ಸೊ ಅದಕ್ಕೆ ಆಕ್ಚುಲಿ ಧೃತರಾಷ್ಟ್ರನ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಅರ್ಥ ಮಾಡಿಸ್ತಾರೆ ಮಾತಾಜಿ. ಸೊ ಧೃತರಾಷ್ಟ್ರ ಅವನು ಹಿಂದಿನ ತುಂಬಾ 100 ಜನ್ಮಗಳ ಹಿಂದೆ ಅವನು ಒಬ್ಬ ಬೇಡ ಆಗಿರ್ತಾನೆ. ಅವನು 100 ಹಕ್ಕಿಯ ಪಕ್ಷಿಗಳ ಕಣ್ಣನ್ನ ಅವನು ಅಲ್ಲ ಒಂದು ಪಕ್ಷಿಯ ಹಕ್ಕಿಯ ಕಣ್ಣನ್ನ ಇರ್ತಾನೆ, ಮತ್ತೆ 100 ಮೊಟ್ಟೆಗಳನ್ನ ಅವನು ಹೊಡೆದಾಕಿರ್ತಾನೆ. ಅವನು ಇದು ಪಾಪಕೃತ್ಯ ಮಾಡಿದ್ದಾನೆ. ಸೊ ಇದನ್ನ ಆ ಜನ್ಮದಲ್ಲಿ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಫಲ ಏನು ಭಗವಂತನ ಲೆಕ್ಕಾಚಾರದ ಪ್ರಕಾರ ಈ ಒಂದು ಪಾಪಕೃತ್ಯಕ್ಕೆ ಏನು ಫಲ ಅವನಿಗೆ ಸಿಗ್ಬೇಕು, ಪ್ರಕ್ರಿಯೆ ಸಿಗ್ಬೇಕು ಅಂತಂದ್ರೆ ಅವನಿಗೆ ಇವಾಗ ಕಣ್ಣು ಹೋಗ್ಬೇಕು. ಓಕೆ, ಮತ್ತೆ ಇವಾಗ 100 ಮಕ್ಕಳು ಅವನಿಗೆ ನಾಶ ಆಗ್ಬೇಕು. ಅವ್ನ ಕಣ್ಮುಂದೆ ನೋಡ್ಬೇಕು ಅದನ್ನ. ಆ 100 ಮಕ್ಳು ನಾಶ ಆಗೋದು. ಆ 100 ಮಕ್ಕಳನ್ನ ಪಡಿಬೇಕು, ಗಂಡು ಮಕ್ಕಳನ್ನ ಪಡಿಬೇಕು ಅಂತಂದ್ರೆ ಅವನು ಅಷ್ಟು ಪುಣ್ಯ ಮಾಡ್ಬೇಕಾಗತ್ತೆ ಆ ಗಂಡು ಮಕ್ಕಳನ್ನ ಪಡಿಬೇಕಂದ್ರೆ. ಸೊ ಅದಕ್ಕೆ ಅಷ್ಟು ಜನ್ಮ ಬೇಕಾಗತ್ತೆ ಅವನು ಆ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ. ಆಯ್ತಾ? ಅದಕ್ಕೇನೆ ನಿಮಗೆ ಭಗವದ್ಗೀತೆಯಲ್ಲಿ ನೀವೊಂದು ಶ್ಲೋಕ ಇರ್ಬೋದು, ಈ ಒಂದು ಕರ್ಮ ಅಕರ್ಮ ವಿಕರ್ಮ ಅಂತ ಏನಿದೆಯೋ ಈ ಕರ್ಮದ ಏನು ಒಂದು ಅದನ್ನ ಅರ್ಥ ಮಾಡ್ಕೊಳೋದು ಈವನ್ ಪಂಡಿತರಿಗೂ ಸಹ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟೆ ಹೇಳ್ತಾರೆ. ಪಂಡಿತರಿಗೂ ಸಹ ಈ ಕರ್ಮ ಅಕರ್ಮ ವಿಕರ್ಮ ಏನಿದೆ ಅದರ ಪ್ರಕ್ರಿಯೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಮಾತಾಜಿ. ಅದು ಭಗವಂತನಿಗೆ ಮಾತ್ರನೇ ಅದು ಗೊತ್ತಿರೋದು. ಸೊ ಅವನು ಮಾತ್ರನೇ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ. ನೀವು ಇವಾಗ ಆ ಕೃಷ್ಣ ಬುಕ್ ಅಲ್ಲಿ ನೀವು ನೋಡಿದ್ರು ಸಹ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೃಷ್ಣ ಅವರು ಯಾರು ಜರಾಸಂಧನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದಾಗ ಸೊ ಅವನು ಯಾರು ಅವರು ಅವನು ಮಲ್ಕೊಂಡಿರ್ತಾನಲ್ಲ, ಅವ್ನು ಮುಚುಕುಂದ ಅಲ್ವಾ? ಆ ಮುಚುಕುಂದ ವರ ಏನಿರುತ್ತೆ, ಅವನೊಂದು ಗುಹೆಯಲ್ಲಿ ಮಲ್ಕೊಂಡಿರ್ತಾನೆ. ಎಷ್ಟೊಂದು ಅವನು ದೇವತೆಗಳಿಗೆ ಸಹಾಯ ಮಾಡಿ ಅವನು ಯುದ್ಧ ಮಾಡಿ ಅವನು ಏನ್ ವರ ಪಡ್ಕೊಂಡಿರ್ತಾನೆ ಅಂದ್ರೆ, ನನಗೆ ಇವಾಗ ತುಂಬಾ ಸುಸ್ತಾಗಿದೆ, ನಾನು ಮಲ್ಕೋಬೇಕು, ಕಂಟಿನ್ಯೂಸ್ ಆಗಿ ಮಲ್ಕೋಬೇಕು, ನಾನು ಯಾರನ್ನೂ ಡಿಸ್ಟರ್ಬ್ ಮಾಡ್ಕೊಡುದು, ನಾನು ಏನಾದ್ರೂ ಕಣ್ಬಿಟ್ಟು ನೋಡಿದ್ರೆ ಯಾವ ವ್ಯಕ್ತಿಯನ್ನ ನಾನು ಫಸ್ಟ್ ನೋಡ್ತೀನೋ ಅವನು ಭಸ್ಮವಾಗ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವರವನ್ನ ತಗೊಂಡು ಅವನು ಬಂದು ಒಂದು ಗುಹೆಯಲ್ಲಿ ಮಲ್ಕೊಂಡಿರ್ತಾನೆ. ಸೊ ಅವನನ್ನ ಇವಾಗ ಅವನಿಗೆ ಆತರ ಒಂದು ವರ ಇರುತ್ತೆ, ಆದ್ರೆ ಅವನು ಭಗವಂತನ ಭಕ್ತ ಅವನು. ಮತ್ತೆ ಅಲ್ಲಿ ಇನ್ನ ಒಬ್ಬ ಏನು ರಾಕ್ಷಸ, ಅವನ ಹೆಸರೇನು ಪ್ರಭು ಜ್ಞಾಪಕ ಇದೆಯಾ? ಸೊ ನನ್ನ ಹೆಸರೇ ಜ್ಞಾಪಕ ಬರ್ತಾ ಇಲ್ಲ ನನಗೆ. ಸೊ ಅವನು ಇವಾಗ ದಂಡೆತ್ತಿ ಬಂದಿದ್ದಾನೆ. ಯವನನೇ ಕರೆಕ್ಟ್. ಇನ್ನೊಂದ್ ಸ್ವಲ್ಪ ಹೆಸರಿದೆ ಅವನ ಜೊತೆ ಅಲ್ಲ, ಅದ್ರ ಜೊತೆ ಕಾಲಯವನ ಅಲ್ವಾ? ಅವನನ್ನ ಇವಾಗ ಸಾಯಿಸ್ಬೇಕು ಇವರು ಯಾರು, ಕೃಷ್ಣ. ಸೊ ಇವಾಗ ಕೃಷ್ಣ ಏನ್ ಮಾಡ್ತಾರೆ, ಅದಕ್ಕೆ ಆ ಕಾಲಯವನನ್ನ ಅವನು ದಂಡೆತ್ತಿ ಬಂದಾಗ ಅವನ ಜೊತೆ ಯುದ್ಧ ಮಾಡೋದಿಲ್ಲ ಅವನು, ಕೃಷ್ಣ ಓಡೋಗ್ತಾರೆ. ಸೊ ಇವನು ಕಾಲಯವನ ಕೃಷ್ಣನನ್ನ ಅವರು ಅಟ್ಟಿಸ್ಕೊಂಡು ಬಂದು ಎಲ್ಲಿ ಬರ್ತಾರೆ ಅಂದ್ರೆ ಈ ಗುಹೆ ಎಲ್ಲಿ ಆ ಒಂದು ಮುಚುಕುಂದ ಮಲ್ಕೊಂಡಿರ್ತಾನೆ ಆ ಗುಹೆಗೆ ಬರ್ತಾನೆ. ಬಂದು ಅವನು ಅಂದ್ರೆ ಅಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಇವನು ಕಾಲಯವನ ಅವನು ಅನುಸರಿಸ್ಕೊಂಡು ಬರ್ತಾನಲ್ಲ, ಕೃಷ್ಣನನ್ನೇ ಅವ್ನು ಹಿಂಬಾಲಿಸ್ಕೊಂಡು ಬರ್ತಾನಲ್ಲ, ಆಗ ಅವನಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಮಲ್ಕೊಂಡಿರೋದು ಕಾಣಿಸುತ್ತೆ. ಇದೇನಿದು ಕೃಷ್ಣ ಇಲ್ಲಿ ಮಲ್ಕೊಂಡಿದ್ದಾನ ಅಂತ ಹೇಳ್ಬಿಟ್ಟು ಅವನ ಮೇಲೆ ಇರುವಂತಹ ಬಟ್ಟೆನ ಅವನು ತೆಗಿತಾನೆ, ಅವನು ಎಳಿತಾನೆ. ಎಳೆದಾಗ ಏನಾಗುತ್ತೆ, ಸೊ ಇವನಿಗೆ ಎಚ್ಚರಿಕೆ ಆದಾಗ ಅಲ್ಲಿ ಮುಚುಕುಂದ ಅವನು ಕಣ್ಣನ್ನ ಬಿಟ್ಟಾಗ ಅಲ್ಲಿ ಕಾಲಯವನೇ ನಿಂತ್ಕೊಂಡಿರೋದು. ಸೊ ಕಾಲಯವನ ಅವನು ಸುಟ್ಟು ಭಸ್ಮವಾಗ್ಬಿಡ್ತಾನೆ. ನೋಡಿ, ಇದೆಲ್ಲವೂ ಸಹ ಅರೇಂಜ್ ಮಾಡ್ಲಿಕ್ಕೆ ಭಗವಂತನಿಗೆ ಮಾತ್ರನೇ ಸಾಧ್ಯ ಅಲ್ವಾ? ಸೊ ನಮಗೆ ಅದು ಅರ್ಥ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಭಗವಂತನ ಆ ಕ್ಯಾಲ್ಕುಲೇಷನ್ ಅಲ್ಲ. ಒಬ್ರಲ್ಲ ಇಬ್ರಲ್ಲ, ನೋಡಿ ಎಷ್ಟು ಜನಗಳಿದ್ದಾರೆ ಅಲ್ವಾ, ಕೋಟ್ಯಾಂತರ ಜೀವರಾಶಿಗಳಿದ್ದಾರೆ ಅಲ್ವಾ? ಒಬ್ರಿಗೊಬ್ರು ಹೆಂಗೆ ಕನೆಕ್ಷನ್ ಅನ್ನ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಭಗವಂತನಿಗೆ ಮಾತ್ರ. ಎಷ್ಟೊಂದು ಕಥೆಗಳನ್ನ ಹೇಳ್ತಾರೆ ಮಾತಾಜಿ. ಸೊ ಆ ಕರ್ಮದ ಒಂದು ಥಿಯರಿ ತುಂಬಾ ಜಟಿಲವಾದದ್ದು, ಅದನ್ನ ಪಂಡಿತರು ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ ಮಾತಾಜಿ. ಹೌದು ಮಾತಾಜಿ. ಅಂದ್ರೆ ಮತ್ತೆ ಅದು ಒಂದು ಇವಾಗ ನೋಡಿ, ಇವಾಗ ನಾವ್ ಏನಾದ್ರೂ ಒಂದು ತಪ್ಪು ಮಾಡಿದಾಗ ಈ ಜೀವನದಲ್ಲಿ ಏನು ನಡೆಯೋದೇ ಇಲ್ಲ ಅಂತ ಅಲ್ಲ, ನಡೆಯುತ್ತೆ. ಇವಾಗ ನಾನು ಕೊತ್ತಂಬರಿ ಬೀಜವನ್ನ ಹಾಕಿದ್ರೆ ಅದು ಇಮಿಡಿಯೇಟ್ ಆಗಿ ಅದು ಫಲ ಕೊಡುತ್ತೆ.
ಅಲ್ವಾ? ಅದೇ ನಾನು ಮಾವಿನ ಹಣ್ಣಿನ ಬೀಜವನ್ನ ಬಿತ್ತಿದ್ರೆ ಅದು ಫಲ ಕೊಡ್ಲಿಕ್ಕೆ ಹಲವಾರು ವರ್ಷಗಳು ಬೇಕಾಗತ್ತೆ. ಅದೇ ತರ ನಾವ್ ಎಂತಹ ಕರ್ಮವನ್ನ ಮಾಡಿದೀವಿ ಆ ಕರ್ಮಕ್ಕೆ ಏನು ಫಲ ಅನ್ನೋದನ್ನ ಅನುಭವಿಸ್ಲಿಕ್ಕೆ ನಮ್ಗೆ ಆ ಭಗವಂತ ಆ ಒಂದು ಸಮಯವನ್ನ ಕೊಟ್ಟಿದ್ದಾನೆ. ಮತ್ತೆ ಎಲ್ಲವನ್ನ ನಾವು ಇದೇ ಜನ್ಮದಲ್ಲಿ ನಮ್ಗೆ ಅನುಭವಿಸ್ಲಿಕ್ಕೆ ಕೊಟ್ರೆ ನಾವು ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾತಾಜಿ. ನಾವು ಸತ್ತೇ ಹೋಗ್ಬಿಡ್ತೀವಿ. ಅದಕ್ಕೆ ನಮ್ಗೆ ಆ ನರಕ ಕೊಟ್ಟಾಗ ಅಲ್ಲಿ ಯಾತನಾ ಶರೀರ ಕೊಡೋದು. ನಮ್ಗೆ ಅದನ್ನ ತಡ್ಕೊಳ್ಲಿಕ್ಕೂ ಆಗಲ್ಲ ನೋಡಿ. ನಮ್ಗೆ ಹೆಚ್ಚು ನೋವು ಬಂದಾಗ ಆ ನೋವಿನಿಂದನೇ ನಾವು ದೇಹವನ್ನ ಬಿಟ್ಬಿಡ್ತೀವಿ. ನಮ್ಮ ದೇಹಕ್ಕೆ ಅಂದ್ರೆ ನಾವೇನೇನ್ ಪಾಪಗಳನ್ನ ಕರ್ಮಗಳನ್ನ ಮಾಡ್ತೀವಿ ಇಂತಷ್ಟೇ ನೋವು ಅಷ್ಟೇ ನಾವು ತಡ್ಕೊಳ್ಲಿಕ್ಕೆ ಸಾಧ್ಯ ಈ ದೇಹದಲ್ಲಿ. ನಾವ್ ಅದಕ್ಕೆ ಅದನ್ನ ಭಗವಂತ ಅದನ್ನ ಅವರು ಎಕ್ಸ್ಪ್ಯಾಂಡ್ ಅಂದ್ರೆ ಅದನ್ನೆಲ್ಲ ಅವರು ಬೇರೆ ಬೇರೆ ಜನ್ಮಕ್ಕೆ ಅದನ್ನ ಅವರು ಹಂಚುತ್ತಾರೆ. ಅವ್ರಿಗೆ ಮಾತ್ರನೇ ಗೊತ್ತಿದೆ ಅದು. ಮತ್ತೆ ನಮ್ಗೆ ಮಂಚ ಜನ್ಮನೇ ಸಿಗ್ತೈತೆ ಅಂತ ಗೊತ್ತಿಲ್ಲ. ಗ್ಯಾರಂಟಿ ಇಲ್ವೇ ಇಲ್ಲ. ಹೌದು, ನಾವೇನೇನ್ ಪಾಪ ಮಾಡಿರ್ತೀವಿ ಅದ್ರ ತಕ್ಕಂತೆ ಅಥವಾ ಒಳ್ಳೆ ಪುಣ್ಯ ಕಾರ್ಯಗಳನ್ನ ಮಾಡಿರ್ತೀವಿ ಅದ್ರ ತಕ್ಕಂತೆ ನಮ್ಗೆ ದೇಹ ಸಿಗುತ್ತೆ. ನಮ್ಗೆ ಇದೇ ಸಿಗುತ್ತೆ ಅಂತ ನಾವು ಅದನ್ನು ಹೇಳಕ್ ಆಗೋದಿಲ್ಲ. ಅದು ಅದಕ್ಕೆ ಕರ್ಮಣ ದೈವ ನೇತ್ರೇಣ ಅಂತ ಹೇಳ್ತಾರೆ. ಭಗವಂತನಿಗೆ ಮಾತ್ರನೇ ಅದು ಸಾಧ್ಯ ಆಗೋದು. ಅದರ ಮತ್ತೆ ಇನ್ನೊಂದು ಕಾಲಯವನ ಕೃಷ್ಣ ಸೋಲ್ಸೋಕೆ ಸಾಧ್ಯ ಆಗಲ್ಲ ಅನ್ನೋ ರೀತಿ ಇದ್ದಾಗ ಇಲ್ಲ ಪ್ರಭುಜಿ, ಸೋಲ್ತಾ ಇರೋದಂತ ಅವ್ರಿಗೆ ಸಾಧ್ಯ ಇಲ್ವೇ ಇಲ್ಲ. ನಾವ್ ಆತರ ಯೋಚನೆ ಮಾಡಂಗೇ ಇಲ್ಲ. ಕೃಷ್ಣನ ಕೈಯಲ್ಲಿ ಆಗ್ದಲಿರೋದು ಏನೂ ಇರಲ್ಲ. ಇದು ಯಾಕಂದ್ರೆ ಅವರು ಇವಾಗ ಅವನನ್ನ ಡೆಲಿವರ್ ಮಾಡ್ಬೇಕೀಗ. ಅವ್ನ್ ಮಲ್ಕೊಂಡಿದ್ದಾನೆ ಎಷ್ಟೋ ವರ್ಷಗಳ ಕಾಲ. ಅವ್ನು ಇವಾಗ ಭಕ್ತ. ಅವನನ್ನ ಅವ್ರಿಗೆ ಸದ್ಗತಿ ಕೊಡ್ಬೇಕು. ಅವ್ರನ್ನ ಮುಕ್ತಿ ಕೊಡ್ಬೇಕು ಆ ಮುಚುಕುಂದನಿಗೆ. ಅದಕ್ಕೋಸ್ಕರ ಇವಾಗ ಕಂಡ್ಬಿಟ್ರೆ ಇವಾಗ ಯಾರನ್ನ ನೋಡ್ತಾರೋ ಅವರು ಇವಾಗ ಭಸ್ಮ ಆಗ್ತಾರೆ. ಫಸ್ಟ್ ಯಾರು ನೋಡ್ತಾರೋ ಅವ್ರನ್ನ ಭಸ್ಮ ಮಾಡ್ತಾರೆ. ಅದಕ್ಕೆ ಇವಾಗ ಕಾಲಯವನನ್ನ ನಾಶ ಮಾಡ್ಬೇಕು. ಅದಕ್ಕೆ ಭಗವಂತ ಇದನ್ನ ಅವ್ರು ಉಪಯೋಗಿಸ್ಕೋತಾರೆ. ಅವ್ರಿಗೆ ಮುಕ್ತಿ ಸಿಗ್ಬೇಕು, ಇವನಿಗೆ ನಾಶ ಮಾಡ್ಬೇಕು. ಹೌದು ಹೌದು ಎರಡು ಅಮಾಯಕ ಜೀವಿನ ಅಮಾಯಕ ಪ್ರಾಣಿಗಳನ್ನೆಲ್ಲ ನೋಡಿದ್ರೆ ಸುಮ್ನೆ ಅವ್ನ ಕಣ್ಣಿನ ಇದರಿಂದ ಸುಟ್ಟು ಭಸ್ಮ ಆಗ್ತಾರೆ. ಅದರಿಂದ ಈ ದುಷ್ಟನೇ ಸುಟ್ಟು ಭಸ್ಮ ಆದ್ರೆ ಅಲ್ಲಿ ಒಂದು ಜೀವ ಒಬ್ಬ ದುಷ್ಟನು ಸಾಯ್ತಾನೆ, ಇವರಿಗೆ ಮುಕ್ತಿನೂ ಸಿಗುತ್ತೆ ಮೋಕ್ಷನೂ ಸಿಗುತ್ತೆ ಅಂತಾನೆ ಎರಡು ಪ್ರೀ ಪ್ಲಾನ್ ಮಾಡಿರೋದು ಮಾತಾಜಿ. ಹೌದು, ಅದೆಲ್ಲಾನು ಸಹ ಕೃಷ್ಣನಿಂದ ಮಾತ್ರನೇ ಸಾಧ್ಯ ಅಲ್ವಾ? ಮತ್ತೆ ಇನ್ನ ಒಂದು ಕಥೆಯನ್ನು ಹೇಳ್ತಾರಲ್ಲ, ಒಬ್ಬ ಏನು ಸೇವಕ ಒಂದು ದೇವಸ್ಥಾನದಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. ಅವನು ಯಾವಾಗ್ಲೂ ಅಂದ್ರೆ ಕೃಷ್ಣನನ್ನ ನೋಡಿ ಇದೇನಿದು ಇವನು ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತ್ಕೊಂಡಿರ್ತಾನಲ್ಲ, ಭಕ್ತರು ಬರ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ, ಒಬ್ಬೊಬ್ರನ್ನ ಬೇಡ್ಕೊತಾನೆ ಇರ್ತಾರೆ. ಎಲ್ಲರ ಬೇಡಿಕೆಗಳನ್ನ ಕೇಳಿ ಕೇಳಿ ಸಾಕಾಗೋದಿಲ್ವಾ ಕೃಷ್ಣನಿಗೆ ಅಂತ ಹೇಳ್ಬಿಟ್ಟು ಅವರು ಕೃಷ್ಣನಿಗೆ ಹೇಳ್ತಾರೆ. ಸೊ ಒಂದ್ ದಿವಸನಾದ್ರೂ ನೀನು ರೆಸ್ಟ್ ತಗೋ ಕೃಷ್ಣ, ನನಗೆ ನಿನ್ನ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರೂ ಬಂದು ಅದು ಇದು ಇದು ಅಂತ ಅವ್ರ ತೊಂದರೆಗಳನ್ನ ಹೇಳ್ಕೊತಿರ್ತಾರೆ. ನೀನು ಒಂದ್ ಕೆಲಸ ಮಾಡು, ನಾನ್ ನಿನ್ ಕೆಲಸ ಮಾಡ್ತೀನಿ, ನೀನ್ ನನ್ ಕೆಲಸ ಮಾಡು ಒಂದ್ ದಿವಸ, ಅಥವಾ ನೀನ್ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕೃಷ್ಣ ನಿನ್ ಕೈಲಿ ಆಗೋದಿಲ್ಲ, ನೀನು ನನ್ನ ಒಂದು ಸ್ಥಾನವನ್ನ ನೀನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೂ ಅವನು ಒಪ್ಕೊಳೋದಿಲ್ಲ. ಆಯ್ತು ಒಂದ್ ದಿವಸ ನೀನ್ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಕಳಿಸ್ತಾರೆ. ಸೊ ಅವ್ನು ಇವಾಗ ಆ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರೂ ಬಂದು ಬೇಡ್ಕೊತಾ ಇದ್ದಾರೆ. ಸೊ ಇವಾಗ ಒಬ್ಬ ಏನು ಬಡವ ಬರ್ತಾನೆ, ಅಲ್ಲ ವ್ಯಾಪಾರಸ್ಥ ಬರ್ತಾನೆ, ಅಲ್ಲ ಫಸ್ಟ್ ಬಡವ ಅನ್ಸುತ್ತೆ, ನನ್ಗೆ ಅದು ಕನ್ಫ್ಯೂಸ್ ಆಗ್ತಿದೆ. ಸೊ ಬಡವ ಬಂದು ಕೇಳ್ಕೊತಾನೆ, ನನ್ನ ಮಕ್ಕಳು ಹೆಂಡತಿ ಏನೂ ತಿಂದೇ ಇಲ್ಲ, ಇವಾಗ ಒಂದು ವಾರದಿಂದ ಅವ್ರಿಗೇನಾದ್ರೂ ಒಂದು ಆಹಾರ ಕೊಡಬಾರ್ದಾ ನೀನು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಬೇಡ್ಕೊಂಡು ಅವನು ಅಲ್ಲೇ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಶ್ರೀಮಂತ ಬರ್ತಾನೆ. ಸೊ ಶ್ರೀಮಂತ ಬಂದಾಗ ಅವನು ನಮಸ್ಕಾರ ಮಾಡ್ತಾನೆ, ಭಗವಂತನಿಗೆ ನಮಸ್ಕಾರ ಮಾಡಿ ಅವನು ಪಾಕೆಟಿಂದ ಹುಂಡಿಗೆ ದುಡ್ಡನ್ನ ಹಾಕ್ತಾನೆ. ಆಮೇಲೆ ಆ ಪಾಕೆಟನ್ನ ಹೇಗೋ ಅಲ್ಲಿ ಬೀಳಿಸ್ಕೊಂಡ್ಬಿಡ್ತಾನೆ. ಸೊ ಅದಾದ್ಮೇಲೆ ಅವನು ಹೊರಟೋಗ್ತಾನೆ. ಅದಾದ್ಮೇಲೆ ಇಲ್ಲಿ ಬಡವ ಅವನು ಕಣ್ ತೆಗೆದು ನೋಡಿದಾಗ ಅವನಿಗಲ್ಲಿ ಪಾಕೆಟ್ ಸಿಗುತ್ತೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ, ನೀನ್ ನನ್ನ ಒಂದು ಬೇಡಿಕೆನ ನೀನು ಮನ್ನಿಸಿದೆ ಅಂತ ಹೇಳ್ಬಿಟ್ಟು ಆ ಪಾಕೆಟ್ ಅನ್ನ ತಗೊಂಡು ಅವನು ಹೊರಟೋಗ್ತಾನೆ. ಸೊ ಅದಾದ್ಮೇಲೆ ಇನ್ನೊಬ್ಬ ಇವನು ನಾವಿಕ ಬರ್ತಾನೆ. ಅವನು ಎಷ್ಟು ಹಡಗಲ್ಲಿ ಅವನು ಎಷ್ಟೊಂದು ಸಾಮಾನುಗಳನ್ನ ಅವನು ತಗೊಂಡು ಹೋಗ್ಬೇಕಾಗಿರುತ್ತೆ. ಅಂತಹ ಒಬ್ಬ ವ್ಯಾಪಾರಸ್ಥ ಅವನು ಸಹ. ಸೊ ಅವನು ಬರ್ತಾನೆ, ಬಂದ್ಬಿಟ್ಟು ಭಗವಂತನನ್ನ ಅವನು ಕೇಳ್ಕೊತಾನೆ, ನಾನು ಇವಾಗ ಹಡಗಲ್ಲಿ ಹೋಗ್ತಾ ಇದ್ದೀನಿ, ಸೊ ನನ್ಗೆ ಯಾವುದೇ ಹರೇ ಕೃಷ್ಣ, ಸೊ ಯಾವುದೇ ಒಂದು ತೊಂದರೆ ಇಲ್ದಲೆ ನೀನು ನನ್ನ ಒಂದು ಪ್ರಯಾಣವನ್ನ ನೀನು ಮುಂದುವರ್ಸ್ಕೊಂಡು ಹೋಗೋ ತರ ನನಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಂತಾನೆ. ಅಷ್ಟೊತ್ತಿಗೆ ಇಲ್ಲಿ ಶ್ರೀಮಂತ ಅವನು ನೋಡ್ಕೊಂತಾನೆ, ಅವ್ನು ಪರ್ಸ್ ಇಲ್ಲ. ಸೊ ಅದ್ರಲ್ಲಿ ಅವ್ನಿಗೆ ಬೇಕಾಗಿರೋದೆಲ್ಲಾನು ಇರುತ್ತೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಪೊಲೀಸರನ್ನ ಕರ್ಕೊಂಡ್ ಬರ್ತಾನೆ. ಸೊ ನಾನು ಇಲ್ಲೇನೇನೆ ನನ್ ಕಳ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ಇಲ್ಲಿ ಆ ವ್ಯಾಪಾರಸ್ಥ ಮಾತ್ರನೇ ಅಲ್ಲಿ ಇರ್ತಾನೆ. ಸೊ ಅದಕ್ಕೋಸ್ಕರ ಈ ವ್ಯಾಪಾರಸ್ಥನೇ ಅವ್ನು ತಗೊಂಡಿರ್ಬೋದು, ಇವನನ್ನ ನೀವು ಜೈಲಿಗೆ ಹಾಕಿ ಅಂತ ಹೇಳ್ಬಿಟ್ಟು ಆ ಶ್ರೀಮಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ಆ ವ್ಯಾಪಾರಸ್ಥನನ್ನ ಕರ್ಕೊಂಡು ಹೋಗಿ ಅವನು ಜೈಲಿಗೆ ಹಾಕ್ಬೇಕಾಗಿರುತ್ತೆ. ಸೊ ಅಷ್ಟೊತ್ತಿಗೆ ಇವನಿಗೆ ನೋಡ್ಲಿಕ್ಕೆ ಆಗದೇ ಇಲ್ಲ. ಅವ್ನು ಇವಾಗ ದೇವರ ರೂಪದಲ್ಲಿ ನಿಂತಿದ್ದಾನಲ್ವಾ, ಅವನಿಗೆ ಇಲ್ಲಿ ಅನ್ಯಾಯ ನಡೀತಾ ಇದೆ. ನೋಡಿದ್ರೆ ಆ ವ್ಯಾಪಾರಸ್ಥ ಏನನ್ನೂ ಅವನು ಕತ್ಕೊಂಡಿಲ್ಲ, ಅದನ್ನ ತಗೊಂಡು ಹೋಗಿರೋದು ಆ ಬಡವ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ದೇವ್ರು ಹೇಳಿದಾನೆ ಈಗ ನೀನು ಏನು ಮಾತಾಡ್ಬಾರ್ದು, ಸುಮ್ನೆ ನೋಡ್ತಾ ಇರ್ಬೇಕು ಅಂತ ಹೇಳಿದಾನೆ. ಆದ್ರೆ ಅವನ ಕೈಲಿ ಸಾಧ್ಯನೇ ಆಗೋದಿಲ್ಲ, ಅವನು ಮಾತಾಡ್ಬಿಡ್ತಾನೆ. ಸೊ ಅವನೇನ್ ಹೇಳ್ತಾನೆ, ಸೊ ಈ ವ್ಯಾಪಾರಸ್ಥ ಏನೂ ತಪ್ಪನ್ನ ಮಾಡಿಲ್ಲ,
ಸೊ ಆ ಶ್ರೀಮಂತನ ಒಂದು ಪರ್ಸನ ತಗೊಂಡೋಗೋದು ಆ ಬಡವ ಅಂತ ಹೇಳ್ಬಿಟ್ಟು ಅವನು ಹೇಳ್ಬಿಡ್ತಾನೆ. ಸೊ ಅದಾದ್ಮೇಲೆ ಸೊ ಅವನ ವ್ಯಾಪಾರಸ್ಥರನ್ನ ಅವನು ಬಿಟ್ಬಿಡ್ತಾರೆ. ಸೊ ಶ್ರೀಮಂತ ಹೊರಟೋಗ್ತಾನೆ. ಸೊ ಮತ್ತೆ ಕೃಷ್ಣ ಬರ್ತಾರೆ ಸಂಜೆ. ಸೊ ಏನು ಹೇಗಿತ್ತು ಇವತ್ತು ದಿವಸ ಅಂತ ಹೇಳಿದಾಗ, ಕೃಷ್ಣ ನೀನ್ ಅದ್ ಹೆಂಗಿರ್ತೀಯೋ ನನಗೆ ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಅಷ್ಟು ಬೇಡಿಕೆಗಳನ್ನ ತಗೊಂಡ್ ಬಂದಿರ್ತಾರೆ. ಸೊ ಇವತ್ತು ಒಂದ್ ದಿವಸ ಏನಾಯ್ತು, ನಾನು ಇವಾಗ ತುಂಬಾ ಒಳ್ಳೆ ಕೆಲಸ ಮಾಡಿದೀನಿ. ಏನ್ ಮಾಡಿದೆ ಅಂದ್ರೆ, ಈ ತರ ಒಬ್ಬನ ಅನ್ಯಾಯವಾಗಿ ಅವರು ಜೈಲಿಗೆ ಹಾಕ್ಬಿಡ್ತಿದ್ರು, ಅವನನ್ನ ನಾನು ಇವಾಗ ಕಾಪಾಡಿದೀನಿ ಅಂತ ಹೇಳಿದಾಗ, ಆಗ ಹೇಳ್ತಾನಂತೆ ಕೃಷ್ಣ, ನೀನ್ ಯಾಕೆ ನಾನು ಹೇಳಿಲ್ವ, ನೀನ್ ಏನನ್ನೂ ಮಾಡಬಾರ್ದು, ಸುಮ್ಮನೆ ನೋಡ್ಬೇಕು ವೀಕ್ಷಿಸ್ಬೇಕು ಅಷ್ಟೇ ಅಂತ ಹೇಳಿದ್ರು, ನೀನ್ ಯಾಕೆ ಹಂಗ್ ಮಾಡಿದೆ? ಸೊ ನಾನು ಯಾಕೆ ಈ ತರ ಒಂದು ಅರೇಂಜ್ ಮಾಡಿದ್ದೆ ಅಂತಂತಂದ್ರೆ, ಆ ಬಡವ ಇವಾಗ ತಿಂದಿಲ್ಲ ಅಂತಂದ್ರೆ, ಅವ್ರು ಇವಾಗ ವಾರದಿಂದ ತಿಂದಿಲ್ಲ, ಅವ್ರು ಇವಾಗ ಸಾವನ್ನ ಅಪ್ತಾ ಇದ್ರು. ಅದಕ್ಕೋಸ್ಕರ ನಾನು ಅವ್ರಿಗೆ ಪರ್ಸ್ ಸಿಗೋ ತರ ಮಾಡಿದೆ. ಮತ್ತೆ ಆ ಶ್ರೀಮಂತನು ಸಹ ಇನ್ನೊಂದು ವಾರದಲ್ಲಿ ಅವನು ಸಾವನ್ನ ಅಪ್ತಾ ಇದ್ದಾನೆ. ಆದ್ರೆ ಅವ್ನು ಇಲ್ಲಿ ತನಕ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅವನ ಪರ್ಸು ಈಗ ಈ ಬ್ರಾಹ್ಮಣರಿಗೆ ಸಿಕ್ಕಿದ್ರೆ ಅವಾಗ ಅವನಿಗೆ ಒಂದ್ ಸ್ವಲ್ಪ ಪುಣ್ಯನಾದ್ರೂ ಸಿಗುತ್ತೆ. ಮತ್ತೆ ಇವಾಗ ಆ ನಾವಿಕ ಇದ್ನಲ್ಲ, ಅವನು ಇವಾಗ ಪ್ರಯಾಣ ಮಾಡಿದ್ರೆ ಅವನ ಹಡಗು ಇವಾಗ ಮಧ್ಯದಲ್ಲಿ ಸಿಕ್ಕಾಕೊಂಡು ಅವನು ಇವಾಗ ಸಾವನ್ನ ಅಪ್ತಾನೆ. ಸೊ ಅದಕ್ಕೋಸ್ಕರ ಅವನು ಇವಾಗ ಜೈಲಲ್ಲಿ ಇದ್ರೆ, 1-2 ದಿವಸ ಜೈಲಲ್ಲಿ ಇದ್ರೆ ಅವ್ನು ಇವಾಗ ಏನಾಗತ್ತೆ, ಆ ಒಂದು ತೊಂದರೆ ಅವನು ತಪ್ಪಿಸ್ಕೋತಾನೆ. ಸೊ ಅದಕ್ಕೋಸ್ಕರ ನಾನು ಈ ತರ ಅರೇಂಜ್ ಮಾಡಿದ್ದೆ, ನೀನ್ ಯಾಕೆ ಇದನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾರೆ. ಅಂದ್ರೆ ಇದು ನಡೆದಿದ್ಯೋ ನಡೆದಿಲ್ವೋ ಅದು ಗೊತ್ತಿಲ್ಲ, ಬಟ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆ ಭಗವಂತನ ಪ್ಲಾನ್ ಅನ್ನ ನಾವ್ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೇನೆ ಈ ಒಂದು ಕರ್ಮದ ಒಂದು ಏನಿದೆ ಅದರ ಥಿಯರಿ ಅದು ತುಂಬಾ ಜಟಿಲ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಗೆ ಕೃಷ್ಣನೇ ಹೇಳುದು, ಅಂದ್ರೆ ಭಗವದ್ಗೀತೆಯಲ್ಲಿ ಅವ್ರು ಹೇಳ್ತಾರೆ ಕರ್ಮಯೋಗದಲ್ಲಿ. ಹರೇ ಕೃಷ್ಣ ಮಾತಾಜಿ. ಸೊ ನಿಮ್ಮ ಕ್ವಶನ್ಗೆ ಇಷ್ಟನ ನಾನು ಹೇಳ್ಬೋದು ಮಾತಾಜಿ, ನನಗೆ ಗೊತ್ತಿರೋ ಅಷ್ಟು. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಧನ್ಯವಾದಗಳು ಮಾತಾಜಿ. ನೀವ್ ಹೇಳ್ತಿದ್ದಾಗ ಮೈ ಜುಮ್ ಅನ್ಸ್ತಾ ಇತ್ತು ಮಾತಾಜಿ. ನಾವ್ ಎಷ್ಟೋ ಪಾಪಕರ್ಮಗಳನ್ನ ಮಾಡ್ತೀವಿ, ಭಗವಂತ ಯಾಕಪ್ಪ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ, ಮತ್ತೆ ಹಿಂದಿನ ಯಾಕಪ್ಪ ಇವ್ರೆ ಮಾಡಿದ್ವೋ ಅಥವಾ ಏನ್ ಪಾಪ ಮಾಡಿದ್ವೋ, ಎಲ್ಲಾ ಕಾಮನ್ ಪೀಪಲ್ ಇದನ್ನೇ ಕೇಳ್ಕೊತಾರೆ ಮಾತಾಜಿ. ಅದಕ್ಕೆ ಅವ್ರು ಯಾರಿಗೂ ಕಷ್ಟ ಕೊಡೋದಿಲ್ಲ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ರು ಯಾರಿಗೂ ಕಷ್ಟ ಕೊಡೋದಿಲ್ಲ. ನೀವ್ ಇವಾಗ ಹೇಳಿದ ಪಾಠ ಹ್ಮ್. ಮನ್ಸಲ್ಲಿ ಏನಂದ್ರೆ ಅರ್ಥ ಆಗ್ತಿಲ್ದಾಗ ಹರೇ ಕೃಷ್ಣ ಮಾತಾಜಿ. ಇದೊಂದು ಓದ್ಬಿಟ್ಟು ಮುಗಿಸೋಣಂತೆ, 9:20 ಆಯ್ತು. ಅಟ್ಲೀಸ್ಟ್ ಹರೇ ಕೃಷ್ಣ ಮಾತಾಜಿ. ಈ ಹೊತ್ತು ನಾವು ಬವಣೆ ಪಡುತ್ತಿರುವುದಕ್ಕಿಂತ ಹಿಂದಿನ ಎಷ್ಟೋ ಪಾಪ ಕಾರ್ಯಗಳನ್ನು ಕಾರಣವಾಗಿದೆ. ಮತ್ತು ಈ ಹೊತ್ತಿನ ಪಾಪಕೃತ್ಯಗಳ ಈ ಹೊತ್ತಿನ ಪಾಪಕೃತ್ಯಗಳ ಫಲವಾಗಿ ನಾವು ಮುಂದೆ ಯಾತನ ಪೀಡಿತರಾಗಬಹುದು. ಆದರೆ ನಾವು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಂಡಲ್ಲಿ ಪಾಪಕೃತ್ಯಗಳ ಫಲವಾಗಿ ಬರುವ ಎಲ್ಲಾ ದುಷ್ಕರ್ಮಗಳನ್ನು ಒಮ್ಮೆಗೆ ತಡೆಗಟ್ಟಬಹುದು. ಈ ಮಾತಿನ ಘೋಷಣೆಯಾದಾಗಿಸಲು ರೂಪ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನು 11ನೇ ಸ್ಕಂದದಿಂದ ಅಧ್ಯಾಯ 14 ಶ್ಲೋಕ 19 ಸೂಕ್ತಿಯೊಂದನ್ನು ಉಲ್ಲೇಖಿಸಿದ್ದಾರೆ. ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ಉದ್ಧವನಿಗೆ ಉಪದೇಶ ನೀಡಿದ ಸಂದರ್ಭಕ್ಕೆ ಸಂಬಂಧಿಸಿದೆ. ಕೃಷ್ಣನೆನ್ನುತ್ತಾನೆ, ಪ್ರಿಯ ಉದ್ಭವ, ನನಗೆ ಸಲ್ಲಿಸುವ ಭಕ್ತಿ ಸೇವೆ ನನಗೆ ಅರ್ಪಿಸಿದೆಲ್ಲವನ್ನು ಕ್ಷಣಾರ್ಥದಲ್ಲಿ ದಹಿಸಿ ಹಾಕಿ ಬಿಡುವ ದಗದಗಿಸುವ ಜ್ವಾಲೆಯಂತೆ ದಗದಗಿಸುವ ಜ್ವಾಲೆಯು ತನಗರ್ಪಿಸಿದಲ್ಲವೆನ್ನು ದಹಿಸಿ ಭಸ್ಮ ಮಾಡಿ ಬಿಡುವಂತೆ ಕೃಷ್ಣನ ಪ್ರಜ್ಞೆಯು ಭಾವದಲ್ಲಿ ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಪಾಪಕರ್ಮಗಳನ್ನೆಲ್ಲ ದಹಿಸಿ ಬಿಡುತ್ತದೆ ಎಂಬುದು ಪ್ರಭುವಾಕ್ಯದ ಭಾವಾರ್ಥ. ಈ ಮಾತಿಗೊಂದು ಉದಾಹರಣೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಯುದ್ಧ ಕಾರ್ಯವು ಪಾಪಕರ್ಮವೆಂಬುದು ಅರ್ಜುನನ ಶಂಕೆ. ಆದರೆ ಕೃಷ್ಣನು ಅರ್ಜುನನಿಗೆ ಬುದ್ಧಿ ಹೇಳಿ ಯುದ್ಧದಲ್ಲಿ ತೊಡಗಿಸಿದ. ಹಾಗಾಗಿ ಆ ಯುದ್ಧವು ಭಕ್ತಿ ಸೇವೆಯಾಯಿತು. ಆದ್ದರಿಂದ ಅರ್ಜುನನು ಪಾಪ ಕಾರ್ಯದಲ್ಲಿ ಈ ಕಾರ್ಯದ ಫಲವನ್ನು ಅನುಭವಿಸಬೇಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ನೋಡಿ, ಅದಕ್ಕೆ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಾವ್ ಇವಾಗ ಏನ್ ಕಷ್ಟ ಪಡ್ತಿದೀವೋ ಸೊ ಅದು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕಾರ್ಯಗಳು ಕಾರಣ ಆಗಿದೆ. ಸೊ ಇವಾಗ ಏನ್ ನಾವು ಮಾಡ್ತಿದ್ವಿ ಪಾಪಕೃತಿಗಳನ್ನ, ನಾವು ಮುಂದೆ ಅದರ ಒಂದು ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಪ್ರಭುಪಾದ ನಮ್ಗೆ ಏನ್ ಅರ್ಥ ಮಾಡಿಸ್ತಾರೆ, ನೀವೇನಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗುತ್ತೆ, ಈ ಎಲ್ಲ ಪಾಪಕೃತ್ಯಗಳಿಂದ ಏನೆಲ್ಲ ಫಲ ಬರಬಹುದು ಅದೆಲ್ಲವನ್ನ ನೀವು ತಡೆಗಟ್ಬಹುದು, ಒಮ್ಮೆಗೆ ತಡೆಗಟ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅನ್ನ ಏನನ್ನ ಕೊಡ್ತಾ ಇದ್ದಾರೆ ಇಲ್ಲಿ, ಕೃಷ್ಣನೇ ಉದ್ಧವ ಗೀತೆಯಲ್ಲಿ ಈಗ ಕೃಷ್ಣನಿಗೆ ಹೇಳಿದ, ಅಂದ್ರೆ ಕೃಷ್ಣ ಉದ್ಧವನಿಗೆ ಹೇಳಿದ್ದಾರೆ ಏನಂದ್ರೆ, ಕೃಷ್ಣ ಪ್ರಜ್ಞೆಗೆ ಯಾರು ಬರ್ತಾರೋ
ಅಂದ್ರೆ ನನ್ನ ಭಕ್ತಿ ಸೇವೆಯನ್ನ ಯಾರು ಮಾಡ್ತಾರೋ, ಇವಾಗ ನಾವೇನಾದ್ರೂ ಬೆಂಕಿಗೆ ಏನಾದ್ರೂ ಹಾಕಿದ್ರೆ ಯಾವ್ದಾದ್ರು ಅಂದ್ರೆ ನಾಶ ಆಗಲ್ಲ ಅಂತ ಏನಾದ್ರೂ ಇರುತ್ತಾ? ಪ್ರತಿಯೊಂದ್ರೂ ಸಹ ಬೆಂಕಿ ಎಲ್ಲವನ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಅದೇ ತರನೇ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗುತ್ತೆ, ಎಲ್ಲ ಪಾಪಗಳನ್ನು ಸಹ ನಾಶ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದಾರೆ. ಇವಾಗ ನಾವು ಭಗವದ್ಗೀತೆಯಲ್ಲಿ ನಾವೇನನ್ನ ನೋಡಿದ್ವಿ, ಅರ್ಜುನನಿಗೆ ಏನು ಒಂದು ಶಂಕೆ ಇತ್ತು, ನಾನು ನನ್ನ ಬಂಧು ಬಾಂಧವರನ್ನ ಕೊಂದ್ರೆ ನನಗೆ ಎಷ್ಟು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಶಂಕೆ ಇತ್ತು. ಅದಾದ್ಮೇಲೆ ಭಗವದ್ಗೀತೆನ ಕೇಳಿದ್ಮೇಲೆ ಕೃಷ್ಣನಿಗೋಸ್ಕರ ನಾನು ಈ ಕರ್ತವ್ಯವನ್ನ ಮಾಡಿದ್ರೆ, ನನ್ನ ಇಂದ್ರಿಯ ಸಂತೋಷಕ್ಕೋಸ್ಕರ ಅಲ್ದಲೆ ಕೃಷ್ಣನ ಸಂತೋಷಕ್ಕೋಸ್ಕರ, ಕೃಷ್ಣ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಯುದ್ಧವನ್ನ ಮಾಡಿದ್ರೆ ಇದರ ಆ ಪಾಪ ಅಂದ್ರೆ ಇಷ್ಟು ಜನರನ್ನ ಸಾಯಿಸಿದ್ರು ಸಹ ಅದರ ಪಾಪದ ಪ್ರಕ್ರಿಯೆಗೆ ನಾನು ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವನು ಯುದ್ಧವನ್ನ ಮಾಡ್ತಾನೆ ಅಲ್ವಾ? ಅಂದ್ರೆ ಕೃಷ್ಣನಿಗೋಸ್ಕರ ಏನೇ ಮಾಡಿದ್ರು ಸಹ ಅವರು ಪಾಪಕ್ಕೆ ಒಳಗಾಗೋದಿಲ್ಲ. ಅದೇ ತರನೇ ಇವಾಗ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡಿದ್ರೆ ನಾವಷ್ಟು ಪಾಪ ಕೃತ್ಯ ಮಾಡ್ತಿದೀವಿ, ನಮಗ್ ಗೊತ್ತಾಗ್ತಿಲ್ಲ. ನಾವು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದೀವಿ. ನಾವಿವಾಗ ಉಸಿರಾಡ್ತಾ ಇದ್ರೆ ನಮಗ್ ಗೊತ್ತಿಲ್ಲದಲೇ ಸಾವಿರಾರು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ತಾ ಇದೆ. ಈಗ ನಾವು ಅಡಿಗೆ ಮಾಡಿದಾಗ ಬೆಂಕಿ ಹಚ್ಚಿದಾಗ ಅಷ್ಟೊಂದು ಕ್ರಿಮಿ ಕೀಟಗಳಲ್ಲಿ ಇರೋದೆಲ್ಲನೂ ಸಹ ಬ್ಯಾಕ್ಟೀರಿಯಾಸ್ ಸತ್ತೋಗ್ಬಿಡುತ್ತೆ. ನಾವು ಅಡಿಗೆ ಮಾಡ್ಬೇಕಾದ್ರೆ ಎಷ್ಟೊಂದು ಚಿಕ್ಕ ಚಿಕ್ಕ ಕೀಟಗಳೆಲ್ಲನೂ ಸಹ ಸತ್ತೋಗುತ್ತೆ. ಅಂದ್ರೆ ನಾವ್ ಅನ್ಕೊಂಡಿದೀವಿ ನಾವು ತುಂಬಾನೇ ಪರಿಶುದ್ಧರಾದವರು, ನಾವೇನೋ ತಪ್ಪು ಮಾಡ್ತಾ ಇಲ್ಲ ಅಂತ. ಇಲ್ಲ, ನಾವು ಆಹಾರ ಊಟ ಮಾಡೋದ್ರಿಂದ ಇಟ್ಕೊಂಡು ನಡಿಬೇಕಾದ್ರೆ ಎಷ್ಟೊಂದು ಕೀಟಗಳನ್ನ, ಇರುವೆಗಳನ್ನೆಲ್ಲ ನಾವು ಸಾಯಿಸ್ತಾ ಇದ್ದೀವಿ ಅಲ್ವಾ? ನಮಗೆ ಅರಿವಿಗೆ ಬಂದಿದ್ಯೋ ಅರಿವಿಗೆ ಬಂದಿಲ್ವೋ ಅದರ ಪ್ರಕ್ರಿಯೆನ ನಾವು ಅನುಭವಿಸ್ಲೇಬೇಕಾಗತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದು ನಾನು ಕೃಷ್ಣನಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೀನಿ, ಕೃಷ್ಣನಿಗೋಸ್ಕರ ಜೀವನ ಮಾಡ್ತಾ ಇದ್ದೀನಿ, ಇದು ಕೃಷ್ಣನ ಮನೆ, ಈ ಕೃಷ್ಣನ ಮನೇನ ನಾನು ಕ್ಲೀನ್ ಮಾಡ್ತಿದ್ದೀನಿ ಅನ್ನೋ ಒಂದು ಪ್ರಜ್ಞೆಲಿ ನಾವು ಮಾಡಿದಾಗ ನಮ್ಗೆ ಇದು ಯಾವುದೇ ಒಂದು ಪಾಪ ತಟ್ಟೋದಿಲ್ಲ. ಹೇಗೆ ಇಲ್ಲಿ ಅರ್ಜುನನಿಗೆ ಪಾಪ ತಟ್ಟಲಿಲ್ಲ ಆ ಯುದ್ಧವನ್ನ ಮಾಡಿದಾಗ, ಅಷ್ಟೊಂದು ಸೈನಿಕರನ್ನ ಸಂಹಾರ ಮಾಡಿದ್ರು, ಬಂಧು ಬಾಂಧವರನ್ನ, ಗುರುಗಳನ್ನ, ಯಾರನ್ನ ಸಂಹಾರ ಮಾಡಿದ್ರು ಅವನಿಗೆ ಪಾಪ ಬರೋದಿಲ್ವಾ? ಯಾಕಂದ್ರೆ ಅವನು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾನೆ, ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಿದ್ದಾನೆ, ತನ್ನ ಇಂದಿರ ತೃಪ್ತಿಗೋಸ್ಕರ ಮಾಡ್ತಾ ಇಲ್ಲ. ಅದೇ ತರನೇ ನಾವು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಾವು ಸಹ ಯಾವುದೇ ಒಂದು ಪಾಪಕ್ಕೆ ನಾವು ಒಳಗಾಗೋದ್ ಬೇಕಾಗಿಲ್ಲ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಮಾಡ್ತಾ ಇದೀವಿ ಪಾಪಗಳನ್ನ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇನ್ನೊಂದು 2 ಪ್ಯಾರ ಓದೋಣಂತೆ. 9:30 ಪ್ರಿಯ ಉದ್ದವಾದ ಒಂದು ಸುದ್ದಿ ಮಾತಾಜಿ. ಏನ್ ಪ್ರಭುಜಿ? ಪ್ರಿಯ ಉದ್ದವ, ನನಗೆ ಸಲ್ಲಿಸುವ ಭಕ್ತಿ ಸೇವೆಯು ತನಗೆ ಅರ್ಪಿಸಿದ್ದೆಲ್ಲವನ್ನ ಕ್ಷಣಾರ್ಧದಲ್ಲಿ ದಹಿಸಿ ಹಾಕಿ ಬಿಡುವ ದಗದಗಿಸುವ ಜ್ವಾಲೆಯಂತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬೆಂಕಿ ತರ ನನಗೋಸ್ಕರ ಏನಾದ್ರೂ ಸೇವೆಯನ್ನ ಮಾಡಿದ್ರೆ ಅದು ಎಲ್ಲವನ್ನ ಅದು ದಹಿಸಿ ಬಿಡುತ್ತೆ. ಅಂದ್ರೆ ಅದರ ಪ್ರಕ್ರಿಯೆಗಳನ್ನೆಲ್ಲ, ಆ ಪಾಪದ ಪ್ರಕ್ರಿಯೆಗಳನ್ನೆಲ್ಲ ಅದು ದಹಿಸ್ಬಿಡುತ್ತೆ. ಹೇಗೆ ಅಗ್ನಿ ಎಲ್ಲವನ್ನ ಕ್ಷಣಾರ್ಧದಲ್ಲಿ ದಹಿಸುತ್ತೋ ಆ ತರ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಜಿ. ದಗದಗಿಸುವ ಜ್ವಾಲೆಯು ತನಗರ್ಪಿಸಿದೆಲ್ಲವನ್ನ ದಹಿಸಿ ಭಸ್ಮ ಮಾಡಿ ಬಿಡುವಂತೆ ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಪಾಪ ಕರ್ಮಗಳನ್ನೆಲ್ಲ ದಹಿಸಿ ಬಿಡುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಇಷ್ಟೆಲ್ಲ ತಪ್ಪುಗಳನ್ನ ಮಾಡ್ತಾ ಇದೀವಿ. ಇದನ್ನೆಲ್ಲ ನಾವು ನಮಗೋಸ್ಕರ, ನಮ್ಮ ಇಂದ್ರಿಯಗಳ ಸುಖಕ್ಕೋಸ್ಕರ ನಾವು ಮಾಡಿದಾಗ ಸೊ ನಾವು ಆ ಪಾಪದ ಪ್ರಕ್ರಿಯೆನ ನಾವು ಅನುಭವಿಸ್ಲೇಬೇಕು. ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ನಾವು ಅನುಭವಿಸ್ಲೇಬೇಕು. ಆದ್ರೆ ನಾವು ಕೃಷ್ಣನಿಗೋಸ್ಕರ ಮಾಡ್ತಿದ್ರೆ, ಬೆಳಗ್ಗೆಯಿಂದ ಸ್ನಾನ ಮಾಡ್ಕೊಳೋದ್ರಿಂದ ಇಟ್ಕೊಂಡು ರಾತ್ರಿ ಮಲ್ಕೊಳೋ ತನಕ ಎಲ್ಲವನ್ನೂ ಸಹ ನಾವು ಕೃಷ್ಣನಿಗೋಸ್ಕರ ಮಾಡಿದಾಗ ನಮ್ಗೆ ಯಾವುದೇ ಒಂದು ಪಾಪದ ಪ್ರಕ್ರಿಯೆ ಇರೋದಿಲ್ಲ. ಅದೆಲ್ಲವೂ ನಾಶವಾಗಿ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಅರ್ಜುನನನ್ನ ಕೊಡ್ತಾ ಇದ್ದಾರೆ. ಅರ್ಜುನ ಇವಾಗ ಯುದ್ಧ ಮಾಡಿದಾಗ ಅಷ್ಟೊಂದು ಸೈನಿಕರನ್ನ ಅವನು ಸಾಯಿಸ್ತಾನೆ, ಅದ್ರದ್ದು ಯಾವುದೇ ಒಂದು ಅವನಿಗೆ ಪಾಪ ತಟ್ಟೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ನಾವು ಇನ್ನೊಂದನ್ನು ಕೊಡ್ತೀವಲ್ಲ ಪ್ರಭುಜಿ, ಲೆವೆಲ್ 1 ಅಲ್ಲಿ. ವಾಯ್ಸ್ ಬರ್ತಿಲ್ಲ ಮಾತಾಜಿ. ಮಾತಾಜಿ ಮ್ಯೂಟ್ ಆಯ್ತು. ಮ್ಯೂಟ್ ಆಗಿದೆ ಮಾತಾಜಿ, ವಾಯ್ಸ್ ಬರ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ. ವಾಯ್ಸ್ ಬರ್ತಿಲ್ಲ ಮಾತಾಜಿ, ಮ್ಯೂಟ್ ಆಗಿದೆ. ದೇಶಕ್ಕೋಸ್ಕರ ಹೋರಾಡಿದಾಗ ಅಷ್ಟೊಂದು ಜನ ಸೈನಿಕರನ್ನ ಸಾಯಿಸಿದ್ರು ಸಹ ಅವನಿಗೆ ಶಿಕ್ಷೆ ಆಗೋದಿಲ್ಲ ಅಲ್ವಾ? ಅವನಿಂದ ಪಾರಿತೋಷಕವನ್ನು ಕೊಡ್ತಾರೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ಈಗ ಕೇಳ್ತದೆ ಕೇಳಿಸ್ತಿಲ್ಲ ಮಾತಾಜಿ. ಈಗ ಕೇಳ್ತದೆ. ಕೇಳಿಸ್ತಾ ಆಗ್ಲೇ ಹೇಳಿದ್ದು ಬರ್ತದೆ. ಹರೇ ಕೃಷ್ಣ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಅವಾಗೆ ಆಗ್ಲೇ ಕೇಳಿಸ್ತಾ ಕೇಳಿಸ್ತಿಲ್ಲ ಇರ್ಲಿಲ್ಲ. ಮಾತಾಜಿ. ಈಗ ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ ನಾವು ಮಾತಾಡೋದು ಕೇಳಿಸ್ತಾ ಇದೆ ನಿಮಗೆ?
ಮಾತಾಜಿ ಕೇಳಿಸ್ತಿಲ್ಲ. ಓಕೆ. ಹರೇ ಕೃಷ್ಣ ಮಾತಾಜಿ. ನೀವ್ ಮಾತಾಡಿ ಕೇಳುದಿಲ್ಲ ಮಾತಾಜಿ, ನೀವ್ ಹೇಳಿದ್ದು ಕೇಳಿಸ್ಲಿಲ್ಲ ಮಾತಾಜಿ. ನಮ್ ವಾಯ್ಸ್ ಕೇಳ್ತಿದ್ಯಾ ಮಾತಾಜಿ? ಏನು ಕೇಳಿಸೇ ಇಲ್ಲ ಮಾತಾಜಿ. ಏನು ಕೇಳಿಸ್ಲೇ ಇಲ್ವಾ? ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನು? ಇಲ್ಲ ಮಾತಾಜಿ, ಏನು ಕೇಳಿಸೇ ಇಲ್ಲ. ಲೆವೆಲ್ 1 ಅಂದ್ರೆ ಮಾತಾಜಿ ಅಲ್ಲಿಂದ ಕೇಳಿಸ್ಲಿಲ್ಲ. ಓಕೆ, ಸೊ ಲೆವೆಲ್ 1 ಅಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ ಇವಾಗ? ಅರ್ಜುನ ಬಗ್ಗೆ ಹೇಳಿದ್ರಿ ಮಾತಾಜಿ. ಅದೇ ಎಲ್ಲರನ್ನು ಸಾಯಿಸೋದ್ರಿಂದ ನಾನು ಮಾಡಿದ ಕರ್ಮದಲ್ಲಿ ಪಾಲ್ ಸಿಗುತ್ತೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಬ್ರೇಕ್ ಆಯ್ತು ಮಾತಾಜಿ ಅದು. ಓಕೆ, ಲೆವೆಲ್ 1 ಅಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ? ಇವಾಗ ಒಬ್ಬ ಗಡಿ ಕಾಯುವಂತ ಸೈನಿಕ, ಅವನು ಶತ್ರು ದೇಶದ ಸೈನಿಕರನ್ನ ಅವನು ಎಷ್ಟು ಸಂಹಾರ ಮಾಡ್ತಾನೆ, ಎಷ್ಟೊಂದು ಸೈನಿಕರನ್ನ ಸಂಹಾರ ಮಾಡ್ತಾನೆ, ಆದ್ರೂ ಸಹ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಅವನಿಗಿನ್ನ ಪಾರಿತೋಷಕವನ್ನ ಕೊಡ್ತಾರೆ, ಬಹುಮಾನವನ್ನ ಕೊಡ್ತಾರೆ. ಅದೇ ಸೈನಿಕ ಅವ್ನ ಹಳ್ಳಿಗೆ ಬಂದು ಪಕ್ಕದ ಮನೆಯವ್ರ ಜೊತೆ ಏನೋ ಒಂದು ಮನಸ್ತಾಪ ಆಯ್ತು ಅಂತ ಹೇಳ್ಬಿಟ್ಟು ಅವನು ಗನ್ ತಗೊಂಡು ಶೂಟ್ ಮಾಡಿದಾಗ ಅವನು ಎತ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಅಲ್ವಾ? ಸೊ ಅಲ್ಲಿ ಅವನು ದೇಶಕ್ಕೋಸ್ಕರ ಅವನು ಅಷ್ಟೊಂದು ಜನರನ್ನ ಸಂಹಾರ ಮಾಡ್ದ, ಅಂದ್ರೆ ಸಾಯಿಸ್ದ. ಆದ್ರೆ ಅವನಿಗೇನು ಪಾಪ ಸಿಕ್ಕಿಲ್ಲ, ಅಂದ್ರೆ ತಪ್ಪಿಗೆ ಶಿಕ್ಷೆ ಇಲ್ಲ. ಆದ್ರೆ ತನ್ನ ಹಳ್ಳಿಗೆ ಬಂದಾಗ ಅವನು ಒಬ್ಬನ್ನೇ ಸಾಯಿಸಿದ್ರು ಸಹ ಅವನಿಗೆ ಇವಾಗ ಜೈಲು ಶಿಕ್ಷೆ ಆಯ್ತು ಅಲ್ವಾ? ಅಂದ್ರೆ ಅವನಲ್ಲಿ ತನಗೋಸ್ಕರ ಮಾಡ್ದ, ಅಲ್ಲಿ ದೇಶಕ್ಕೋಸ್ಕರ ಮಾಡಿದಾನೆ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಬೇಕು. ಕೃಷ್ಣನಿಗೋಸ್ಕರ ನಾವ್ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ನಾವು ಪಾಪಕ್ಕೆ ಒಳಗಾಗೋದಿಲ್ಲ, ಪಾಪದ ಪ್ರಕ್ರಿಯೆ ನಮ್ಗೆ ಸಿಗೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಸರಿ, ಸೊ ನಾನು ಇವತ್ತಿನ ದಿವಸ ಜಾಸ್ತಿ ಮಾಡಕ್ ಆಗ್ಲಿಲ್ಲ, ಆಕ್ಚುಲಿ ಇನ್ನ ತುಂಬಾ ನೋಡಿ ಜಾಸ್ತಿ ಇದೆ ಇದು. ಹರೇ ಕೃಷ್ಣ ಮಾತಾಜಿ, ಒಂದೇ ಒಂದು ಕ್ವಶನ್ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿರೋರು ಇದನ್ನೆಲ್ಲ ಅನುಷ್ಠಾನ ಮಾಡ್ಕೊಂಡು ಫರ್ದರ್ ನಾವು ಮಾಡ್ಬೇಕು ಅಂತ ಹೇಳಿ ಎಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಮಾತಾಜಿ. ಬಟ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದೇ ಇರೋರು ಅವ್ರು ಎಷ್ಟು ಜನ್ಮ ಅಂತ ತೆಗಿತಾರೆ ಮಾತಾಜಿ? ಇವಾಗ ನಾವೇನೆ ಅಷ್ಟೊಂದು ಜನ್ಮ ತಗೊಂಡಿದ್ವಲ್ಲ ಮಾತಾಜಿ. ಇವಾಗ ನಮ್ಮ ಬ್ರಹ್ಮನಿಗೆ 50 ವರ್ಷ ಆಗೋಗ್ಬಿಟ್ಟಿದೆ. ಇವಾಗ 311 ಟ್ರಿಲಿಯನ್ ಅಲ್ಲಿ ಅರ್ಧ ಆಗೋಗಿದೆ. ಅಷ್ಟು ವರ್ಷದಲ್ಲಿ ನಾವು ಸಹ ಈಗ ಅಷ್ಟು ಸತಿ ನಾವು ಜನನ ಮರಣದ ಚಕ್ರದಲ್ಲಿ ಸಿಕ್ಕಾಕೊಂಡಿದೀವಿ. ಯಾವ ಯಾವ ಜನ್ಮ ದೇಹಗಳನ್ನ ಪಡೆದಿವಿ ನಮ್ಗೆ ಗೊತ್ತಿಲ್ಲ. ಅದಕ್ಕೇನೆ ಹೇಳಿದ್ದು ಕೋನ ಭಾಗ್ಯವಾನ ಜೀವ. ಈಗ ನಮ್ಗೆ 50 ವರ್ಷ ನಮ್ಮ ಬ್ರಹ್ಮನ 50 ವರ್ಷ ಆದ್ಮೇಲೆ ನಮ್ಗೆ ಒಂದು ಏನೋ ಒಂದು ಭಕ್ತಿ ಮಾರ್ಗಕ್ಕೆ ಬಂದಿದೀವಿ. ಅದಕ್ಕೆ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮಾತಾಜಿ ಇನ್ನೊಂದು, ಕೃಷ್ಣ ಪ್ರಜ್ಞೆಯಲ್ಲಿ ಒಂದ್ಸಲ ಹೋಗಿ ಸಪೋಸ್ ಇವಾಗ ನಾಳೆ ಧಾಮಕ್ಕೆ ಮಾತಾಜಿ ಹೋದ್ರೆ ಇದನ್ನ ಪೂರ್ತಿ ಮುಗಿಸ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡ್ಬೋದು. ಪ್ರಭುಜಿ ಆಯ್ತು ಪ್ರಭುಜಿ, ಯಾಕಂದ್ರೆ 9:30 ಆಯ್ತಲ್ಲ, ಮತ್ತೆ ಓಕೆ. ಹೋಗಲ್ಲ, ನಾಳೆನೆ ಇನ್ನ ಮತ್ತೆ ಮಾಡ್ತೇನೆ ಪ್ರಭುಜಿ. ಹೇಳಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ, ಇವಾಗ ನಾವು ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಲೀವ್ ಆಗ್ಬೋದು, ಎಲ್ಲರೂ ಲೀವ್ ಆಗ್ಬೋದು. ಹರೇ ಕೃಷ್ಣ ಮಾತಾಜಿ. ಅದೇ, ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಮನೆಯಲ್ಲಿ ಮಹಾರಾಜ್ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ, ಗೋಸ್ವಾಮಿ ಗೋಸ್ವಾಮಿ ಕಿ ಜೈ, ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಶುಭರಾತ್ರಿ, ಎಲ್ಲರಿಗೂ ಶುಭರಾತ್ರಿ. ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಪ್ಲೀಸ್ ಲೀವ್ ಆಗಿ. 9:30 ಆಯ್ತು. ನಾನು ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ಬಿಟ್ಟು ನಾನು ಲೀವ್. ಹರೇ ಕೃಷ್ಣ. ಹೇಳಿ. ಒಂದು ಕ್ವಶನ್ ಮಾತಾಜಿ. ಅದೇ ಎಮೋಷನಲ್ ನೀವು. ಹಲೋ, ಹೇಳಿ ಮಾತಾಜಿ. ಮಾತಾಜಿ, ಇವಾಗ ಅದೇ ಅಂತೆ, ಇವಾಗ ನಾವು ಎಷ್ಟು ಇದನ್ನ ಜನ್ಮ ಪಡೆದಿದೀವಿ ಅನ್ನೋದು ಗೊತ್ತಿಲ್ಲ ಮಾತಾಜಿ. ಬಟ್ ಇದು ಹೆಂಗೆ ಕಂಟಿನ್ಯೂಸ್ ಇನ್ನು ಇವಾಗ ನಾವು ದೇವರ ಲೋಕಕ್ಕೆ ಹೋದ್ಮೇಲೆನು, ಧಾಮಕ್ಕೆ ಹೋದ್ಮೇಲೆನು ಇವಾಗ್ಲೂ ನಾವು ಮತ್ತೆ ಜನ್ಮ ಪಡ್ಕೋತೀವ ಹೇಗೆ ಮಾತಾಜಿ? ಅದಕ್ಕೇನೆ ಇವಾಗ ಅದನ್ನೇ ಇವಾಗ ಜೈಲಿಗೆ ಇವಾಗ ಹೋದ್ರೆ ಒಂದ್ಸತಿ ಹೋಗ್ ಬಂದ್ರೆ ಬುದ್ಧಿವಂತರಾದವರು ಮತ್ತೆ ತಪ್ಪನ ಮಾಡೋದಿಲ್ಲ ಅಲ್ವಾ? ಸೊ ಮತ್ತೆ ಇವಾಗ ನಾವು ಅಲ್ಲಿದ್ದವರು ಇವಾಗ ಬಂದ್ಬಿಟ್ಟಿದೀವಿ, ಈಗ ನಮ್ಗೆ ಗೊತ್ತಾಗಿದೆ ಏನು ಅಂತ. ಸೊ ಮತ್ತೆ ಅಲ್ಲಿ ಹೋದ್ಮೇಲೆ ನಾವು ತಪ್ಪು ಮಾಡೋದಿಲ್ಲ ಅಂತಾನೆ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ ಮಾತಾಜಿ. ಅಂದ್ರೆ ಮತ್ತೆ ಇವಾಗ ಅಲ್ಲಿಂದ ನಾವು ಕೆಟ್ಟ ಆಸೆ ಪಡೋದಿಲ್ಲ, ಪಾಪಪೂರ್ಣ ಇಚ್ಛೆ ಪಡೋದಿಲ್ಲ, ಮತ್ ಕೃಷ್ಣನ ಜೊತೆ ನಾವ್ ಇರ್ತೀವಿ ಅಂತಾನೆ ಹೇಳ್ತೀವಿ. ಅಕಸ್ಮಾತ್ ನಮ್ಗೆ ಏನಾದ್ರು ಮತ್ತೆ ಇಚ್ಛೆ ಬಂದ್ರೆ ಮತ್ತೆ ಬರ್ತೀವಿ ಮಾತಾಜಿ, ಅದ್ರಂತೂ ಗ್ಯಾರಂಟಿ. ಅಂದ್ರೆ ನಮ್ಮ ಇಚ್ಛೆ ಪ್ರಕಾರ ದೇವರು ಕಳಿಸ್ತಾನೆ ಮಾತಾಜಿ. ಯಾಕಂದ್ರೆ ನಮ್ಗೆ ಭಗವಂತ ಕೊಟ್ಟಿರೋದು ಒಂದೇ ಒಂದು ಸ್ವತಂತ್ರ, ಅದು ಇಚ್ಛೆ ಪಡೋದು ಸ್ವತಂತ್ರ. ಅದೊಂದೇ ಸ್ವತಂತ್ರ ಕೊಟ್ಟಿರೋದು. ನಮಗೆ ಇಚ್ಛೆ ಪಡೋದು ಸ್ವತಂತ್ರ ಇರ್ಲಿಲ್ಲ ಅಂದ್ರೆ ನಾವು ಸಹ ರೋಬೋಟ್ ತರ ಆಗ್ಬಿಡ್ತಾ ಇದ್ವಿ. ಇವಾಗ ಇದು ಹೇಗೆ ಲ್ಯಾಪ್ಟಾಪ್ ಇವಾಗ ನಾನು ಹೇಳ್ದಂಗೆ ಕೆಲಸ ಮಾಡ್ತಿದ್ವಿ, ಅದೇ ತರ ನಾವು ಆಗ್ಬಿಡ್ತಿದ್ವಿ. ಆಗ ನಮ್ಗಲ್ಲಿ ಏನೋ ಒಂದು ಸಂಬಂಧ ಅಲ್ಲಿ ಏನು ಇರ್ತಿರ್ಲಿಲ್ಲ ಅಲ್ವಾ? ಇವಾಗ ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಇರ್ಬೇಕು ಅಂತಂದ್ರೆ ಅಲ್ಲಿ ಒಂದು ಭಾವನೆಗಳು ಎಕ್ಸ್ಚೇಂಜ್ ಆಗ್ಬೇಕು ಅಲ್ವಾ? ನಾನಿವಾಗ ನಿಮ್ಮನ್ನ ಪ್ರೀತಿಸ್ಬೇಕು, ನೀವು ನನ್ನನ್ನ ಪ್ರೀತಿಸಿದಾಗ ಅಷ್ಟೇ ಅಲ್ಲಿ ಒಂದು ರಸ ಅನ್ನೋದು ಸಿಗುತ್ತೆ, ಸಂತೋಷ ಅನ್ನೋದು ಸಿಗುತ್ತೆ. ಇವಾಗ ನೋಡಿ, ನಾನು ಲ್ಯಾಪ್ಟಾಪ್ ಅನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಪ್ರೀತಿಸಿದ್ರು ಸಹ ಅದು ಪ್ರತಿಯಾಗಿ ಅದನ್ನ ನನ್ನ ಪ್ರೀತಿಸೋದಿಲ್ಲ, ಅಲ್ಲಿ ಪರಿಪೂರ್ಣತೆ ಬರ್ಲಿಲ್ಲ. ಹೌದು ಅಲ್ವಾ? ಇವಾಗ ನಾನ್ ಬರೇ ನಿಮ್ಮನ್ನ ಪ್ರೀತಿಸಿ ನೀವು ನನ್ನನ್ನು ಪ್ರೀತಿಸಿಲ್ಲ ಅಂದ್ರೂ ಅಲ್ಲಿ ಅಪರಿಪೂರ್ಣತೆ ಆಯ್ತು
ಅಲ್ವಾ? ಇವಾಗ ಹೌದು. ಕೃಷ್ಣನೇ ನೋಡಿ, ಇವಾಗ ನಾವು ಕೃಷ್ಣ ನನ್ನ ಪ್ರೀತಿಸೋದ್ ಕಲ್ತ್ಕೊಂಡು ಕೃಷ್ಣ ನಮ್ಮನ್ನ ಪ್ರೀತಿಸೋದನ್ನ ನಾವು ಅದನ್ನ ಅನುಭವಿಸದೆ ನಮ್ಮ ಆ ಒಂದು ಕೃಷ್ಣ ಪ್ರೇಮದ ಹಂತಕ್ಕೆ ಹೋಗೋದು, ಅದೇ ನಮ್ಮ ಜೀವನದ ಗುರಿ ಆಗಿರೋದು ಈಗ. ಮಾತಾಜಿ ಒಂದೇ ಒಂದ್ ಕ್ವಶನ್. ಈಗ ನಾವು ಮಾತ್ರ ಚಿಕನ್ ಮಟನ್ ಎಲ್ಲ ಬಿಟ್ಟಿದೀವಿ, ಮತ್ ಮನೇಲಿ ಇರೋರೆಲ್ಲ ತಿಂತಾರಲ್ವ ಮಾತಾಜಿ, ನಾವು ಮಾಡಿದ್ರೆ ನಮಗೂ ಪಾಪ ಸಿದ್ಕೊಳ್ಳುತ್ತೆ ಮಾತಾಜಿ. ಮಾತಾಜಿ ಅದಿದೆ ಮಾತಾಜಿ, ಇದೇ ನೀವು ಭಗವಂತನಲ್ಲಿ ಬೇಡ್ಕೊಳ್ಳಿ. ಒಂದೇ ದಿವಸದಲ್ಲಿ ಎಲ್ಲ ಆಗಲ್ಲ ಮಾತಾಜಿ. ಇದು ನಮ್ದು ಪಾಪ ಕರ್ಮಗಳೆಲ್ಲ ಒಂದ್ ದಿವಸದಲ್ಲ. ಇದೆಲ್ಲನೂ ಸಹ ಜನ್ಮ ಜನ್ಮಾಂತರಗಳಿದು. ನಮ್ಗೆ ಇದೆಲ್ಲ ಸಿಚುಯೇಷನ್ ಕೊಡ್ಬೇಕು ಅಂತಂದ್ರೆ ನಮ್ದು ಪಾಪ ಫಲ ಇದೆ ಮಾತಾಜಿ. ಬಟ್ ಅದ್ರ ಜೊತೆ ನೀವು ಕೃಷ್ಣ ಪ್ರಜ್ಞೆ ಬಂದಿದ್ದೀರಿ ಅಂದ್ರೆ ನಿಮ್ದು ಆ ಒಂದು ಸುಕೃತಿ ಇದೆ ಅದ್ರ ಜೊತೆ. ಸೊ ಅದಕ್ಕೋಸ್ಕರ ನೀವು ಬೇಡ್ಕೊಳ್ಳಿ ಭಗವಂತನನ್ನ. ಎಷ್ಟೊಂದು ಉದಾಹರಣೆಗಳಿದೆ ಮಾತಾಜಿ. ಎಲ್ಲ ಇಡೀ ಮನೆಯವರೇನೆ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ. ಮಾತಾಜಿ ನೀವು ಬೇಡ್ಕೊಂಡೆವು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ್ರಿ ಅಂದ್ರೆ ಅವರು ಹೇಳ್ತಾರೆ, ನನ್ಗೆ ನೋಡಿದ್ರೆ ಆಗ್ತಾ ಇಲ್ಲ, ಇನ್ ಮುಂದೆ ಅದನ್ನ ಮಾಡ್ಬೇಡ ಅಂತ ಅವ್ರ ಬಾಯಿಂದಾನೇ ಬರುತ್ತೆ ಮಾತಾಜಿ. ಹೌದು ಮಾತಾಜಿ ಇನ್ನೊಂದು ಪ್ರಶ್ನೆ. ನೀವು ಕಾಯ್ಬೇಕಾಗತ್ತೆ. ನಿಮ್ಗೆ ಏನಂದ್ರೆ ನಾಳೆಗೆ ಆಗ್ಬೇಕು ಅಂತ ಇಲ್ಲ, ನೀವು ಪೇಷನ್ಸ್ ಇಂದ ಕಾಯ್ಬೇಕಾಗುತ್ತೆ. ನೀವು ಭಕ್ತಿಯಲ್ಲಿ ನೀವು ಏನ್ ಸಾಧನೆ ಇದೆ, ನಿಮ್ಗೆ ಏನ್ ಮಾಡ್ಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ನೀವು ಶ್ರದ್ಧೆಯಿಂದ 100% ನೀವು ಪ್ರಯತ್ನ ಪಡಿ ಮಾತಾಜಿ. ಯಾಕೆಂದ್ರೆ ನನ್ಗೆ ಅದು ಈಗ 1 ತಿಂಗಳಲ್ಲಿ ಅನುಭವ ಆಗಿದೆ ಮಾತಾಜಿ. ಹೇಳಿದೆ ಮಾತಾಜಿ, ನಾನು ಕಷ್ಟ ಪಡ್ತಾ ಇದ್ದೆ. ಓಕೆ, ಹರಿ ಬೋಲ್. ಮಾತಾಜಿ ಒಂದ್ ಪ್ರಶ್ನೆ ಇತ್ತು. ಹೇಳಿ ಮಾತಾಜಿ, ಒಬ್ಬ ವ್ಯಕ್ತಿ ಸಾಯೋ ಟೈಮಲ್ಲಿ ಅವನಿಗೆ ಕಿವಿಯಲ್ಲಿ ಯಾವ್ದೋ ಒಂದ್ ಮಂತ್ರ ಹೇಳ್ತಾರೆ. ಅವನು ಆ ಮಂತ್ರ ಹೇಳಿದ್ರೆ ಭಗವಂತನ ಬಗ್ಗೆ ಒಂದ್ ಮಂತ್ರ ಇರುತ್ತೆ, ಅದನ್ನ ಹೇಳಿದ್ರೆ ಅವನದನ್ನ ಕೇಳಿಸ್ಕೊಂಡಾದ್ರೂ ಅವನು ಭಗವಂತನ್ ಸೇರ್ತಾನೆ ಅಂತ ಹೇಳ್ತಾರಲ್ಲ ಮಾತಾಜಿ, ಅದು ನಿಜಾನ ಮಾತಾಜಿ? ಅವನ್ ಬಾಯಲ್ಲಿ ಬಂದಿರಲ್ಲ, ಅವನಿಗೆ ಭಕ್ತನೇ ಅಲ್ಲ ಟೋಟಲಿ. ಇನ್ನೊಬ್ಬ ಯಾರಾದ್ರೂ ಬಂದು ಕಿವಿಲಿ ಏನೋ ಒಂದ್ ಮಂತ್ರ ಹೇಳ್ತಾರೆ, ಅದರಿಂದ ಹೋಗಿ ಭಗವಂತನ ಧಾಮ ಸೇರ್ತಾನೆ ಅಂತ, ಅದು ಇಲ್ಲ ನಿಜಾನ ಪ್ರಭುಜಿ, ಭಗವಂತನ ಧಾಮ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಭುಜಿ. ಮ್ಯಾಕ್ಸಿಮಮ್ ಬ್ರಹ್ಮಜ್ಯೋತಿಯಲ್ಲಿ ಇರ್ಬೋದು ಅಷ್ಟೇನೆ. ಬ್ರಹ್ಮಜ್ಯೋತಿಯಲ್ಲಿ ಇರ್ಬೋದು. ಇಲ್ಲ ಅಂತಂದ್ರೆ ಭಗವಂತ ಅವ್ರಿಗೆ ಮುಂದೆ ಒಂದು ಭಕ್ತಿ ಮಾಡುವಂತಹ ಒಂದು ಸಿಚುಯೇಷನ್ ಅನ್ನು ಕೊಡ್ತಾರೆ, ಸಂದರ್ಭವನ್ನ ಕೊಡ್ತಾರೆ, ಆತರ ಒಂದು ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ ಪ್ರಭುಜಿ. ಇವಾಗ ಬೇರೆಯವ್ರಿಗೆ ಆಗ್ಲಿ, ಇವಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಇವಾಗ ಯಾರೆಲ್ಲ ಸಾವನ್ನ ಅಪ್ಪಿದ್ದಾರೆ, ಅವ್ರು ಭಗವಂತನನ್ನ ನೇರವಾಗಿ ನೋಡಿದ್ದಾರೆ. ಅವ್ರಿಗೇನೆ ಭಕ್ತಿ ಮಾಡ್ಬೇಕು ಅಂತ ಮನಸ್ಥಿತಿ ಇಲ್ಲ ಅಂದ್ರೆ ಅವ್ರು ಬ್ರಹ್ಮಜ್ಯೋತಿಯಲ್ಲಿ ಅಷ್ಟೇ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಭಕ್ತಿ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಗೋಲೋಕ ವೃಂದಾವನ ಅಥವಾ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಭಕ್ತಿ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾವಲ್ಲಿ ಹೋಗಿ ಮಾಡೋದಾದ್ರೂ ಏನು ಅಲ್ವಾ? ನಾವು ಭಗವಂತನನ್ನೇ ನಾವು ಒಪ್ತಾ ಇಲ್ಲ, ಭಗವಂತನಿಗೆ ಸೇವೆ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ನಾವಲ್ಲಿ ಹೋಗಿ ಮಾಡೋದೇನು? ಮತ್ತೆ ನಾವಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಮಾಡ್ತೀವಿ ನಾವು. ಇವಾಗ ನೋಡಿ, ಜೈಲಲ್ಲಿ ಇರೋರು ಸರಿಯಾಗಿ ಅಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಆಗಿಲ್ಲ ಅಂದ್ರೆ ಮತ್ತೆ ಅವ್ರು ಇಲ್ಲಿ ಸಿಟಿಗೆ ಬಂದ್ರೆ ಮತ್ತೆ ಅವರು ಇಲ್ಲಿ ತಪ್ಪು ಮಾಡ್ತಾರೆ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಅವರು ಅಲ್ಲಿರೋ ವಾತಾವರಣನೇ ಕೆಡಿಸ್ಬಿಡ್ತಾರೆ ಅಲ್ವಾ? ಅದಕ್ಕೆ ಅವ್ರನ್ನ ಅಲ್ಲಿಗೆ ಕಳ್ಸಲ್ಲ ಪ್ರಭುಜಿ. ವೈಕುಂಠಕ್ಕೂ ಹೋಗೋಕ್ಕಾಗಲ್ಲ, ಗೋಲೋಕ ವೃಂದಾವನಕ್ಕೂ ಹೋಗೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ನೀವು ಬ್ರಹ್ಮ ಜೊತೆಗೆ ಹೋಗಿ ಇರ್ಬೋದು ಅಷ್ಟೇ, ಒಂದು ಚಿತ್ಕಣವಾಗಿ ಅಲ್ಲಿ ಇರ್ಬೋದು. ಮತ್ತೆ ಅಲ್ಲಿ ವಾಪಸ್ಸು ನೀವು ಗೋಲೋಕ ವೃಂದಾವನಕ್ಕೆ ಹೋಗೋಕ್ಕಾಗಲ್ಲ, ಮತ್ತೆ ನೀವು ಈ ಕಡೆಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್, ನಿಮ್ಗೆ ಒಬ್ಬ ತಪ್ಪು ಮಾಡಿರೋನು ಆ ಜೈಲಿನ ಒಂದು ಏನಿರುತ್ತೆ ಅದು ಕಾಂಪೌಂಡ್ ಮೇಲೆ ಕುತ್ಕೊಂಡಿದ್ರೆ ಅವನು ಈ ಕಡೆ ಸಿಟಿಗೆ ಬರಕ್ ಆಗಲ್ಲ. ಯಾಕಂದ್ರೆ ಅವನು ಇವಾಗ ತಪ್ಪು ಮಾಡಿದಾನೆ, ಅವನ ಸಿಟಿಯಲ್ಲಿ ಬಿಟ್ಕೊಳೋದಿಲ್ಲ, ಅವನನ್ನ ಮತ್ತೆ ಕರ್ಕೊಂಡೋಗಿ ಜೈಲಿಗೆ ಹಾಕೋದು ಅಲ್ವಾ? ಅದಕ್ಕೆ ಅವನು ಜೈಲ್ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಅದೇ ತರನೇ ಯಾರು ಬ್ರಹ್ಮ ಜ್ಯೋತಿಯಲ್ಲಿ ಇರ್ತಾರೋ ಚಿತ್ಕಣವಾಗಿ ಅವರು ಮತ್ತೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರೋದವರು. ಅದಕ್ಕೇನೆ ಬ್ರಹ್ಮ ಜ್ಯೋತಿಯನ್ನ ಯಾರು ಇಷ್ಟಪಡೋದಿಲ್ಲ. ಇವಾಗ ನಾವ್ ಹೇಳಿದ್ವಲ್ಲ, ಕೈವಲ್ಯಂ ನರಕಾಯತೆ, ಅಲ್ಲೂ ಸಹ ಏನೂ ನಮ್ಗೆ ಭಕ್ತಿ ಸೇವೆ ಇಲ್ಲ. ಮತ್ತೆ ನಾವಿಲ್ಲಿ ಮತ್ತೆ ವಾಪಸ್ಸು ಸಹ ಬರೋದು ಈ ಭೌತಿಕ ಪ್ರಪಂಚಕ್ಕೆ ನಾವು ಬರ್ತೀವಿ. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಅಲ್ಲಿ ಬ್ರಹ್ಮ ಜ್ಯೋತಿಗೆ ಹೋಗಿದ್ದು. ಬ್ರಹ್ಮ ಜ್ಯೋತಿಗೆ ಹೋಗೋದೇನು ಅಷ್ಟು ಈಸಿ ಇಲ್ಲ. ಎಷ್ಟು ಕಷ್ಟಪಟ್ರೆ ಅಷ್ಟೇ ಬ್ರಹ್ಮ ಜ್ಯೋತಿಗೆ ಹೋಗ್ಲಿಕ್ಕೆ ಸಾಧ್ಯ. ಅಷ್ಟು ಕಷ್ಟಪಟ್ರು ಸಹ ನಮ್ಗೆ ಎಂತಹ ಫಲ ಸಿಕ್ತು ಅಲ್ವಾ? ಅದನ್ನೇ ನಾವು ಇವಾಗ ಈಶೋಪನಿಷತ್ತಲ್ಲೂ ಸಹ ಅದನ್ನೇ ನಾವು ಕಲ್ತ್ಕೊಂಡಿದ್ದು ಅಲ್ವಾ? ಸೊ ಬ್ರಹ್ಮ ಜ್ಯೋತಿಗೆ ಹೋದ್ರೆ ಅದು ಆರಾಧನೆ ಸರಿ ಇಲ್ಲ, ಅದು ಪರಿಪೂರ್ಣ ಆರಾಧನೆ ಅಲ್ಲ ಅದು ಅಲ್ವಾ? ಈಶೋಪನಿಷತ್ತಲ್ಲಿ ನಮ್ಗೆ ಅದನ್ನೇ ತಿಳಿಸ್ಕೊಟ್ಟಿದ್ದಲ್ಲ. ಮಾತಾಜಿ ಆಗ್ಲೇ ಒಂದ್ ಹೇಳಿದ್ರಲ್ಲ ಮಾತಾಜಿ, ಅಂದ್ರೆ ಇವಾಗ ಬೇರೆ ಬೇರೆ ಸೆಕ್ಷುವಲ್ ಇದನ್ನ ಮಾಡ್ಬಾರ್ದು, ಬೇರೆ ಬೇರೆಯವ್ರ ಜೊತೆ ಎಲ್ಲ ಸಾಂಸಾರಿಕ ಜೀವನ ಅಂತ ಒಬ್ರು ಜೊತೆ ಇದ್ಮೇಲೆ ಸಂಸಾರ ಅಂತ ಪ್ರಾರಂಭ ಮಾಡದ್ಮೇಲೆ ಅದು ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಅದ್ರಲ್ಲೂ ಸಹ ನಾನು ಇದುವರೆಗೂ ಭಗವದ್ಗೀತೆಯಲ್ಲಿ ಕೇಳ್ಕೊಂಡ್ ಬಂದ ಮಕ್ಕಳು ಬೇಕು ಅಂದ್ರೆ ಮಾತ್ರ ಅಷ್ಟೇ. ಹೌದು ಮಾತಾಜಿ, ಮಾಡ್ಬೇಕು. ಅದ್ರ ನಂತರ ಅದು ಕ್ರಮೇಣ ಬಿಡ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾತಾಜಿ, ನಂದಿಲ್ಲಿ ಏನು ಅಂದ್ರೆ ಒಬ್ರು ಯಾರೋ ಹಿರಿಯರು ಹೇಳಿದ್ದು ನನ್ಗೆ, ಅಂದ್ರೆ ಇವಾಗ ಒಬ್ಬ ಪತಿ ಪತ್ನಿ ಅವರು ಸಂಪರ್ಕ ಇದ್ ಮಾಡಿದ್ಮೇಲೆ ಅವ್ರದ್ದು ಕೆಲವೊಂದು ಕರ್ಮಗಳು ಟ್ರಾನ್ಸ್ಲೇಟ್ ಆಗ್ತಾ ಇರತ್ತೆ ಒಬ್ರಿಗೊಬ್ರಿಗೆ ಅಂತ ಅನ್ಬಿಟ್ಟು. ಈಗ ನಾವು
ಆ ಗೊತ್ತಿಲ್ದೇನೆ ಕೆಲವರು ಏನ್ ಮಾಡ್ತಾರೆ, ಬೇರೆ ಬೇರೆ ತರ ಈಗ ಹಾದ್ರ ಅಂತ ಹೇಳಿದ್ರು ಇದ್ರಲ್ಲಿ ಬಂತು. ಅದು ಮಾಡ್ದಾಗ ಅವ್ರದ್ದು ಎಲ್ಲಾ ಕರ್ಮಗಳು ಯಾರ್ ಮಾಡ್ತಾರೋ ಅವ್ರಿಗೆಲ್ಲ ಅದು ಮತ್ತೆ ಮತ್ತೆ ಹೋಗುತ್ತಲ್ವಾ ಮಾತಾಜಿ? ಹಾಗಾದ್ರೆ ಹೋಗುತ್ತೆ ಮಾತಾಜಿ, ಹೌದು. ಅದು ಹೇಳ್ತಾರೆ ಮಾತಾಜಿ, ಎಂಜಲು ಮತ್ತೆ ಸಿಮೆನ್ ಬ್ಲಡ್ ಅದರಿಂದ ಎಲ್ಲ ಒಬ್ರ ಕರ್ಮ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಆ ತರದ್ದೆಲ್ಲ ಮಾಡ್ಬಾರ್ದು ಅನ್ನೋದು ಪ್ರಜ್ಞೆಗೆ ಬಂದ ಮೇಲೆ ನಮಗೆ ಗೊತ್ತು, ಮತ್ತೆ ಅದಕ್ಕಿಂತ ಮುಂಚೆನೂ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿರೋದ್ರಿಂದ ಗೊತ್ತು. ಆದ್ರೆ ನಂಗೆ ಇದನ್ನ ದೊಡ್ಡೋರ್ ಹೇಳಿದ್ದು ಒಂದ್ ಮಾತಂದ್ರೆ, ಈಗ ಯಾರ್ಯಾರು ಆತರ ಎಲ್ಲ ಮಾಡ್ತಾರೆ, ಒಂದು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಈ ಮಾತು ಕೇಳ್ಪಟ್ಟೆ ಮಾತಾಜಿ ನಾನು. ಅವ್ರದ್ದು ಕರ್ಮಗಳು ಯಾರ್ಯಾರ ಜೊತೆ ಎಲ್ಲ ಸೆಕ್ಷುವಲ್ ಸಂಬಂಧಗಳನ್ನ ಇಟ್ಕೋತಾರೆ, ಅವ್ರದ್ದು ಕರ್ಮಗಳೆಲ್ಲನೂ ಅವ್ರಿಗೆ ಮತ್ತೆ ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಮತ್ತೆ ಇವ್ರ ಕರ್ಮಗಳನ್ನ ನೋಡಕ್ಕೆ ತುಂಬಾ ವರ್ಷಗಳೇ ಬೇಕಾಗುತ್ತೆ, ಅಥವಾ ಈ ಜನ್ಮನೇ ಸಾಕಾಗಲ್ಲ. ಅಂತದ್ರಲ್ಲಿ ಈಗ ಅವ್ರ ಕರ್ಮಗಳೆಲ್ಲಾನು ಮತ್ತೆ ಟ್ರಾನ್ಸ್ಫರ್ ಆಯ್ತು ಅಂತ ಅಂದ್ರೆ ಇನ್ನು ಅವ್ರು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅಲ್ವಾ ಮಾತಾಜಿ? ಮಾತಾಜಿ ಬರೀ ಸೆಕ್ಷುವಲ್ ಇಂಟರ್ಕೋರ್ಸ್ ಒಂದೇ ಅಲ್ಲ ಮಾತಾಜಿ, ನಾವ್ ಇವಾಗ ಪ್ರಜಲ್ಪ ಮಾಡ್ತೀವಲ್ವಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತೀವಲ್ವಾ, ಅವಾಗ್ಲೂ ಸಹ ಬೇರೆಯವ್ರು ಮಾಡಿರೋ ಪಾಪಗಳ ಕರ್ಮ ಮಾಡ್ದವರ ಪಾಪ ಆಡದವರ ಬಾಯಿಲಿ ಅಂತ ಹೇಳಲ್ವಾ, ಅದನ್ನು ಸಹ ಕರೆಕ್ಟೇ ಮತ್ತೆ. ಹೌದು, ನೀವ್ ಅದು ಬಿಟ್ಬಿಡಿ. ಇದು ನಾವ್ ಮೂರು ಅಂದ್ರೆ ಇವಾಗ ಅವ್ರು ಯಾವ್ದಾದ್ರು ಕರ್ಮ ಮಾಡಿದ್ರೆ ಹೌದು ಅವ್ರ ಬಗ್ಗೆನೂ ಸಹ ನಾವು ಮಾತಾಡಿದ್ರೆ ಅವ್ರ ಕರ್ಮ ನಮ್ಗೆ ಬರುತ್ತೆ. ಅದಕ್ಕೂ ಸಹ ಕಥೆಗಳಿದೆ ಅಲ್ಲ ಮಾತಾಜಿ, ನಾವ್ ಲೆವೆಲ್ 1 ಅಲ್ಲಿ ಯೂಶಲಿ ಹೇಳಿರ್ತೀವ ಕರ್ಮದ ಕಥೆಗಳಿದೆ. ಹೌದು ಮಾತಾಜಿ, ಅದು ರಾಜ ರಾಜ ಬ್ರಾಹ್ಮಣರಿಗೆ ಅಡ್ಗೆ ಪ್ರಸಾದ ಕೊಡುವಾಗ ಅಡ್ಗೆ ತಯಾರು ಮಾಡಿದ್ರೆ ಅದು ಸರ್ಪದ ಅದು ಒಂದು ವಿಷ ಹೌದು ಬಿಡುತ್ತೆ ಅಲ್ವಾ ಆಹಾರಕ್ಕೆ ಬಿದ್ದಾಗ. ಯಾರ್ದು ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದಾಗ ಯಾರ್ದು ತಪ್ಪಲ್ಲ ಅಲ್ಲಿ ಅಲ್ವಾ, ಆದ್ರೆ ಕೊನೆಗೆ ಒಬ್ಬ ಮಹಿಳೆ ಏನ್ ಹೇಳ್ತಾರೆ, ಅವ್ರದೇ ರಾಜ ಸಾಯಿಸ್ದ ಅಂತ ಹೇಳಿದಾಗ ಇವಳಿಗೆನೆ ಆ ಒಂದು ಪಾಪದ ಒಂದು ಫಲವನ್ನ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಯಮಧರ್ಮರಾಜ ಆತರ. ಅಂದ್ರೆ ಇವಾಗ ನಾವ್ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು 4-5 ಜನಕ್ಕೆ ತಿಳಿಸಿದಾಗ ಅಟ್ಲೀಸ್ಟ್ ಅವ್ರಿಗೆ ಆ ಪ್ರಜ್ಞೆ ಬರುತ್ತಲ್ವಾ ಮಾತಾಜಿ? ಅಂದ್ರೆ ಅದನ್ನೇ ಇವಾಗ ಹೇಳ್ತಾ ಇರೋದು, ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಕಷ್ಟಪಟ್ಟು ಮಾಡ್ತಾ ಇರೋದು. ಅವರು ಇವಾಗ ನೋಡಿ ವೃಂದಾವನದಲ್ಲಿ ಆರಾಮಾಗಿರ್ಬೋದಾಗಿತ್ತು, ಅವ್ರು ಭಗವಂತ ಲೋಕಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ಬೋದಾಗಿತ್ತು. ಆದ್ರೆ ಅವ್ರು ಯಾಕೆ ಇಷ್ಟು ಕಷ್ಟಪಟ್ರು? ನಮ್ಮಂತವ್ರಿಗೆಲ್ಲರಿಗೂ ಸಹ ಈ ಕೃಷ್ಣ ಪ್ರಜ್ಞೆ ಸಿಗ್ಲಿ, ಎಷ್ಟು ಈಸಿ ಮಾರ್ಗ ಅಲ್ವಾ ಕಲಿಯುಗದಲ್ಲಿ, ಹರಿನಾಮ ಸ್ಮರಣೆ ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರಿಗೂ ಪ್ರಚಾರ ಮಾಡ್ತಿದ್ರು. ಇವಾಗ ನಮ್ಮ ಡ್ಯೂಟಿನೂ ಅದೇನೇನೆ. ಸೊ ನಾವು ಸಹ ಇದನ್ನ ಎಲ್ಲರಿಗೆ ಯಾರನ್ನೇ ನೋಡ್ಲಿ ನಾವು, ಸೊ ಯಾರೇ ದೇಕೆ ತಾರೇಕಃ ಕೃಷ್ಣ ಉಪದೇಶ, ನಾವ್ ಯಾರನ್ನೇ ನೋಡಿದ್ರು ಕೃಷ್ಣ ಉಪದೇಶ ಮಾಡ್ಬೇಕು, ಜಾಸ್ತಿ ಹೇಳ್ಬಾರ್ದು ಅವ್ರಿಗೆ. ಸೊ ಈ ತರ ಒಂದು ಕ್ಲಾಸ್ಗೆ ಹೋಗಿದ್ದೆ, ಇಲ್ಲಿ ನೀವು ಅಟೆಂಡ್ ಮಾಡಿ, ಸೊ ನೀವು ಸಹ ಈ ಹರಿನಾಮವನ್ನ ಹೇಳ್ಕೊಳ್ಳಿ ಅಂತ ಇಷ್ಟ ಹೇಳ್ಬೇಕು ಅಷ್ಟೇ. ಸೊ ಅಷ್ಟ್ ಹೇಳಿ ಆದ್ರೆ ಮಾತಾಜಿ ಮೋಟಿವೇಟ್ ಮಾಡ್ಬೇಕು, ಗೊತ್ತಾಗಲ್ಲ ಮಾತಾಜಿ ಅವ್ರಿಗೆ. ಅಲ್ಲ ಜಸ್ಟ್ ಮೋಟಿವೇಟ್ ಮಾಡ್ಬೇಕು. ಎಲ್ಲ ಹೇಳಿದ್ರೆ ಅವ್ರು ನಿಮ್ಗೆ ನೆಗೆಟಿವ್ ಆಗಿ ಹೇಳಿದಾಗ ನೀವು ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಿಮ್ಗೆ ಇದ್ರೆ ಪರವಾಗಿಲ್ಲ ಅಲ್ವಾ. ಇಲ್ಲ ಅಂದ್ರೆ ಅವ್ರು ನೆಗೆಟಿವ್ ಆಗಿ ಏನಾದ್ರು ಹೇಳಿದಾಗ ತಡ್ಕೊಳಕ್ ಇಷ್ಟ ಇಲ್ಲ ಅಂದ ಸರಿ ನಿಮ್ಗೆ ಆಗಲ್ಲ ಅಂದಾಗ ನಿಮ್ಗೆ ಕಷ್ಟ ಆಗುತ್ತೆ, ನಿಮ್ ಭಕ್ತಿ ಮಾರ್ಗ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಗೆ ಆಚಾರ್ಯರು ಇಷ್ಟೇ ಹೇಳೋದು. ಸೊ ನೀವು ಅವ್ರಿಗೆ ಮಿನಿಮಮ್ ಅವ್ರಿಗೆ ನಾಲೆಡ್ಜ್ ಕೊಟ್ಟು ಬರ್ಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತಾನೆ ಅಷ್ಟೇ ಹೇಳೋದು ಮಾತಾಜಿ. ಅಂದ್ರೆ ಇವಾಗ ಹೆಂಗಾಗುತ್ತೆ ಅಂತಂದ್ರೆ, ಈಗ ಅಟ್ಲೀಸ್ಟ್ ಅವರಿಗೆ ಇದರಿಂದ ನಿಮ್ಗೆ ಪಾಪಕರ್ಮಗಳಿಂದ ಮುಕ್ತಿ ಪಡಿಬಹುದು, ನೀವು ಈ ರೀತಿಯಾದಂತಹ ಒಂದು ಜೀವನ ಇದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಅವರಿಗೆ ಜ್ಞಾನೋದಯ ಆಗುತ್ತೆ ಅಂತ ಅನ್ಸುತ್ತೆ ಮಾತಾಜಿ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಗೊತ್ತಾ ಮಾತಾಜಿ ಆಚಾರ್ಯರು, ಇವಾಗ ನಾವೇನಾದ್ರೂ ಒಂದು ಪ್ರಚಾರ ಮಾಡ್ಬೇಕಂದ್ರೆ ಕೃಷ್ಣ ಕೃಪೆ ಆಗದ ಹೊರತು ಸೊ ನಾವು ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಇವಾಗ ಪ್ರಭುಪಾದ್ರನೇ ಇಂಡಿಯಾದಲ್ಲಿ ಇದ್ದಾಗ ಅವರು ಅದನ್ನೇ ಹೇಳಿದ್ರು, ಆದ್ರೆ ತುಂಬಾ ಕಷ್ಟ ನೋಡಿ, ಯಾರು ಕೇಳಿಸ್ಕೊಂಡವರೇ ಇರ್ಲಿಲ್ಲ. ಪ್ರಭುಪಾದ್ರು ಅವ್ರು ಶುದ್ಧ ಭಕ್ತರ ಬಾಯಿಂದಾನೇ ಕೇಳಿಸ್ಕೊಳ್ಲಿಕ್ಕೆ ತಯಾರಿಲ್ಲ ನಮ್ ಇಂಡಿಯನ್ಸ್. ತುಂಬಾ ಕಷ್ಟ, ಯಾಕಂದ್ರೆ ಎಲ್ಲ ಅರ್ಧಬರ್ಧ ನಾಲೆಡ್ಜು, ಅದೆಲ್ಲ ಅವ್ರದ್ದು ಹೆಂಗಿದೆ ಮೈಂಡ್ ಅಂದ್ರೆ ಚೆನ್ನಾಗಿ ಒಂದ್ ಪೇಪರ್ ಅಲ್ಲಿ ಗೀಚ್ ಹಾಕ್ಬಿಟ್ರೆ ಎಲ್ಲೂ ಜಾಗನೇ ಇಲ್ಲ, ಆತರ ಇರೋರು ಇಂಡಿಯನ್ಸ್. ಸೊ ಅದಕ್ಕೇನೆ ಪ್ರಭುಪಾದ್ರು ಇವಾಗ ಅಮೆರಿಕಾಗ ಹೋದಾಗ ಅಲ್ಲಿ ಅವರೆಲ್ಲರೂ ಸಹ ಪ್ಲೈನ್ ಪೇಪರ್ ಏನ್ ಹೇಳಿದ್ರು ಅವ್ರು ಅದನ್ನ ಅಷ್ಟು ಗ್ರಾಸ್ಪ್ ಮಾಡ್ಕೋತಿದ್ದಾರೆ. ನಮ್ಮವ್ರೇನೋ ಯಾವಾಗ್ಲೂ ಕಾಪಿ ಕ್ಯಾಟ್, ಇವಾಗ ಅಲ್ಲೇನೋ ಪಿಜ್ಜಾ ತಿಂತಾರೆ ಅಂದ್ರೆ ನಾವು ಅದನ್ನ ತಿನ್ಬೇಕು ಅನ್ನೋ ತರ. ಅದಕ್ಕೇನೆ ಅವ್ರು ಇವಾಗ ಅಮೆರಿಕಾದವ್ರು ತಗೊಂಡ್ಮೇಲೆ ನಾವು ತಗೊಂಡಿದ್ದು ಇಲ್ಲಿ ಕೃಷ್ಣ ಪ್ರಜ್ಞೆಯನ್ನ. ಸೊ ಅದಕ್ಕೆ ನಮ್ಗೆ ನಮ್ಮವ್ರಿಗೆ ಹೇಳ್ಬೇಕಂದ್ರೆ ತುಂಬಾ ಎಲ್ಲ ಅರ್ಧಬರ್ಧ ನಾಲೆಡ್ಜು, ಏನು ಗೊತ್ತಿಲ್ದಲೇ ಇರೋರಿಗೆ ನಾವು ಹೇಳ್ಬೋದು, ಅವ್ರು ಕಲ್ತ್ಕೋತಾರೆ, ಬೇಗ ಬರ್ತಾರೆ. ಇಲ್ಲಿರೋರ್ಗೆ ಹೇಳ್ಬೇಕಂದ್ರೆ ನಾವು ತುಂಬಾ ಪರಿಶುದ್ಧರಾಗಿರ್ಬೇಕು, ಮತ್ತೆ ಕೃಷ್ಣನ ಕೃಪೆ ಅನ್ನೋದು ಇರ್ಬೇಕು. ಹಂಗಂತ ಪ್ರಯತ್ನ ಪಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ನೀವು ಎಷ್ಟು ಹೇಳ್ಬೇಕೋ ಅಷ್ಟನ್ನ ಮಾತ್ರ ನೀವು ನೋಡ್ಬೇಕು ಮಾತಾಜಿ. ಯಾರ ಜೊತೆ ಮಾತಾಡ್ತಿದ್ದೀರಾ ಅವರ ಒಂದು ಪ್ರಜ್ಞೆಯ ಲೆವೆಲ್ ಹೇಗಿದೆ ಅಂತ ನೋಡ್ಕೊಂಡು ನೀವು ಹೇಳ್ಬೇಕು, ಯಾಕಂದ್ರೆ ನಿಮ್ಮ ಒಂದು ಭಕ್ತಿ ಮಾರ್ಗಕ್ಕೆ ಅದು ಅಡಚಣೆ ಆಗ್ಬಾರ್ದು.
ಹರೇ ಕೃಷ್ಣ ಹರೇ ಮಾತಾಜಿ, ಹರೇ ಸಮಯ ಕೃಷ್ಣ. ಜಾಸ್ತಿ ಆಗ್ತಾ ಇದೆ, ಪಾಪ ಹಾ ನಿಮಗೆ ಪ್ರಭು. ತೊಂದರೆ ಆಗುತ್ತೆ. ಕೊನೆ ಒಂದು ಪ್ರಶ್ನೆ ಮಾತಾಜಿ. ಹಾ ಈಗ ಮಾತಾಜಿ, ಮುಂದಿನ ಜನ್ಮದಲ್ಲಿ ನೀವೇ ನನ್ನ ತಾಯಿ ಆಗ್ಬೇಕು, ಮುಂದಿನ ಜನ್ಮದಲ್ಲಿ ನೀ 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು, ನೀನೇ ಗಂಡ ಆಗ್ಬೇಕು ಅನ್ನೋ ಒಂದು ಈ ಭ್ರಮೆಲಿರ್ತಕ್ಕಂಥ ಜನಗಳು. ಈಗ ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಹುಟ್ಟಿದೀವಿ, ಮುಂದಿನ ಜನ್ಮದಲ್ಲಿ ಈ ಸಂಬಂಧಗಳೆಲ್ಲ ಮುಗಿತಾ ಮಾತಾಜಿ? ಈ ಜನ್ಮದಲ್ಲಿ ಕ್ಲೋಸ್ ಮುಗಿದೋಯ್ತಾ? ಇಲ್ಲ ಪ್ರಭುಜಿ, ಅದನ್ನೇ ಹೇಳಿದ್ನಲ್ಲ, ಅದು ತುಂಬಾ ಜಟಿಲ. ಇವಾಗ ಅಕಸ್ಮಾತ್ ಇವಾಗ ನಮ್ ಗಂಡನೇ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೇ ಜ್ಞಾಪಿಸ್ಕೊಂಡು ನನ್ನ ದೇಹವನ್ನ ಬಿಟ್ರೆ ನನಗೊಂದು ಗಂಡಿನ ಜನ್ಮ ಸಿಗುತ್ತೆ. ಹಾ ಹಾ ಹೇಳಿದ್ರು ಮಾತಾಜಿ. ಹಾ ಇವಾಗ ಅವರು ಹೆಂಡತಿ ಮೇಲೆ ಪ್ರಾಣ ಇಟ್ಕೊಂಡು ಹೆಂಡತಿಯನ್ನ ಅಂದ್ರೆ ಬಿಟ್ಟು ಅವರು ಪ್ರಾಣವನ್ನ ತ್ಯಜಿಸಿದ್ರೆ ಅವ್ರ ಒಂದು ಸ್ತ್ರೀಯ ದೇಹ ಸಿಗುತ್ತೆ ಪ್ರಭುಜಿ. ಇವಾಗ ಅದೇ ತರ ಇವಾಗ ನನಗೆ ಈ ಮನೆಯನ್ನ ಕಟ್ಸಿರ್ತೀನಿ, ತುಂಬಾ ಮೋಹ ಇಟ್ಕೊಂಡು ಈ ಮನೆ ಮೇಲೆ ಮೋಹ ಇಟ್ಕೊಂಡು ನಾನು ಈ ಮನೆನೇ ಜ್ಞಾಪಿಸ್ಕೊಂಡು ದೇಹವನ್ನ ಬಿಟ್ರೆ ನನ್ನ ಪುಣ್ಯದ ಅನುಗುಣವಾಗಿ ನಾನು ಹುಟ್ತೀನಿ ಈ ಮನೆಯಲ್ಲಿ. ಒಂದು ಅಂದ್ರೆ ತುಂಬಾ ಪುಣ್ಯ ಇದ್ರೆ ಈ ಮನೆಯಲ್ಲಿ ಒಂದು ಮಗುವಾಗಿ ಹುಟ್ಟಬಹುದು, ಇಲ್ಲ ಅಂತಂದ್ರೆ ನಾನು ಒಂದು ಜಿರ್ಲೆ ಒಂದು ಹುಟ್ಟಬಹುದು. ಅದಕ್ಕೇನೆ ಅದು ಒಂದ್ ಸ್ವಲ್ಪ ತುಂಬಾ ಜಟಿಲ ಪ್ರಭುಜಿ. ಅದನ್ನ ಹೀಗೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ಜಸ್ಟ್ ಅಂದ್ರೆ ಮಾತಾಜಿ ನಾನು ಅರ್ಥ ಮಾಡ್ಕೋಬೇಕಂದ್ರೆ ತಂದೆ ತಾಯಿನ ಸಂಬಂಧ ಕಟ್ಟಾಗೋಯ್ತಾ ಮಾತಾಜಿ ಈ ಜನ್ಮಕ್ಕೆ? ಇಲ್ಲ ಪ್ರಭುಜಿ, ನಾವೇ ಸಿಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತೀವಲ್ವ, ಇವಾಗ ಯಾರಾದ್ರೂ ಇವಾಗ ಹಿಂಗ್ ಗ್ರೂಪ್ ಅಲ್ಲಿ ಇದ್ರೆ ನಾವೆಲ್ಲನೂ ಗೋಲೋಕ ವೃಂದಾವನಕ್ಕೆ ಹೋದಾಗ ನಾವೆಲ್ಲನೂ ಜೊತೆಲಿ ಇರ್ತೀವಿ ಅಂತ ಹಾಗೇನೆ ಹೇಳ್ತಾರೆ. ಇದು ಹಾಗೆ ಆಕಸ್ಮಿಕ ಅಲ್ಲ. ಇವಾಗ ಯಾರಾದ್ರೂ ಒಬ್ರು ಇವಾಗ ಸಿಕ್ಕಿದೀವಿ ಅಂತಂದ್ರೆ ಇದು ಈ ಜನ್ಮದ ಒಂದೇ ಋಣ ಅಲ್ಲ, ಅದು ಹಿಂದಿನ ಜನ್ಮದೆಲ್ಲನೂ ಅದು ಋಣ ಇರುತ್ತೆ ಪ್ರಭುಜಿ. ಅದೇ ಈಗ ಸಾವಿನ ಸಮೀಪ ಬಂದಾಗ ಹರಿನಾಮ ಸ್ಮರಣೆ ಮಾಡ್ಬೇಕು, ಕೃಷ್ಣನ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಬೇರೆಯವ್ರನ್ನ ನೆನ್ಸ್ಕೊಂಡು ಪ್ರಾಣ ಬಿಟ್ರೆ ಅದೇ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ನಮ್ಮ ಒಂದು ಕರ್ಮಾನುಸಾರ ಸಿಗುತ್ತೆ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಇವಾಗ ನಾನು ಏನಾದ್ರೂ ಇವಾಗ ಯಾರೋ ಒಬ್ಬ ರಾಜನನ್ನ ಜ್ಞಾಪಿಸ್ಕೊಂಡು ನಾನು ಇದನ್ನ ಸಾವನ್ನ ಅಪ್ಪಿದ್ರೆ ನಾನು ರಾಜನೇ ಆಗ್ಬೇಕಂದ್ರೆ ಅಷ್ಟು ಪುಣ್ಯ ಇರ್ಬೇಕು ನನಗೆ. ಹೌದೌದು ಮಾತಾಜಿ. ಮಾತಾಜಿ, ಈಗ ನಾವು ಪಾಪಗಳು ಅಥವಾ ಪುಣ್ಯಗಳು ನಾವು ಮಾಡಿರೋದು ನಮ್ಮ ಮಕ್ಕಳಿಗೆ ತಟ್ಟತ್ತೆ ಅಂತ ಹೇಳ್ತಾರಲ್ವಾ ಮಾತಾಜಿ, ಅದು ಸತ್ಯನಾ ಮಾತಾಜಿ? ಹಾ ಮಾತಾಜಿ, ಹೌದು. ಹಾ ಅಂದ್ರೆ ಮತ್ತೆ ನಮ್ಮ ಪಾಪಗಳು ನಮ್ಗೆ ಏನ್ ಹೇಳ್ತಾರೆ, ಅದು ಗುರುನ ಸಸ್ಯ ಜನನೀನ ಸಸ್ಯ ಅಂತ ಹೇಳ್ತಾರೆ. ನೀವು ಹುಟ್ಟಿಸಿರೋ ಮಕ್ಕಳಿಗೆ ನೀವು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ತಾಯಿನೂ ಆಗ್ಬಾರ್ದು, ತಂದೆನೂ ಆಗ್ಬಾರ್ದು, ಗುರುನೂ ಆಗ್ಬಾರ್ದು, ಪೂಜೆ ಮಾಡುವಂತಹ ದೇವರು ಆಗ್ಬಾರ್ದು ಅಂತ ಹೇಳ್ತಾರೆ ಮಾತಾಜಿ. ಅಷ್ಟು ಜವಾಬ್ದಾರಿ ಇದೆ. ಜವಾಬ್ದಾರಿ ವಿಮುಖರಾದ್ರೆ ಇವಾಗ ಹೇಗೆ ಅರ್ಜುನ ಇವಾಗ ನಾನು ಯುದ್ಧ ಮಾಡಲ್ಲ ಅಂತ ಹಿಂತಿರುಗಿ ಹೋದ್ರೆ ಕೃಷ್ಣ ಏನ್ ಹೇಳ್ತಾರೆ, ನೀನು ಯುದ್ಧ ಮಾಡಿ ಅವ್ರನ್ನ ಸಾಯಿಸಿದಾಗ ನಿನ್ಗೇನು ಪಾಪ ಬರಲ್ಲ, ಆದ್ರೆ ನೀನ್ ಇವಾಗ ಹಿಮ್ಮೆಟ್ಟಿ ಹೋದಾಗ ನಿನ್ಗೆ ಪಾಪ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ತರನೇ ಆಗತ್ತೆ ಮಾತಾಜಿ. ನಮ್ಮ ಕರ್ತವ್ಯದಿಂದ ವಿಮುಖರಾದಾಗ ಆ ಪಾಪ ಏನಿದೆಯೋ ಅದು ತಟ್ಟುತ್ತೆ ನಮ್ಗೆ. ನಾವು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲೇಬೇಕು ಅವ್ರನ್ನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶುಭರಾತ್ರಿ ಎಲ್ಲರಿಗೂ. ತುಂಬಾ ಲೇಟ್ ಆಗೋಯ್ತು, 8:15 ಆಯ್ತು, 9:15 ಆಗೋಯ್ತು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ, ಈಗ 4 ದೋಷಗಳು ಅಂತಂದ್ರೆ ಮಾತಾಜಿ ಜನನ ಮರಣ ಇದು ಬರುತ್ತೆ ಮಾತಾಜಿ, ಮತ್ತೆ ಇನ್ನೊಂದು ಜನ್ಮ ಜರ ವ್ಯಾಧಿ ಮಾತಾಜಿ. ಜನ್ಮ ಮೃತ್ಯು ಜರ ವ್ಯಾಧಿ. ಹಾ ಮಾತಾಜಿ, ಅದು ಇನ್ನೊಂದು 4 ದೋಷಗಳು ಅಂತ ಹೇಳ್ತಾರಲ್ವಾ ಮಾತಾಜಿ. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಮೋಸ ಮಾಡುವ ಪ್ರವೃತ್ತಿ. ಹಾ, ಸೊ ಅದು ನ್ಯೂನ್ಯತೆ ಮಾತಾಜಿ. ನಮ್ಗಿರುವಂತ ಡಿಫೆಕ್ಟ್ಸ್, ಅದು ನ್ಯೂನ್ಯತೆ. ಎರಡು ಕನ್ಫ್ಯೂಷನ್ ಆಗುತ್ತೆ ಮಾತಾಜಿ. ನ್ಯೂನ್ಯತೆ ಮಾತಾಜಿ, ನಮ್ಗಿರುವಂತಹ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ನಾವು ಹುಟ್ಟಿದಾಗ್ಲೇನೆ ಆತರ 4 ನ್ಯೂನ್ಯತೆದಿಂದ ಹುಟ್ಟಿದೀವಿ, ನಾವು ಡಿಫೆಕ್ಟ್ ಇಟ್ಕೊಂಡು ಹುಟ್ಟಿದೀವಿ. ಇದು ನಮ್ದು 4 ತೊಂದರೆಗಳು. ಆಗುತ್ತೆ ಮಾತಾಜಿ. ದೋಷ ಅಂತಾನು ಅಂತಾರಲ್ಲ, 4 ದೋಷಗಳನ್ನ ಇಟ್ಕೊಂಡು ಹುಟ್ಟಿದೀವಿ ನಾವು. ಇದಕ್ಕೆ ದೋಷ ಅಂತ ಹೇಳ್ತೀವಿ, ಅಥವಾ ನ್ಯೂನ್ಯತೆ, ದೋಷ, ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.